ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಯಡಮಂಗಲ ಇಲ್ಲಿ ನಡೆಯುತ್ತಿರುವಂತಹ ಬೃಹತ್ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರು ಮತ್ತು ಸೌಜನ್ಯ ಪರ ಹೋರಾಟದಲ್ಲಿ ಮುನ್ನಡೆಯಲ್ಲಿರುವಂತಹ ಶ್ರೀ ಮಹೇಶ್ ಶೆಟ್ಟಿ ತಿಮರಡಿ ಅವರು ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸೌಜನ್ಯಗೆ ನ್ಯಾಯಕ್ಕಾಗಿ ಈ ಪುಣ್ಯ ಸ್ಥಳದ ಶ್ರೀ ಮಹಾಲಿಂಗರಾಯ ದೈವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ತೆರಳಿದ್ದಾರೆ. ಎಲ್ಲ ಸಮಸ್ತ ಬಂಧುಗಳ ಪರವಾಗಿ ದೈವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಸೌಜನ್ಯಗಳಿಗೆ ನ್ಯಾಯ ಬೇಕು ಎಂದು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಜೊತೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಮನಸ್ಸುಗಳು ಒಂದಾಗಿ ಸೌಜನ್ಯದ ಪರವಾಗಿ ನ್ಯಾಯವನ್ನ ದೈವಸ್ಥಾನದ ಮುಂಭಾಗದಲ್ಲಿ ಬೇಡಲಿಕ್ಕಿದ್ದಾರೆ. ಯಡಮಂಗಲದಲ್ಲಿ ಹಮ್ಮಿಕೊಂಡಿರುವಂತಹ ಸೌಜನ್ಯ ಪರ ಹೋರಾಟ ಸಮಿತಿ ಆಯೋಜಿಸಿರುವಂತಹ ಜನಾಂದೋಲನ ಸಭೆಗೆ ಆಗಮಿಸಿರುವಂತಹ ಎಲ್ಲ ಬಂಧುಗಳೆಲ್ಲ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಲಿರುವಂತಹ ಗಣ್ಯರು ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಾಂದೋಲನ ಸಭೆ ಪ್ರಾರಂಭಗೊಳ್ಳಲಿಕ್ಕಿದೆ. ಇಡೀ ರಾಷ್ಟ್ರದಾದ್ಯಂತ ಕಿಚ್ಚು ಹತ್ತಿಸಿದಂತಹ ಒಂದು ಪ್ರಕರಣ ಸೌಜನ್ಯ ಹತ್ಯೆ ಪ್ರಕರಣ. ಅದರ ವಿರುದ್ಧ ನಾಡಿನ ಮೂಲೆ ಮೂಲೆಯಲ್ಲಿ ಹೋರಾಟ ತೊಡಗಿರುವಾಗ ಯಡಮಂಗಲದ ಜನತೆ ತಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಧ್ವನಿ ಕೂಡುವಿಕೆಗಾಗಿ ಈ ಜನಾಂದೋಲನ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಈ ಭಾಗದ ಸೇರಿದಂತೆ ಪಕ್ಕದ ಊರಿನ ಹಲವು ಬಂಧು ಮಿತ್ರರು ಸೌಜನ್ಯ ಪರ ಹೋರಾಟದಲ್ಲಿ ನಮ್ಮೊಂದಿಗೆ ಕೈಜೋಡಿಸಲಿದ್ದಾರೆ. चूर बराबर ನಡೆಯುತ್ತಿರುವಂತಹ ಹೋರಾಟ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ.
ಇಡೀ ದೇಶದಲ್ಲಿ ಕಿಚ್ಚನ್ನು ಹೊತ್ತಿಸಿದಂತಹ ಒಂದು ಪ್ರಕರಣ. ಒಂದು ಪುಣ್ಯದ ಮಣ್ಣಿನಲ್ಲಿ ಒಂದು ಹೆಣ್ಣಿನ ಹತ್ಯೆಯಾದಾಗ ಇಡೀ ಪ್ರಪಂಚದ ಕಣ್ಣು ಒಂದು ಮೂಲೆಗೆ ತಲುಪ್ತದೆ. ಅಲ್ಲಿ ಸಿಡಿದಿದ್ದಂತಹ ಧೀರ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಮಹಾಲಿಂಗರಾಯ ದೇವಸ್ಥಾನದಲ್ಲಿ ಆ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ತೆರಳಿದ್ದಾರೆ. ತಿರುನಾಡ ವಿಮರ್ಶಕರಾಗಿರುವಂತಹ ತಮ್ಮಣ್ಣ ಶೆಟ್ಟಿ ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿಯಾಗಿ ಹೆಣ್ಣಂತರ ಹೀಗಿರಬೇಕು ಎಂದು ಛಲದಿಂದ ಹೋರಾಡುತ್ತಾ ಸೌಜನ್ಯಪರ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆದಿರುವಂತಹ ದಿಟ್ಟ ಮಹಿಳೆ ಶ್ರೀಮತಿ ಪ್ರಸನ್ನ ರವಿ ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಸೌಜನ್ಯಳ ತಾಯಿ ಹಲವು ವರ್ಷಗಳಿಂದ ನಡುಗಟ್ಟಿದ ದುಃಖವನ್ನು ಕಟ್ಟಿಕೊಂಡು ನಾಡಿನಾದ್ಯಂತ ನ್ಯಾಯವನ್ನು ಬೇಡುತ್ತಿರುವಂತಹ ತಾಯಿ ಶ್ರೀಮತಿ ಕುಸುಮಾವತಿ ಚಂದಪ್ಪಗೌಡ ಕೆಲವೇ ಕ್ಷಣಗಳ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಈ ಹೋರಾಟಕ್ಕೆ ಇನ್ನಷ್ಟು ಕಿಚ್ಚನ್ನು ಹತ್ತಿಸಿದಂತವರು ಗಿರೀಶ್ ಮಠಂಡವರ್ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದುಕೊಂಡು ಭ್ರಷ್ಟ ಸರ್ಕಾರದ ವಿರುದ್ಧ ಸಿಡಿದಿದ್ದು ಭ್ರಷ್ಟ ಸರ್ಕಾರ ವ್ಯವಸ್ಥೆಯಿಂದ ಹೊರಬಂದು ತನ್ನೆಲ್ಲ ಸಮಯವನ್ನ ಸೌಜನ್ಯಪರ ಹೋರಾಟಕ್ಕಾಗಿ ಇಟ್ಟಂತಹ ಒಬ್ಬ ಮಹಾನ್ ಅಧಿಕಾರಿ ಗಿರೀಶ್ ಮಠಂಡವರ್ ದುಡ್ಡಿಗೆ ಬಯಸದೆ ನ್ಯಾಯ ಅನ್ನುವಂಥದ್ದು ಶ್ರೀಮಂತರ ಸೊತ್ತಾಗಿರುವಂತಹ ಈ ಸಂದರ್ಭದಲ್ಲಿ ಬಿಡಿಕಾಸನ್ನು ನಿರೀಕ್ಷೆ ಮಾಡದೆ ತಾನು ಬಡವರ ಪರ ಎಂದು ಎದ್ದು ನಿಂತಹ ನ್ಯಾಯಕರ್ಣ ಮೋಹಿತ್ ಕುಮಾರ್ ಇವರೆಲ್ಲರೂ ಸೌಜನ್ಯಪರ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ನಾಯಕರು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಯಡಮಂಗಲದ ಜನತೆ ಈ ಹೆಣ್ಣಿನ ಹೋರಾಟದಲ್ಲಿ ತಾವು ಭಾಗಿಗಳಾಗ್ತೇವೆ ಎನ್ನುವಂತಹ ಮನಸ್ಸಿನಿಂದ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳ ಕೆಲವೇ ಕ್ಷಣಗಳಲ್ಲಿ ಜನಾಂದೋಲನ ಸಭೆ ಪ್ರಾರಂಭಗೊಳ್ಳಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ದೈವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮುಗಿಸಿ ಶೆಟ್ಟಿ ತಿಮರೋಡಿ ಅವರು ನೇರವಾಗಿ ವೇದಿಕೆಗೆ ಬರಲಿದ್ದಾರೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಆದಷ್ಟು ವೇಗದಲ್ಲಿ ಸಭಾಂಗಣದ ಮುಂಭಾಗದಲ್ಲಿ ಆಸನರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಸಿರು ತುಂಬಿದಂತಹ ಕೃಷಿಕರು ತುಂಬಿದಿರುವಂತಹ ಈ ಯಡಮಂಗಲದಲ್ಲಿ ಶಿವಪಾರ್ವತಿಯರು ನೆಲೆಗೊಂಡಿರುವಂತಹ ಒಂದು ಪುಣ್ಯದ ಸ್ಥಳ ಇಲ್ಲಿ ಅತ್ಯಂತ ಕಾರ್ಮಿಕದ ಜೀವಗಳು ನೆಲೆ ನಿಂತಿರುವಂತಹ ಈ ಪುಣ್ಯದ ಮಣ್ಣಿನಲ್ಲಿ ಎಲ್ಲರೂ ಸೇರಿ ಏಕ ಚಿತ್ತದಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದೊಂದೇ ಆ ಸೌಜನ್ಯನಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು. ಇನ್ನು ಇಂತಹ ದುಷ್ಕೃತ್ಯಗಳು ನೀಚ ವ್ಯಕ್ತಿಗಳಿಂದ ನಡೆಯದಿರಲಿ ಎನ್ನುವಂತಹ ದಿಟ್ಟ ಮನಸ್ಸಿನಿಂದ ನಡೆಯುತ್ತಿರುವಂತಹ ಈ ಹೋರಾಟಕ್ಕೆ ದೂರದಲ್ಲಿ ನಿಂತಿರುವಂತಹ ಎಲ್ಲ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಬಂದು ಆಸನರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ.
ನಾನು ನೀನು ಯಾರೋ ಇಂದು ಮುಂದು ಪದ್ಮ ಸೌಮ್ಯ ವೇದವಲ್ಲಿ ಅಂದು ನಾನು ನೀನು ಯಾರೋ ಇಂದು ಮುಂದು ಯಾವ ತಪ್ಪು ಮಾಡಿಲ್ಲ ಯಾರು ಸಹ ಬರಿಬೇಕಾಗಿಲ್ಲ ರೂಪಕಾಮದ ತೃಷೆಯ ಕಲಿಯೋ ಅವರಿಗೆ ಹೇಳಲಿ ನಮ್ಮ ಮಜ ಪಡೆದವರೇ ಕಾಡಿ ಬೇಡಿದರು ಪ್ರಾಣ ಹಿಂಡಿ ಮಣ್ಣು ತುಂಬಿದವರೇ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಎಡಮಂಗಲದಲ್ಲಿ ಆಯೋಜನೆಗೊಂಡಿರುವಂತಹ ಜನಾಂದೋಲನ ಸಭೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತು ಊರಿನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ನಡೀತಾ ಇದೆ. ತಮ್ಮಣ್ಣ ಶೆಟ್ಟಿಯವರು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರ್ಕೊಳ್ಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಾಂದೋಲನ ಸಭೆ ಪ್ರಾರಂಭಗೊಳ್ಳಲಿಕ್ಕಿದೆ. ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಂಧುಗಳು, ತಾವು ಪಾರ್ಕಿಂಗ್ ಮಾಡುವಂತಹ ಸ್ಥಳ ರೋಡ್ ಆಗಿರಬಾರದು. ದಯವಿಟ್ಟು ಒಂದು ಮುಖ್ಯ ರಸ್ತೆಯಾಗಿರುವ ಕಾರಣ ಹಲವಾರು ವಾಹನಗಳು ಸಂಚರಿಸಲು ಅನುವು ಮಾಡಿಕೊಡುವಂತಹ ರೀತಿಯಲ್ಲಿ ತಾವು ವಾಹನಗಳನ್ನ ಪಾರ್ಕಿಂಗ್ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಮ್ಮದೇ ಊರು, ನಮ್ಮದೇ ಜನತೆ, ಆದರೆ ನಮ್ಮ ರಸ್ತೆಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು ಅನ್ನುವ ದೃಷ್ಟಿಯಿಂದ ಸೂಚನೆಗಳನ್ನ ನೀಡ್ತಾ ಇದ್ದೇವೆ. ಅತ್ಯಂತ ಕರ್ಣಿಕದ ಮಣ್ಣು ಈ ಎಡಮಂಗಲದ ಮಣ್ಣು. ಈ ಎಡಮಂಗಲದ ಪುಣ್ಯದ ಮಣ್ಣಿನಲ್ಲಿ ಒಂದು ಹೆಣ್ಣಿನ ಹತ್ಯೆ ನಡೆದು 12 ವರ್ಷಗಳಾದರೂ ನಿಜವಾದ ಅಪರಾಧಿಗೆ ಶಿಕ್ಷೆಯಾಗಿಲ್ಲ ಅನ್ನುವ ಬೇಸರದಿಂದ ನಾವೆಲ್ಲ ಒಂದಾಗಿ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ.
ಸೌಜನ್ಯ ಪರ ಹೋರಾಟ ಸಮಿತಿ ಎಡಮಂಗಲ ಆಯೋಜಿಸಿರುವಂತಹ ಜನಾಂದೋಲನ ಸಭೆಗೆ ಆಗಮಿಸಿರುವಂತಹ ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮುಗಿಸಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ನೇರವಾಗಿ ವೇದಿಕೆಗೆ ಬರಲಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಭಾಂಗಣದ ಒಳಭಾಗಕ್ಕೆ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಶಿವಪಾರ್ವತಿಯರು ನೆಲೆಗೊಂಡಿರುವಂತಹ ಪುಣ್ಯದ ಮಣ್ಣಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇಲ್ಲಿಯ ಎಲ್ಲ ಮನಸ್ಸುಗಳು ಒಂದಾಗಿ ಸೌಜನ್ಯಳಿಗೆ ನ್ಯಾಯ ಬೇಕು, ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದೆ, ಆ ಪ್ರಕರಣದಲ್ಲಿ ನ್ಯಾಯದ ತೀರ್ಪು ನಮ್ಮ ಪರವಾಗಿರಲಿ, ದುಷ್ಟ ನೀಚರ ಎಡೆಮುಡಿದು ಅವರಿಗೆ ಮುಂದೆಂದು ತಲೆ ಎತ್ತದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿ ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದಿನ ಜನಾಂದೋಲನ ಸಭೆಯನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳಿಸಿದ್ದೇವೆ.
ಅನ್ಯಾಯ, ಅಧರ್ಮ, ಅಸತ್ಯ, ವಂಚನೆಯ ವಿರುದ್ಧ ಹೋರಾಡಿದ ಧೀರ, ನ್ಯಾಯವನ್ನ ಕೇಳುತ್ತಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿರುವ ಹಿಂದೂ ಹುಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಜನಾಂದೋಲನ ಸಭೆ ಪ್ರಾರಂಭಗೊಳ್ಳಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಇಂದಿನ ದಿನ ಬೃಹತ್ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಲಿರುವ ಎಲ್ಲ ಅತಿಥಿಗಳು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರ್ಕೊಳ್ಳಿದ್ದಾರೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ತಾವು ಆಗಮಿಸುವಂತಹ ಸಂದರ್ಭದಲ್ಲಿ ವಾಹನವನ್ನ ನಿಯೋಜಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸೌಜನ್ಯಳ ನ್ಯಾಯಕ್ಕಾಗಿ ನಡೆಯುತ್ತಿರುವಂತಹ ಬೃಹತ್ ಜನಾಂದೋಲನ ಸಭೆಗೆ ಆಗಮಿಸಿರುವಂತಹ ಎಲ್ಲ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ತಮಗೆ ಆಸನದ ವ್ಯವಸ್ಥೆಯನ್ನ ಮಾಡ್ತಿದ್ದೇವೆ.
ಸ್ಥಳದ ಪಂಚಲಿಂಗೇಶ್ವರ ದೇವರಿಗೆ ಕೈ ಮುಗಿದು ಶ್ರೀ ದುರ್ಗಾಪರಮೇಶ್ವರಿಯ ತಾಯಿಯನ್ನ ನೆನೆಸುತ್ತ ಸ್ಥಳ ಸಾನ್ನಿಧ್ಯದ ಸಕಲ ದೈವ ದೇವರುಗಳಿಗೆ ಶಿರವಾಗಿ ತಲೆಬಾಗುತ್ತ ಸೌಜನ್ಯಪರ ಹೋರಾಟ ಸಮಿತಿ ಎಡಮಂಗಲ ಹಮ್ಮಿಕೊಂಡಿರುವಂತಹ ಜನಾಂದೋಲನ ಸಭೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಹಿಂದಿನ ಸಭೆಯಲ್ಲಿ ಭಾಗವಹಿಸಲಿರುವಂತಹ ಅನ್ಯಾಯ, ಅಧರ್ಮ, ಅಸತ್ಯ, ವಂಚನೆ ವಿರುದ್ಧ ಹೋರಾಟ ಮಾಡುತ್ತಿರುವ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರಾಗಿರುವಂತಹ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ತಮ್ಮನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಎಡಮಂಗಲದ ಅಧ್ಯಕ್ಷರಾಗಿರುವಂತಹ ಯಲ್ಲೆಣ್ಣಗೌಡ ಜಾಲ್ತಾರು ತಾವು ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸೌಜನ್ಯಳ ತಾಯಿ ಶ್ರೀಮತಿ ಕುಸುಮಾವತಿ ಚಂದಪ್ಪಗೌಡ ತಾವು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸೌಜನ್ಯ ಪರ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದಿರುವಂತಹ ಜಯಂತ ನೀತಿ ತಂಡ ತಾವು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಹರಿ ನುಚಿಲ ತಾವು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸೌಜನ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯನ್ನ ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಪ್ರಸನ್ನ ರವಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ. ಅನಿಲ್ ಕುಮಾರ್ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿಯ ಸಂಚಾಲಕರಾಗಿರುವಂತಹ ಅನಿಲ್ ಕುಮಾರ್ ತಾವು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಬೆಳ್ತಂಗಡಿ ಸಮಿತಿಯ ಅಧ್ಯಕ್ಷರು ಅನಿಲ್ ಕುಮಾರ್ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀ ರಾಮಕೃಷ್ಣ ಮಾಲಂಗೇರಿ ತಾವು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅತಿಥಿಗಳು ಮತ್ತೆ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ದೇವರನ್ನ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕುಮಾರಿ ಸಿಂಧು ಭೈರವಿ ಇವರಿಂದ ಪ್ರಾರ್ಥನೆ. ನೀನಮ್ಮ
ಹರಿ ಓಂ ಹರಿ ಓಂ ಹರಿ ಓಂ. ಎಡಮಂಗಲದ ಪುಣ್ಯದ ಮಣ್ಣಿಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀ ರಾಮಕೃಷ್ಣ ರೈ ಮಾಲಿಂಗಿರಿ, ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಡಮಂಗಲ, ಪ್ರಾಸ್ತಾವಿಕ ಮಾತುಗಳೊಂದಿಗೆ. ಶ್ರೀ ಮಹಾಗಣಪತಿ ದೇವರನ್ನು ಈ ಸಂಧ್ಯಾಕಾಲದಲ್ಲಿ ಶಿವಪಾರ್ವತಿ ಸಭಾಭವನದ ಧರ್ಮ ವೇದಿಕೆಯಲ್ಲಿ ಸ್ಮರಿಸಿಕೊಂಡು ಸೀಮಾಧಿಪತಿ ಪಂಚ ಪರಿವಾರ ಸದಾಶಿವ ಪಂಚಲಿಂಗೇಶ್ವರ ದೇವರನ್ನು ಕೂಡ ಈ ಒಂದು ಅತಿಶಯವಾದ ಕ್ಷೇತ್ರದ ಸಾನ್ನಿಧ್ಯದ ನೆರಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಡಮಂಗಲ 4 ಗ್ರಾಮ 9 ಉತ್ತರದ ಅಧಿದೇವತೆ ಕ್ಷೇತ್ರಾಧಿಪತಿ ಪಂಚಲಿಂಗೇಶ್ವರ ದೇವರನ್ನು ಹಾಗೂ ತ್ರಿಗುಣಾತ್ಮಕಿ ತಾಯಿ ದುರ್ಗಾ ಪರಮೇಶ್ವರನ್ನು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಆರಾಧ್ಯ ದೈವಗಳಾದಂಥ ಹಿರಿಯೂರುಳ್ಳಾಗಲು ಹಾಗೂ ತಾಯಿ ಉಳ್ಳಾಳ್ತಿ ಹಾಗೂ ಪ್ರಧಾನಿ ಮಿಥುನ ದೈವವನ್ನು ಕೂಡ ಸ್ಮರಿಸಿಕೊಂಡು ಗ್ರಾಮವನ್ನು ನಿತ್ಯ ಕಾಯುವಂಥ ದಿವ್ಯ ಶಕ್ತಿಗಳು ಗ್ರಾಮ ದೈವಗಳಾದ ಮಾಳಿಂಗಿರಿ ಪಿಲಿಕುಂಜ ಸ್ಥಾನದ ಅತಿಶಯವಾದಂಥ ಸಾನ್ನಿಧ್ಯ ದೈವ ಶ್ರೀ ಮಾಳಿಂಗರಾಯ ದೈವ ಸಮಸ್ತ ಪರಿವಾರ ದೈವಗಳನ್ನು ಹಾಗೂ ಗ್ರಾಮದ ಅಧಿಕಾರ ದೈವ ಮರವಳಿ ಗ್ರಾಮ ಚಾವಡಿಯ ಕದಿಕ ಚಾವಡಿಯ ರಾಜನ್ ದೈವದ ಸಾನ್ನಿಧ್ಯಕ್ಕೆ ಕೂಡ ಶಿರವನ್ನು ಭಾಗಿಸಿಕೊಂಡು ಹಾಗೂ ಎಲ್ಲ ದಿವ್ಯ ಸಾನ್ನಿಧ್ಯಗಳನ್ನೆಲ್ಲ ವಿಶೇಷವಾಗಿ ಈ ಒಂದು ಉತ್ತರಾಯಣದ ಪುಣ್ಯಕಾಲದಲ್ಲಿ ಈ ಶಿವಪಾರ್ವತಿ ವೇದಿಕೆಯಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಾ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಎಡಮಂಗಲ ಬೃಹತ್ ಜನೋಂದನ ಸಭೆಯ ಈ ಒಂದು ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕ್ಷಾತ್ರ ತೇಜಸ್ಸನ್ನು ಮೈಗೂಡಿಸಿಕೊಂಡು ಸತ್ಯ ಧರ್ಮ ನ್ಯಾಯ ಅನ್ನುವ ಎಲ್ಲ ವಿಚಾರವನ್ನು ದೀಕ್ಷಾಬದ್ಧವಾಗಿ ತೊಡಗಿಸಿಕೊಂಡು ಯಾವುದಕ್ಕೂ ಜಗ್ಗದೆ ತಗ್ಗದೆ ತನ್ನ ಹೋರಾಟ ಗುರಿ ಮುಟ್ಟುವ ತನಕ ಎಂಬ ಧ್ಯೇಯೋದ್ದೇಶದಿಂದ ಸಮಾಜಮುಖಿಯಾಗಿ ಒಂದು ಬಲಿಷ್ಠ ನಾಯಕನಾಗಿ ಮನುಕುಲಕ್ಕೆ ಧೈರ್ಯ ತುಂಬುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ನನ್ನ ಹಿರಿಯ ಸಹೋದರ ಈ ಆಂದೋಲನದ ಮಹಾನ್ ಶಕ್ತಿ ಶ್ರೀಮಾನ್ ಮಹೇಶ್ ಶೆಟ್ಟಿ ತಿಮ್ಮನೋಡಿ ಇವರಿಗೆ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯದ ಶಿವಪರ ಸಭಾಭವನದಲ್ಲಿ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಅಭಿನಂದನೆಯೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ರಾಜಕೋಡ ಡೆಕ್ಕಲ ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕಣ್ಣರಿಯದಿದ್ದರೂ ಕರುಳರಿಯದೆ ಅನ್ನುವಂಥದ್ದನ್ನು ಮಹಾಭಾರತದಲ್ಲಿ ನಾವು ಓದಿದಿರಬಹುದು. ಬಹುಶಃ ನಾವೆಲ್ಲ ದುಃಖಗಳನ್ನು ಹಂಚಿಕೊಂಡು ಬದುಕಬಹುದು, ಆದರೆ ತನ್ನ ಒಡಲ ದುಃಖವನ್ನು ತಾವೇ ಅದುಮಿಕೊಂಡು ಬದುಕುವಂಥದ್ದು ಅದು ತಾಯ್ತನದ
ತಾಯಿ ತಂಡದ ಒಂದು ದುಃಖ. ಎಷ್ಟು ಎಷ್ಟು ಹಂಚಿಕೊಂಡ್ರೂ ಅದರ ಭಾರ ಕಡಿಮೆ ಆಗುವುದಿಲ್ಲ. ಜನ ಸೇರುವಾಗ ಒಮ್ಮೆ ಹಗುರ ಆಗಬಹುದು, ಆದರೆ ಏಕಾಂತದಲ್ಲಿ ತನ್ನ ತೊಡೆಯ ಮೇಲೆ ತನ್ನ ಎಲ್ಲ ಸ್ಪರ್ಶವನ್ನ ಆಸ್ವಾದಿಸುವಂತ ಒಂದು ಮಹಾಶಕ್ತಿ ಚೇತನ ಇದ್ರೆ ಅದು ತಾಯಿ ಹೃದಯ. ಇದೆಲ್ಲ ನಾವು ಹೇಳಿ ಅದನ್ನು ಅರ್ಥೈಸಿಕೊಳ್ಳುವಂಥ ವಿಚಾರ ಅಲ್ಲ. ಸ್ವಯಂ ಅನುಭವ ಇರಬೇಕು, ತಾಯಿತನದ ಒಂದು ಮುಗ್ಧತೆ ಇರಬೇಕು, ಎಲ್ಲ ರೀತಿಯಲ್ಲೂ ಕೂಡ ಮಾನವೀಯತೆಯ ಒಂದು ಉದ್ಗಾರ ಇರಬೇಕು ಅದರಲ್ಲಿ. ಅಂಥ ಒಂದು 11 ವರ್ಷಗಳ ಕಾಲ ತನ್ನ ಮಗುವನ್ನು ಕಳೆದುಕೊಂಡು ಅರಣ್ಯರೋಧನವಾಗಿ ಎಲ್ಲವನ್ನು ಒತ್ತೆ ಇಟ್ಟುಕೊಂಡು ಬದುಕುತ್ತಾಳಲ್ಲ, ಅದು ಮಾತೃದೇವೋಭವ ಅನ್ನುವಂಥ ವೇದೋಕ್ತಿಗೆ ಬಹುಶಃ ಇನ್ನು ಅದನ್ನು ಮೀರಿ ಮತ್ತೊಂದು ಶಬ್ದವಿಲ್ಲ. ಮಾತೃದೇವೋಭವ ಅನ್ನುವಂಥದ್ದೇ ಪ್ರಥಮವಾಗಿ ನಾವು ಹೇಳುವಂಥದ್ದು. ಆ ನಂತರದಲ್ಲಿ ಬರುವಂಥದ್ದು ನೆರಳಾಗಿ ಪಿತೃದೇವೋಭವ ಅನ್ನುವಂಥದ್ದು. ಯಾವತ್ತೂ ಕೂಡ ತಾಯಿಯ ಹೃದಯದಲ್ಲಿ ಕಲ್ಮಶ ಇಲ್ಲ, ಯಾವುದು ಕೂಡ ಅದರಲ್ಲಿ ಒಂದು ಸ್ವಾರ್ಥ ಇಲ್ಲ. ಆ ರೀತಿ ಒಂದು ಬದುಕನ್ನು ಸವಿಸಿಕೊಂಡು ಹೋರಾಟದ ಮಹೇಶನನ್ನ ಒಟ್ಟಿಗೆ ತಾಯಿಯ ಧ್ವನಿಯಾಗಿ ಬಂದಂಥ ಈ ಕ್ಷೇತ್ರಕ್ಕೂ ಏನು ಋಣಾನ್ ಸಂಬಂಧ ರೂಪೇಣ ಪಶುಪತ್ನಿ ಸುತಾಳಯ ಅಂತ ಹೇಳ್ತಾರೆ. ಯಾವುದು ಕೂಡ ಒಂದು ಋಣಾನ್ ಸಂಬಂಧ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡುವ ಸ್ಥಿತಿ ಇಲ್ಲ ಅಂತೆ. ತೇನವಿನ ತೃಣಮಪಿನ ಚಲತಿ ಅಂತ ಹೇಳಿ ಯಾವುದು ಕೂಡ ಭಗವಂತನ ಸಂಕಲ್ಪ ಇಲ್ಲದೆ ಯಾವುದು ಕೂಡ ನಮ್ಗೆ ಈಡೇರಿಸಲಿಕ್ಕೆ ಆಗುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ, ಯಾವುದು ಕೂಡ ನಮಗೆ ಸ್ಪರ್ಶಿಸಲಿಕ್ಕೆ ಆಗುದಿಲ್ಲ. ಅಂಥ ಒಂದು ವಿಚಾರ ಇವತ್ತು ಆಕಸ್ಮಿಕವಾಗಿ ನಮ್ಮ ಕ್ಷೇತ್ರಕ್ಕೆ ಮಹಾತಾಯಿಯಾಗಿ, ಮಹಾ ಸರಸ್ವತಿಯಾಗಿ, ಬಹುಶಃ ಹೋರಾಟದಲ್ಲಿ ಮಹಾಕಾಳಿಯಾಗಿ, ಸೌಭಾಗ್ಯಕ್ಕೆ ಮಹಾಲಕ್ಷ್ಮಿಯಾಗಿ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಶ್ರೀಮತಿ ಕುಸುಮ ಚಂದಪ್ಪ ಗೌಡರು. ಇವರು ತಮ್ಮನ್ನು ಕೂಡ ಹೃದಯಸ್ಪರ್ಶವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪದ್ಮಾವತಿ ದೇಯಲ್ಲ, ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಸಹೋದ್ಯೋಗಿಗಳ ನೆರಳು ನಮಗೆ ಅತ್ಯಗತ್ಯ. ಬಹುಶಃ ಇವತ್ತು ಗಿರೀಶ್ ಮಟ್ಟಣ್ಣವರಾಗಲಿ, ನಮ್ಮ ದೈವಾರಾಧನೆಯ ವಿಮರ್ಶಕರು ತಮ್ಮಣ್ಣ ಶೆಟ್ಟರಾಗಲಿ, ಅವರನ್ನು ಕೂಡ ನಾವು ವೇದಿಕೆಗೆ ಸ್ವಾಗತಿಸಿಕೊಳ್ಬೇಕಾಗ್ತದೆ ಅವರ ಅನುಪಸ್ಥಿತಿಯಲ್ಲಿ. ಆದರೂ ಇಲ್ಲಿ ಉಪಸ್ಥಿತರು ಯಾರಂತ ಹೇಳಿದ್ರೆ ಎಲ್ಲ ತನ್ನ ಕಾರ್ಯಕ್ಕೆ ನೆರಳಾಗಿ ಬರುವಂಥವರು, ಸ್ಫೂರ್ತಿದಾಯಕರಾಗಿರುವವರು, ಅವರ ಮಹೇಶನೊಟ್ಟಿಗೆ ನೆರಳಾಗಿ ಸಹೋದರಾಗಿರುವಂಥವರು ಅನಿಲ್ ಕುಮಾರ್. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಿಜೆ ಸುಂದರಗೌಡ ದೋತಿಲ, ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ರಾಷ್ಟ್ರೀಯ ಹಿಂದೂ ಇದ್ದಾರೆ. ಜಾಗರಣ ವೇದಿಕೆ ಬೆಳ್ತಂಗಡಿ ಅಧ್ಯಕ್ಷರಾಗಿರ್ತಾರೆ. ಮತ್ತೋರ್ವ ಮುಖ್ಯ ಅಭ್ಯಾಗತರು ಜಯಂತಿ ಟಿ ನೀತಿ ತಂಡದ ಅಧ್ಯಕ್ಷರಾಗಿರುತ್ತಾರೆ. ಅವರು ಕೂಡ ಈ ಮಹೇಶನ ಧರ್ಮದ ದಾರಿಗೆ, ನ್ಯಾಯದ ಹೆಜ್ಜೆಗೆ ತನ್ನ ನೆರಳಾಗಿ ಆ ಒಂದು ಎಲ್ಲ ರೀತಿಯನ್ನು ಅವರ ಕರ್ತವ್ಯ ಬಿಟ್ಟು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಶಿವಭಾರತ ಸಭಾಭವನದಲ್ಲಿ ಮಹೇಶನ ವಾಮಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕ್ಷೇತ್ರದ ವತಿಯಿಂದ ಸಮಸ್ತ ಜನಮಾನಸದ ಕೂಡುಗಟ್ಟ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ, ಅಭಿನಂದಿಸುತ್ತಿದ್ದೇವೆ. ಇವರಿಗೆ ಆಕಾಶ್ ದೋಲ್ತಿಲ, ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು. ಈ ಕಾರ್ಯಕ್ರಮದಲ್ಲಿ ಒಂದು ಕೇಂದ್ರ ಬಿಂದುವಾಗಿ ನಮ್ಮ ಹೋರಾಟದ ಸಮಿತಿಗೆ ಮತ್ತು ಎಲ್ಲ ಜನಪರ ನ್ಯಾಯದ ಈ ಒಂದು ಕೆಚ್ಚದೆಯ ಹೋರಾಟಕ್ಕೆ ನೀರೆರೆದು ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಶಿಕ್ಷಣ ಕ್ಷೇತ್ರ ಇರಬಹುದು, ಧಾರ್ಮಿಕ ಕ್ಷೇತ್ರ ಇರಬಹುದು, ಅಥವಾ ದೈವಾರಾಧನೆ ವಿಚಾರ ಇರಬಹುದು, ಅಥವಾ ಕೌಟುಂಬಿಕವಾದ ವಿಚಾರ ಇರಬಹುದು, ಎಲ್ಲದಕ್ಕೂ ಕೂಡ ಒಂದು ರೀತಿಯ ಯುವಕರಂತೆ ನಮ್ಮ ಒಡನಾಡಿಯಾಗಿ ಎಲ್ಲವನ್ನು ನಮಗೆ ಬೆನ್ನು ತಟ್ಟುವಂತ ಕೆಲಸವನ್ನು ಮಾಡುವವರು ಬಹುಶಃ ನಮ್ಮ ಊರಿನಲ್ಲಿ ದೀಕ್ಷಾಬದ್ಧವಾದ ಮನೆತನ ಒಂದು ಬಳಕಬೆ ಮತ್ತು ಜಾಳ್ತಾರ್ ಬಳಕಬೆ ಒಂದೇ ಕೂಡು ಕುಟುಂಬ. ಅದು ಆ ಕೂಡು ಕುಟುಂಬದ ಒಂದು ಧೀಮಂತ ಹಿರಿಯ ನಾಯಕನಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಯುವಕರೊಂದಿಗೆ ಯುವಕರಾಗಿ ಹಿರಿತನದವರೊಂದಿಗೆ ಹಿರಿತನವನ್ನ ಆ ಒಂದು ಪೋಷಣೆ ಮಾಡಿಕೊಂಡು ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹದಾಯಕವಾಗಿ ಮಾರ್ಗದರ್ಶಕರಾಗಿರುವಂತ ಶ್ರೀಯುತ ಈ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಎಲ್ಲೇನಗೌಡ ಜಾಳ್ತಾರ್, ಇವರನ್ನು ಕೂಡ ಅಭಿನಂದಿಸುತ್ತಾ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಪದ್ಮನಾಭ ಪುಳಿಕುಕ್ಕು, ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಮತ್ತೆ ಇದ್ದಾರೆ.
ಶ್ರೀ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಒಂದು ಪಾರಂಪರಿಕವಾಗಿ ಒಂದು ಗುರುಸ್ಥಾನದ ಬುಡದಿಂದ ಹಾಗೂ ಆರಾಧನಾ ಕ್ಷೇತ್ರದ ಎಲ್ಲ ಕಾರ್ಯದಲ್ಲೂ ಕೂಡ ನಮ್ಮ ಕೂಡುಗಟ್ಟಿಗೆ ಒಂದು ಉತ್ಕರ್ಷತೆಗೆ ಒಂದು ಮಂತ್ರಾಕ್ಷತೆ ಹಾಕುವಂತ ಕುಟುಂಬಸ್ಥರು ನೂಚಿಲ ಮಣಿತನದವರು. ಈ ಕಾರ್ಯದಲ್ಲಿ ಧಾರ್ಮಿಕ ಹಾಗೂ ಎಲ್ಲ ಶೈಕ್ಷಣಿಕ ಕಾರ್ಯಗಳಿಗೆ ತಮ್ಮದೇ ಆದಂಥ ಒಂದು ಛಾಪನ್ನು ಒತ್ತಿದಂಥ ಕ್ಷೇತ್ರ ಎಡಮಗಳ ಕ್ಷೇತ್ರ, ಅದು ಕೂಡ ಶ್ರೀ ಪಂಚಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯ. ಆ ಪಾರಂಪರಿಕ ಕುಟುಂಬದ ಒಂದು ಪ್ರತಿನಿಧಿಯಾಗಿ ಪಂಚಲಿಂಗೇಶ್ವರ ದೇವರ ಹಾಗೂ ದುರ್ಗಾ ಪರಮೇಶ್ವರ ಅಮ್ಮನವರ ದೇವಸ್ಥಾನದ ಮುಕ್ತೇಶ್ವರರಾಗಿ ತಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿರುವಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು ಹಾಗೂ ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸುವಂಥ ನೂಚೀಲ ಶ್ರೀಹರಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿನಯ್ ಧೋಣಿ ಮನೆ ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪಾಲ್ಗೊಳ್ಳುವಿಕೆಯಲ್ಲಿ ಎಲ್ಲರೂ ಕೂಡ ಶಿವಪರ ಸಭಾಭವನದಲ್ಲಿ ಶ್ರದ್ಧಾಭಕ್ತಿಯಿಂದ ಶಿಸ್ತು ನಿಯಮದಿಂದ ಸೇರಿದ್ದೀರಿ. ಬಹುಶಃ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ರಾಮನ್ ಜಾಳ್ತಾರ್ ಇದ್ದಾರೆ, ಹಾಗೂ ಸುಂದರಗೌಡ ದೊಳ್ತಿಲ ಹಾಗೂ ಎಲ್ಲ ಸಹೋದರರು ಸಹೋದರಿಯರು ತಮ್ಮೆಲ್ಲ ಕರ್ತವ್ಯವನ್ನು ಬಿಟ್ಟು ಇವತ್ತಿನ ಈ ಒಂದು ಸಮಯವನ್ನು ಈ ಕಾರ್ಯಕ್ರಮಕ್ಕೆ ನೀವು ವಿನಿಯೋಗಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ವೇದಿಕೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಹಾಗೂ ಸುದ್ದಿ ಮಾಧ್ಯಮದ ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ಸಹೋದರ ಸಹೋದ್ಯೋಗಿಗಳು ಹಾಗೂ ಸಹೋದರರಿಗೆ ಈ ವೇದಿಕೆ ಮುಖಾಂತರ ತಾನು ಪಂಚಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯ ವತಿಯಿಂದ ಹಾಗೂ ಈ ಹೋರಾಟ ಸಮಿತಿಯ ವತಿಯಿಂದ ಹಾಗೂ ಸಮಸ್ತ ಜನಪರ ಕ್ಷೇತ್ರದ ಎಲ್ಲ ವತಿಯಿಂದಲೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ಸ್ವಾಗತ. ಬಹುಶಃ ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಾ ಅನ್ನುವಂಥದ್ದು ವೇದೋಕ್ತಿ. ಇದು ಚರ್ವಿತ ಚರ್ವಣವೋ ಅನ್ನುವಂಥ ಒಗಡಾಗ್ತದೆ ನನಗೆ. ಎಲ್ಲಿ ಒಂದು ಸ್ತ್ರೀಯು ಗೌರವಿಸಲ್ಪಡ್ತಾಳೋ, ಎಲ್ಲಿ ನಾವು ಒಂದು ಸ್ತ್ರೀ ಸಮುದಾಯವನ್ನು ಪ್ರೀತಿಸ್ತೇವೋ ಅಲ್ಲಿ ಯಾವುದೇ ರೀತಿಯ ಕಶ್ಮಳ ಇರುವುದಿಲ್ಲ, ಅಪವಿತ್ರ ಇರುವುದಿಲ್ಲ, ಅಲ್ಲಿ ಪಾವಿತ್ರತೆ ಇರುತ್ತದೆ. ಆ ರೀತಿಯಲ್ಲಿ ಅಲ್ಲಿ ದೇವಾನುದೇವತೆಗಳು ಆವಾಸ ಸ್ಥಾನ ಅಂದರೆ ದೇವಾನುದೇವತೆಗಳು ವಾಸಿಸ್ತಾರಂತೆ. ಇದು ನಮ್ಮ ಸನಾತನವಾದ ಹಿಂದೂ ಧರ್ಮದ ಪರಿಕಲ್ಪನೆ. ಕಾಳಾಯ ತಸ್ಮೈ ನಮಃ ಅನ್ನುವ ರೀತಿಯಲ್ಲಿ ಯಾವಾಗ ಕಾಳ ಪರಿವರ್ತನೆ ಆಗ್ತಾ 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 ಸಂಕಲ್ಪಗಳು ಬೇರೆ ಬೇರೆ ಕವಲೊಡೆದು ನಾವು ವಿಕೃತರಾಗುತ್ತೇವೆ. ಹಾಗಂತೇಳಿ ಯಾವುದೇ ಒಂದು ಅಸ್ತಿತ್ವವಿಲ್ಲದ ಮನುಷ್ಯ ವಿಕೃತನಾಗಬಹುದು, ಅವನಿಗೆ ಆಧಾರವಿಲ್ಲ ಯಾವುದು ಕೂಡ. ಆದರೆ ಮೂಲಭೂತವಾಗಿ ಪ್ರಾಕೃತಿಕವಾಗಿ ಎಲ್ಲವೂ ಕೂಡ ಅಲ್ಲಿ ಸರಿ ಇದೆ. ಆ ಸರಿದ್ದಂಥ ಮಣ್ಣಲ್ಲಿ, ಸರಿದ್ದಂಥ ಸಾನ್ನಿಧ್ಯ ಕ್ಷೇತ್ರದಲ್ಲಿ, ಸರಿದ್ದಂಥ ಪ್ರಾಕೃತಿಕವಾದ ನಿಯಮಗಳು ಕೂಡ ಸರಿ. ಅವಾಗ ಕ್ಷೇತ್ರದಲ್ಲಿ ಅನ್ನ ತಿನ್ನುವವರು ವಿಕೃತರಾಗ್ತಾರಲ್ಲ, ಇದು ನಾವು ಈ ಧರ್ಮಗ್ರಂಥದಲ್ಲಿ ಇರುವುದನ್ನು ನಂಬಬೇಕೋ ಬಿಡಬೇಕು ಅನ್ನುವಂಥದ್ದು ನಮಗೆ ಒಗಡಾಗಿರುವಂಥದ್ದು. ಗಂಗೆ ಚಿಮಣಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಅಂತ ನಾವು ಹೇಳ್ತೇವಲ್ಲ, ಯಾಕೆ ಸಮಯ ಫೋನ್ ಮಾಡಲಿಕ್ಕೆ ಹೇಳುವಂಥದ್ದ? ನಿತ್ಯ ನಿರಂತರವಾಗಿ ನಮ್ಮ ರಾಜ ಋಷಿಮುನಿಗಳು ಆರಾಧಿಸಿಕೊಂಡು ಬರುವಂತ ಎಲ್ಲವನ್ನು ಕೂಡ ಈ ಮಣ್ಣಿಗೆ, ಈ ಸನಾತನ ಹಿಂದೂ ಪರಂಪರೆಯಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದಂಥ ಋಷಿಮುನಿಗಳು ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದಾರಲ್ಲ, ಆ ಫಲವನ್ನು ನಮಗೆ ದಾರ ಎರೆದಿದ್ದಾರಲ್ಲ, ಆವಾಗ ನಾವು ಪೋಷಣೆ ಮಾಡಬೇಕಾದ್ದು ಬಿಟ್ಟು ನಾವು ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಕಬಳಿಸುವಂತ ಒಂದು ದಾರಿಯಲ್ಲಿ ಹೋಗ್ತೇವಲ್ಲ. ಹಾಗಿದ್ರೆ ಅದು ಧರ್ಮದ ದಾರಿಯ ಅಥವಾ ಧರ್ಮದರ್ಶಿಗಳ ಒಂದು ನಡೆಯ, ಧರ್ಮದರ್ಶಿಗಳ ಒಂದು ನುಡಿಯ ಅನ್ನುವಂಥದ್ದು ನಾವು ವಿಮರ್ಶೆ ಮಾಡಬೇಕಂತ ಕಾಲಘಟ್ಟ ಇದೆ. ಇವತ್ತು ನಾವು ಪಾಂಗಳ ಕುಸುಮಾವತಿ ಚಂದಪ್ಪ ಗೌಡರ ಪುಣ್ಯ ದಂಪತಿಗಳ ಒಂದು ಮಗುವಿನ ವಿಚಾರ ಮಾತ್ರ ಸೀಮಿತ ಅಲ್ಲ. ಇದು ಇಡೀ ಜನಸ್ಥ ಈ ಭಾರತಾಂಬೆಯ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಬಹುಶಃ ವಂಶೋದ್ಧಾರಕಿ ಅಂತ ನಾವು ಹೇಳ್ತೇವೆ. ಇದು ನಮ್ಮ ಮನೆಯಲ್ಲಿ
ಅವರ ಒಂದು ದುಃಖ, ಅವರ ಒಂದು ಕಷ್ಟ ನಮ್ಮ ಮನೆಯಲ್ಲಿ ಅದು ಅಸ್ತಿತ್ವಕ್ಕೆ ಬಂದರೆ ನಾವು ಅದನ್ನು ಅನುಭವಿಸಬೇಕಾಗ್ತದೆ, ನಾವು ದುಃಖ ಪಡಬೇಕಾಗ್ತದೆ. ನಾವು ಅವರ ಕುಸುಮಾವತಿ ಚಂದಪ್ಪ ಗೌಡರ ಇಡೀ ಕುಟುಂಬಸ್ಥರ ದುಃಖದ ಒಂದು ಛಾಯೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಇವತ್ತು ನಾವು ಪೇಪರಲ್ಲಿ ಓದಬಹುದು, ಹೋರಾಟ ಸಮಿತಿಯಲ್ಲಿ ಭಾಗವಹಿಸಬಹುದು, ಅಥವಾ ಹೆಜ್ಜೆ ಇಡಬಹುದು. ಇದಲ್ಲ, ನಾವು ಅಂತರ್ಮುಖಿಗಳಾಗಿ ನಾವು ಅದರ ಹೊಲನುಗ್ಗಿ ನಾವು ಅರ್ಥೈಸಬೇಕಾಗ್ತದೆ. ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ನಮ್ಮ ವೇದದಲ್ಲಿ, ಅಥವಾ ನಮ್ಮ ಪಾಠ ಕಳಿಸುವ ಗುರುಗಳು. ಅದು ಆ ಕಾಲದಲ್ಲಿ. ಈ ಕಾಲದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಿದವರಿಗೆ, ಧರ್ಮವನ್ನು ನಡೆದವರಿಗೆ ಧರ್ಮದ ಸಾಧಿ ಎಷ್ಟು ಕಳ್ಳು ಮುಳ್ಳುಗಳು ಇರ್ತವೆ. ಆವಾಗ ಧರ್ಮ ನಮ್ಮನ್ನು ಯಾವಾಗ ಕಾಯುವಂಥದ್ದು? ನಾವು ವಯೋವೃದ್ಧರಾಗುವಾಗಣ, ಅಥವಾ ನಾವು ಕೈಕಾಲಿಗೆ ಪುಷ್ಟಿ ಇಲ್ಲದ ಕಾಲದಲ್ಲಿ ನಮ್ಮನ್ನು ಧರ್ಮ ಕಾಯುವಂಥದ್ದ? ಹಾಗಿದ್ರೆ ನಾವೇ ಕಾರಣರು ಇದಕ್ಕೆಲ್ಲ. ಯಾಕೆ ಕಾರಣರು ನಾವು ಅಂತ ಹೇಳಿದ್ರೆ, ಯಾವಾಗ ನಾವು ನಮ್ಮಲ್ಲಿ ಉಳಿಗೆ ಹಣ ಉಂಟೋ ಇಲ್ವೋ ಅನ್ನುವಂಥದ್ದಲ್ಲ, ನಾನು ಆರ್ಥಿಕ ಸ್ಥಿತಿಯಲ್ಲಿ ಸದೃಢನೋ ದುರ್ಬಲನೋ ಅನ್ನುವಂಥದ್ದಲ್ಲ. ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ, ಸನಾತನವಾದ ಸಂಸ್ಕಾರದಲ್ಲಿ ನಾವು ಬೆಳೆದರು ಅಂತ ಹೇಳಿದ್ರೆ, ನಮ್ಮಲ್ಲಿ 1 ರೂಪಾಯಿಯ ನಾಣ್ಯ ಇಲ್ಲದಿದ್ರೂ ಕೂಡ ನಾನು ಈ ಮಣ್ಣಿನ ಕಣದಲ್ಲೂ ಕೂಡ ನನ್ನ ಇದರಲ್ಲಿ ಸತ್ಯ, ಧರ್ಮ, ನ್ಯಾಯ ಈ ಹೋರಾಟದ ಕೆಚ್ಚದೆ ಮಹೇಶನ್ನಾಗಿ ಇರಬೇಕು ನಮಗೆಲ್ಲರಿಗೂ. ನಾವು ಎಂತ ಕುಬೇರ ದೇವೇಂದ್ರ ಬಂದ್ರೆ ಕೂಡ ನಾನು ಸ್ಥಿತಿವಂತನಲ್ಲಪ್ಪ, ನಾನು ಬಡವ ಅನ್ನುವಂಥ ಕೀಳರಿಮೆಯ ಆ ದೌರ್ಬಲ್ಯ ನಮ್ಮಲ್ಲಿ ಮನೆ ಮಾಡಬಾರದು. ಆವಾಗ ನಾವು ಸಮರ್ಥರು, ಆವಾಗ ನಾವು ಎಲ್ಲವನ್ನು ಮೆಟ್ಟಿ ಇರುವಂತ, ಎಲ್ಲವನ್ನು ನಾವು ಮೆಟ್ಟಿ ದೂಡುವಂತ ಶಕ್ತಿ ನಮ್ಮಲ್ಲಿ ಅನಾವರಣ ಆಗ್ತದೆ, ಅದು ಉದ್ದೀಪನ ಆಗ್ತದೆ. ಆವಾಗ ನಾವು ಸ್ವಾವಲಂಬಿಗಳಾಗಿ, ಸ್ವಾಭಿಮಾನಗಳಾಗಿ ಸಮಾಜಕ್ಕೆ, ಅನ್ಯಾಯಕ್ಕೆ, ಅಧರ್ಮಕ್ಕೆ ಉತ್ತರ ಕೊಡಬಹುದು. ಯಾವಾಗ ನಾವು ವ್ಯಕ್ತಿಗತ ನಾವು ದುರ್ಬಲರಾಗ್ತೇವೋ ನಾವು ಈ ಜನ್ಮ ನಮ್ಮ ಸಾರ್ಥಕ ಆಗುವುದಿಲ್ಲ. ಹೆದರಿಕೆ ಅನ್ನುವಂಥದ್ದು ಈ ಮಣ್ಣಲ್ಲಿ ನಮಗೆ ಯಾರೂ ಇಲ್ಲ. ನಾವು ಈಗ ಯಾರನ್ನು ನೆನಪಿಸಿಕೊಳ್ತೇವೆ? ಅದೆಷ್ಟೋ 200 ವರ್ಷಗಳ ಕಾಲ ನಾವು ಬ್ರಿಟಿಷರ ಇದರಲ್ಲಿ ಅಡಿಯಾಳಾಗಿ ಎಷ್ಟೋ ನಾವು ಕಳ್ಕೊಂಡವರು. ನಮ್ಮ ಹಿರಿಯರು ಎಷ್ಟೋ ಪ್ರಾಣತ್ಯಾಗ ಮಾಡಿದ್ರು. ಯಾರು ನಮ್ಮ ಹಿರಿಯರು ನಾವು ಸ್ಮರಣೆ ಮಾಡಿಕೊಳ್ತೇವ? ನಮ್ಮ ಹಿರಿಯರ ತ್ಯಾಗವನ್ನು ನಾವು ಸ್ಮರಣೆ ಮಾಡಿಕೊಳ್ತೇವ? ಇಲ್ಲ. ಹಾಗಿದ್ರೆ ನಮ್ಮನ್ನು ನಾವು ಅವಲೋಕನ ಮಾಡಬೇಕು. ನಮ್ಮನ್ನು ನಾನು ಎಲ್ಲಿದ್ದೇನೆ, ನನ್ನ ಹೆಜ್ಜೆ ಏನು, ನಾನು ಏನು ಮಾಡ್ತಾ ಇದ್ದೇನೆ, ಧರ್ಮ ಕಾರ್ಯದಲ್ಲಿ ನಾನು ಇದ್ದೇನೋ ಅಥವಾ ನಾನು ಹೆಜ್ಜೆ ಇಡುವಲ್ಲಿ ಅದು ಅಧರ್ಮವೋ ಅನ್ಯಾಯವೋ ಅಂತ ಆ ರೀತಿಯ ಬಟ್ಟಿ ಇಳಿಸಬೇಕೆಯ ಒಂದು ಪರಿಕಲ್ಪನೆ ನಾವು ಇಟ್ಟುಕೊಳ್ಬೇಕು. ಆವಾಗ ಮಾತ್ರ ನಾವು ಜೀವನದಲ್ಲಿ ಸಾರ್ಥಕ್ಯವನ್ನು ಪಡೆದುಕೊಳ್ಳಬಹುದು, ಜೀವನದಲ್ಲಿ ನಾವು ಗುರಿ ಮುಟ್ಟಬಹುದು, ಮತ್ತೊಬ್ಬರಿಗೆ ನಾವು ಮಾದರಿಯಾಗಿ ಬದುಕಬಹುದು. ಈ ರೀತಿ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಹೇಳ್ತೇವಲ್ಲ, ಕುರುಕ್ಷೇತ್ರ ಕೂಡ ಧರ್ಮಕ್ಷೇತ್ರವಾಗಿತ್ತು. ಭೂಮಿಯ ಲೋಪದಿ ಕೌರವಗಿಟ್ಟ ಭಜನೆಯಲ್ಲಿ ಇಲ್ವಾ? ನಿರಂತರವಾಗಿ ಕುರುಕ್ಷೇತ್ರ ಯುದ್ಧ ನಡೆಯಿತು. ಮಹಾಭಾರತ ಕಥೆಯನ್ನು ಓದಿದರೆ ಯಾಕಾಕಿ ಯುದ್ಧ? ಬರೀ ಮಣ್ಣಿಗೆ ಬೇಕಾಗಿ ಒಂದು ಸೂಜಿ ಮಣೆ ಊರುವಷ್ಟು ನಾನು ಪಾಂಡವರಿಗೆ ಈ ಭೂಮಿಯನ್ನು ಕೊಡಲಾರೆ ಅನ್ನೋದ ಛಲವನ್ನು ಹೊತ್ತಂತ ದುರ್ಯೋಧನ ಕಡೆಗೆ ಏನಾಯಿತು? ಎಲ್ಲವನ್ನು ಕಳ್ಕೊಂಡ, ಎಲ್ಲ ಬಂಧುತ್ವವನ್ನು ಕಳ್ಕೊಂಡ, ಒಡಹುಟ್ಟಿದನ್ನು ಕಳ್ಕೊಂಡ, ಭೂಮಿಯನ್ನು ಕಳ್ಕೊಂಡ. ಹಾಗೆ ನಾವು ಈಗಲೂ ಹೇಳ್ತೇವೆ ಭಜನೆಯಲ್ಲಿ, ಭೂಮಿಯ ಲೋಭದಿ ಕೌರವ ಕೆಟ್ಟ ಅಂತೇಳಿ. ಆವಾಗ ಯಾವತ್ತೂ ಕೂಡ ನಿತ್ಯ ಸತ್ಯವಾಗಿ ಉಳಿಯುವಂಥದ್ದು ಸತ್ಯ. ನಮ್ಮ ಭಾರತಾಂಬೆಯ ಘೋಷಣೆ ಕೂಡ ಹಾಗೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗುವಂಥದ್ದು. ಅದು ಸ್ವಲ್ಪ ತಡವರಿಸಬಹುದು, ಆದರೆ ಗೆಲ್ಲುವಂಥದ್ದು ಸತ್ಯ. ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಅತಿಶಯವಾದ ಕ್ಷೇತ್ರ ಇದು. ಶ್ರೀ ಪಂಚಲಿಂಗೇಶ್ವರ ದೇವ ದಿವ್ಯ ಸಾನ್ನಿಧ್ಯ, ಅದಕ್ಕೆ ಪೂರಕವಾಗಿ ಗ್ರಾಮ ದೈವಗಳ ಸಾನ್ನಿಧ್ಯಗಳು, ಉಪಾಸನ ದೈವಗಳ ಸಾನ್ನಿಧ್ಯಗಳು. ಇಲ್ಲಿ ಒಂದಾದರೂ ಸತ್ಯ ಹೂತೋಗಿದ ಇದುವರೆಗೂ ಕೂಡ? ಗ್ರಾಮದೇವರ ನಡೆಯಲ್ಲಾಗಲಿ, ದೇವರ ನಡೆಯಲ್ಲಾಗಲಿ ಸತ್ಯವೇ ನೆಗೆದು ಬಿದ್ದದ್ದು, ಸತ್ಯವೇ ಉದ್ದೀಪನದ್ದು, ಸತ್ಯವೇ ಅನಾವರಣವಾದದ್ದು. ಇಲ್ಲಿ ಇದು ಬಹುಶಃ ಈ ಸೌಜನ್ಯ ಮಗುವಿನ ಏನೋ ಒಂದು ವಿಶೇಷವಾದ ಒಂದು ಪರ್ವ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತರಾಯಣದ ಪುಣ್ಯಕಾಲದಲ್ಲಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ತ ಅಥವಾ ಬೇರೆ ಬಜರಂಗ ದಳದ ನಮ್ಮ ಕಾರ್ಯಕರ್ತರ ಯೋಚನೆಯ ಆಲೋಚನೆಯ ಎಲ್ಲ ಹಿರಿಯ ಬಂಧುಗಳ ಆಲೋಚನೆ ಗೊತ್ತಿಲ್ಲ, ಇದು ಒಂದು ಸಂಧಿ ಕಾಲ. ಇದು ಈ ಕಾರ್ಯಕ್ರಮ ಆಗುವಂಥದ್ದು ಬಹುಶಃ ನಾವು ಸಂಕಲ್ಪ ಮಾಡಿದ್ದು ಅತಿ ಶೀಘ್ರವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ದೇವರು ಒಂದು ಬೆಳಕನ್ನು ನೀಡಿದ್ದಾನೆ. ಬಹುಶಃ ಇಲ್ಲಿ ಅಧಿಕಾರ ವರ್ಗದವರು ನಮ್ಮ
ಪಂಚಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯದ ಕೂಡುಗಟ್ಟಿನಲ್ಲಿ ಒಂದು ಕಾಲದಲ್ಲಿ ಒಂದು ಮೇರು ವ್ಯಕ್ತಿತ್ವವನ್ನು ಹೊಂದಿದವರು ಅವರು ಪರಿವಾರ ಬಂಟರು. ಆ ಪರಿವಾರ ಬಂಟರ ಕುಟುಂಬದವನೇ ಈ ತನಿಖಾಧಿಕಾರಿ ಯೋಗೇಶ್ ಕುಮಾರ್ ಅನ್ನುವಂಥವರು. ಇಲ್ಲಿ ಸೌಜನ್ಯ ನ್ಯಾಯಕ್ಕಾಗಿ ಅವನು ಅನ್ಯಾಯ ಮಾಡಿದನೋ ನ್ಯಾಯ ಮಾಡಿದನೋ ನಮಗೆ ಗೊತ್ತಿಲ್ಲ, ಇದೆಲ್ಲ ಭಗವಂತನಿಗೆ ಗೊತ್ತು. ಈ ಪ್ರಥಮ ಹಂತದಲ್ಲಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾನೆ, ಮತ್ತೆ ಇಲ್ಲಿ ನಮ್ಮ ದೇವಸ್ಥಾನ ಕೂಡ ಬಂದು ಹೋಗಿ ಕೈ ಮುಗಿದು ಅವರ ರಕ್ಷಣೆ ಮಾಡಲಿಕ್ಕೆ ಆಗಿರ್ಬೋದು. ನಾವು ಅವರ ಪರವಾಗಿ ಪ್ರಾರ್ಥನೆ ಮಾಡುವವರಲ್ಲ, ನ್ಯಾಯ ತೀರ್ಮಾನ ತಕ್ಕಡಿರುವಂಥದ್ದು ದೇವರಲ್ಲಿ ದೈವದ ಇದರಲ್ಲಿ. ಆ ನಂತರದಲ್ಲಿ ಕಳೆದ ಬಾರಿ ಅಲ್ಕಪದ ಮೊದಲ ಬಾರಿ ನೇಮಕ್ಕೆ ಕೂಡ ಬರಲಿಲ್ಲ, ಜಾತ್ರೆ ಕೂಡ ಬರಲಿಲ್ಲ. ಯಾಕಂದ್ರೆ ಈ ಪ್ರಕರಣ ಎಲ್ಲ ಕೂಡ ಒಂದು ಕಪ್ಪು ಚುಕ್ಕೆ ಆಯ್ತಲ್ಲ, ಆ ರೀತಿ ಕತೆ. ಈಗ ನಾವು ಬಹುಶಃ ಇವತ್ತು ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆವು. ಕಿಲ್ಕುಂಜ ಸ್ಥಾನದಲ್ಲಿ ಶ್ರೀ ಮಹಾಲಿಂಗರ ದೇವದ ಸ್ಥಾನಕ್ಕೆ ಹೋಗಿ ಕೂಡ ನಾವು ಸತ್ಯವನ್ನು ತಾಯಿ ಕುಸುಮಾವತಿಯವರ ಸೆರಗಿಗೆ ನೀನು ಹಾಕಬೇಕು, ನೀನು ಅತಿಶಯವಾದ ಸಾನ್ನಿಧ್ಯ, ಶಕ್ತಿ ಸಾನ್ನಿಧ್ಯ, ನೀನು ನಂಬಿದಂಥ ಭಕ್ತರಿಗೆ ಸೂರ್ಯ ಉದಯಿಸಿ ಸೂರ್ಯ ಮುಳುಗುವ ಒಳಗೆ ನೀನು ಆ ಪ್ರತಿಫಲ ಕೊಟ್ಟವ ದೈವ ನೀನು ಶ್ರೀ ಮಹಾಲಿಂಗರಾಯ ದೈವ ಅಂತ ನಾನು ಪ್ರಾರ್ಥನೆಯಲ್ಲಿ ಭಾವುಕನಾಗಿ ಮಾಡಿದೆ. ಆ ಸತ್ಯ ಖಂಡಿತವಾಗಿ ಕುಸುಮಾವತಿಯವರ ಸೆರೆಗೆ ನ್ಯಾಯ ಆ ಮಹಾಲಿಂಗರಾಯ ಕೊಟ್ಟೇ ಕೊಡ್ತಾನೆ, ಪಂಚಲಿಂಗೇಶ್ವರ ದೇವರು ಕೂಡ ಅದಕ್ಕೆ ಅನುಗ್ರಹಿಸ್ತಾನೆ ಅನ್ನುವಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳ್ತೇನೆ. ಹಾಗೆ ಈ ವಿಚಾರ ಕೂಡ ನಾವು ಶಿರಾಡಿ ರಾಜನ್ ದೈವವನ್ನು ಕೂಡ ಸ್ಮರಿಸಿಕೊಳ್ಬೇಕು. ರಾಜಮುದ್ರೆಯ ಅಧಿಕಾರ ದೈವ ಅವನು ಕೂಡ. ದೇವಸ್ಥಾನದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ವಿಷಯಕ್ಕೆ ನಮ್ಮಲ್ಲಿ ನಾವು ಸತ್ಯವಂತರಾಗಿರಬೇಕು. ನಾವು ಸ್ವಲ್ಪ ಎಲ್ಲ ಆಯಾಸವನ್ನು ತಡೆದುಕೊಳ್ಳುವವರು ಆಗಿರಬೇಕು. ಆ ರೀತಿ ಇದ್ದ ವೀರಿಸಿ ತಾವು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಮಕೃಷ್ಣ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ದಯಾನಂದ ಪುಳಿಕುಕ್ಕು ಇವರು ತಾಂಬೂಲವನ್ನು ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮನ್ನು ಸೇರಿಕೊಂಡಿರುವಂತಹ ಶ್ರೀಮತಿ ಪ್ರಸನ್ನ ರವಿ ಇವರಿಗೆ ಗೀತಾ ಪರ್ಲಾ ಇವರು ತಾಂಬೂಲ ನೀಡಿ ಶಾಲನ್ನು ಹೊದಿಸಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ತನಗೆ
ತನಗೆ ಬಂದ ಕಷ್ಟ ದುಃಖ ಅನ್ಯರಿಗೆ ಬರಬಾರದು, ತನ್ನ ನೋವಿಗೆ ನ್ಯಾಯ ಎಲ್ಲಿ ಯಾವಾಗ ಸಿಗುತ್ತದೆ ಎಂದು ಕಾಯುತ್ತಿರುವ ಮಹಾತಾಯಿ ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡ ಅಳಿದು ಹೋದ ಮಗಳನ್ನ ನೆನೆಯುತ್ತಾ ದೇವಿಯ ರೂಪದಲ್ಲಿ ಪೂಜಿಸುವ ಆ ತಾಯಿ ಸೌಜನ್ಯ, ಆ ಸೌಜನ್ಯಗಳಿಗಾಗಿ ದೀಪ ಬೆಳಗಿಸುವುದರ ಮೂಲಕ ಎಲ್ಲರೂ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸೌಜನ್ಯ ಎಂದು ಒಬ್ಬಳು ಹೆಣ್ಣು ಮಗಳಾಗಿ ಉಳಿದಿಲ್ಲ. ಈ ತುಳುನಾಡಿನ ಒಂದು ಶಕ್ತಿಯಾಗಿ, ತಾಯಿಯಾಗಿ ಸರ್ವರಿಂದಲೂ ಗೌರವಿಸಲ್ಪಡುತ್ತಿದ್ದಾಳೆ, ದಿನಲೂ ಪೂಜಿಸಲ್ಪಡುತ್ತಿದ್ದಾಳೆ. ತಾಯಿ, ನಿನಗೆ ನ್ಯಾಯ ದೊರಕಿಸಿಕೊಡುವುದು ನಮ್ಮ ಕರ್ತವ್ಯ. ನ್ಯಾಯ ಬೇಡಲಿರುವಂತಹ ಮಹಾಮಾತೆ ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡರಿಂದ ಮಾತು. ಇಲ್ಲಿ ಇರುವಂಥ ಎಲ್ಲ ದೇವರುಗಳನ್ನು ನೆನೆಸುತ್ತಾ, ಹಾಗೆ ವೇದಿಕೆಯಲ್ಲಿ ಇರುವಂಥ ನನ್ನ ಅಕ್ಕನಾದ ಪ್ರಸನ್ನಕ್ಕ, ಹಾಗೆ ನನ್ನ ಅಣ್ಣನಾದ ಮಹೇಶಣ್ಣ, ಧೈರ್ಯಕ್ಕೆ ಧೈರ್ಯ ಕೊಟ್ಟ ಅಣ್ಣನವರನ್ನು ಕೂಡ ನೆನೆಸುತ್ತಾ, ಹಾಗೆ ಎಲ್ಲ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರನ್ನು ನೆನೆಸುತ್ತಾ, ಮಗುವಿನ ಹೋರಾಟಕ್ಕೆ ಎಲ್ಲ ಇಲ್ಲಿ ಸೇರುವಂಥ ಎಲ್ಲ ತಾಯಂದಿರಿಗೆ, ಅಣ್ಣಂದಿರಿಗೆ, ತಮ್ಮಂದಿರಿಗೆ, ಹಾಗೆ ಮಗಳಾಗಿ ಇದ್ದ ಮಕ್ಕಳಿಗೆ ಎಲ್ರಿಗೂ ನಾನು ಕೈಯನ್ನು ಮುಗಿಯುತ್ತಾ, ಇವತ್ತು ಎಡಮಂಗಿಲ ಒಂದು ಗ್ರಾಮಕ್ಕೆ ಮಗುವಿನ ನ್ಯಾಯಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನ್ಯಾಯಕ್ಕೋಸ್ಕರ ಇಡೀ ದೇಶ ಸುತ್ತಿ 11-12 ವರ್ಷದಿಂದ ನ್ಯಾಯ ಕೇಳುತ್ತಾ ಇವತ್ತು ಎಡಮಂಗಿಲಕ್ಕೆ ಬಂದಿದ್ದೇವೆ. ನಮಗೆ 12 ವರ್ಷ ಆದ ನಂತರ ಕೂಡ ನ್ಯಾಯ ಸಿಗಲಿಲ್ಲ. ಇವತ್ತು ಒಂದು ನಮಗೆ ನೋವೇನೆಂದರೆ, ಅಣ್ಣನನ್ನು ಕರ್ಕೊಂಡೋಗ್ಲಿಕ್ಕೆ ಪೊಲೀಸ್ ಕೂಡ ಬಂದಿದ್ದಂತೆ ಮನೆಗೆ. ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ಇವತ್ತು ಈ ವೇದಿಕೆಯಲ್ಲಿ ಕುಳಿತಿರುವಾಗ ನನಗೆ 1-2 ಫೋನ್ ಬಂದಿತ್ತು, ಅಣ್ಣ ಇವತ್ತು ವೇದಿಕೆಯಲ್ಲಿ ಇದ್ದಾರಾ ಅನ್ನುವಂಥದ್ದು ಮಾತು ಕೂಡ ಇವಾಗ ನನಗೆ ಫೋನ್ ಬಂದಿದೆ. ಅಂದರೆ ಯಾಕೋಸ್ಕರ ನೀವು ಇದನ್ನು ಕೇಳುವಾಗ, ಅಣ್ಣ ಛತ್ರದಲ್ಲಿರುವಂಥ ಧರ್ಮಸ್ಥಳದಲ್ಲಿ ಅಲ್ಲಿ ಇರುವಂಥ ಎಲ್ಲ ಹುಡುಗರು ಹೇಳ್ತಾ ಇದ್ದಾರಂತೆ, ಮಹೇಶ್ ಶೆಟ್ಟಿ ಇವತ್ತು ಚಡ್ಡಿಯಲ್ಲಿ ಓಡಿದ್ದಾರಂತೆ, ಇವತ್ತು ವೇದಿಕೆಯಲ್ಲಿ ಇರಲಿಕ್ಕಿಲ್ಲ, ಸಭೆಯಲ್ಲಿ ಅವರು ಇರಲಿಕ್ಕಿಲ್ಲ ಅಂತ ಅನ್ನುವಂಥ ಮಾತು ಕೂಡ ಅಲ್ಲಿ
ಕಂಡು ಬರುತ್ತದಂತೆ. ಅದಕ್ಕೆ ನಾನು ಇವತ್ತು ಹೇಳುವುದೇನೆಂದರೆ, ನಮ್ಮ ಅಣ್ಣ ಚಡ್ಡಿಯಲ್ಲಿ ಓಡ್ತಿರುವುದಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಇರುವಂಥ ವೀರೇಂದ್ರ ಮತ್ತು ಹರ್ಷೇಂದ್ರ ಚಾರಿಗಳು ಕೂಡ ಆ ಚಡ್ಡಿಯಲ್ಲಿ ಓಡ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ನೋಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಅಣ್ಣ ಧರ್ಮದಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆಂದರೆ ಖಂಡಿತವಾಗಿ ಆ ಮಗಳಾದ ಸೌಜನ್ಯ ಕೂಡ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಣ್ಣನ್ನು ಯಾರನ್ನು ಕೂಡ ಮುಟ್ಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೌಜನ್ಯ ಅಂದರೆ ದೇವಿ 11 ವರ್ಷದಿಂದ ಅವರು ವೇದಿಕೆಯಲ್ಲಿ ಹೇಳ್ತಾ ಬಂದಿದ್ದಾರೆ, ಸೌಜನ್ಯ ಒಂದು ಬರೀ ಹೆಣ್ಣಲ್ಲ, ದೇವಿ ಸ್ವರೂಪಿಣಿ ಅಂತ ಅವರೇ ಹೆಸರು ಇಟ್ಟಿದ್ದಾರೆ. ಅವರಿಂದಲೇ ಅವಳಿಗೆ ಶಕ್ತಿ ಬಂದಿದೆ. ಇವತ್ತು ಅಣ್ಣ ತಂದಿಟ್ಟ ಮೂರ್ತಿಗೆ ಅಷ್ಟೊಂದು ಶಕ್ತಿ ಬಂದಿದ್ದರಿಂದ ಖಂಡಿತ ಅಣ್ಣನ್ನು ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಮುಟ್ಟಿದ್ರು ಕೂಡ ನಾನೊಂದು ತಾಯಿಯಾಗಿ ಕೂಡ ಅವರ ಹತ್ರ ಹೋಗಿ ಅಲ್ಲಿ ಪೊಲೀಸರಿಗೆ ತಡೆಯುವಂಥ ಕೆಲಸ ನಾನು ಕೂಡ ಮಾಡ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಏನೇನು ನಮ್ಮ ಒಂದು ಮಗುವಿನನ್ನು ಯಾವ ರೀತಿ ಕಚ್ಚಿ ಬಿಸಾಡುವಂತ ಎಲ್ರಿಗೂ ಗೊತ್ತಿದೆ. ಎದಕ್ಕೆ ಕಚ್ಚಿ ಮರ್ಮನ್ನಕ್ಕೆ ಮಣ್ಣು ಹಾಕಿ ಒಂದು ಮಗುವನ್ನು ಯಾವ ರೀತಿ ಅತ್ಯಾಚಾರಿಗಳು ಬಿಸಾಡಿದಿರಂದ್ರೆ ನಮಗೆ ಎಲ್ರಿಗೂ ಗೊತ್ತು. ಆ ನೋವನ್ನು ಒಂದು ನಿಮಿಷ ನೆನೆಸಿಕೊಂಡ್ರೆ ನಮಗೆ ಈ ಹೋರಾಟ ಬೇಡ, ಹೋಗಿ ಅವರನ್ನು ಎಳೆದು ಒಯ್ಯುವಂಥ ಕೆಲಸ ಮಾಡುವ ಅನ್ನುವಂಥದ್ದು ನಮಗೆ ನೆನಪಾಗ್ತದೆ. ನಾನು ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಆ ಕೆಲಸ ಮಾಡಲಿಕ್ಕಿದ್ದೇನೆ. ಎಲ್ಲರೂ ನನ್ನೊಟ್ಟಿಗೆ ಸೇರಿ ನನಗೆಂದು ನನ್ನ ಮಗುವಿಗೋಸ್ಕರ ನಾನು ಇಷ್ಟು ವರ್ಷ ಹೋರಾಟ ಮಾಡಿಲ್ಲ. ಅಲ್ಲಿ 400 ಚಿಲ್ಲರೆ ಕೊಲೆ ಪ್ರಕರಣವಾಗಿದ್ದ ಮಕ್ಕಳಿಗೋಸ್ಕರ ಇವತ್ತು ನಾನು ಹೋರಾಟ ಮಾಡಿದ್ದೇನೆ. ನ್ಯಾಯಕ್ಕೋಸ್ಕರ ನ್ಯಾಯ ಕೇಳ್ತಾ ಇದ್ದೇನೆ. ಎಲ್ಲರೂ ನನಗೆ ಕೈ ಜೋಡಿಸಿ ನ್ಯಾಯ ತೆಗೆದುಕೊಳ್ಳುವಂತೆ ಕೆಲಸವನ್ನು ಮಾಡಿ 11-12 ವರ್ಷದಿಂದ ನ್ಯಾಯ ಕೇಳ್ತಿದ್ದೇನೆ. ನನಗೆ ನ್ಯಾಯ ಸಿಕ್ಕಿಲ್ಲ. ಇನ್ನೊಂದು ಮಗುವಿಗೆ ಈ ರೀತಿ ಅನ್ಯಾಯ ಆಗಬಾರ್ದು. ನನ್ನ ಮಗು ತಿಂದ ನೋವು ಇನ್ನೊಂದು ಮಗು ತಿನ್ನಬಾರ್ದಂತ ನನ್ನದೊಂದು ಹೋರಾಟ. ಅವರಿಗೆ ಗಲ್ಲು ಶಿಕ್ಷೆ ನಮ್ಮ ಜನ ಆಂದೋಲನದಿಂದಲೇ ಆಗಲೇಬೇಕಂತ ನಾನು ನಿಮ್ಮ ಹತ್ರ ಎಲ್ಲ ಹತ್ರ ಕೇಳ್ಕೊಳ್ತೇನೆ. ಸತ್ಯದ ಮಣ್ಣಿನಲ್ಲಿ ಕಣ್ಣೀರಿಟ್ಟಂತಹ ತಾಯಿ, ಈ ತಾಯಿಯ ಕಣ್ಣೀರು ಆ ಭಗವಂತನಿಗೆ ತಲುಪ್ತದೆ. ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಎಡಮಂಗಲದ ಜನ ತಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಮನವಿಯೊಂದಿಗೆ ಧನ್ಯವಾದಗಳು. ಇಂತಹ ಒಬ್ಬಳು ತಾಯಿ ಪ್ರತಿ ಮನೆಯಲ್ಲಿದ್ದರೆ ಅನ್ಯಾಯ ಎಲ್ಲಿ ನಡೆಯೋದು ಎಂದು ಎಲ್ಲರೂ ಭಾವಿಸುವಂತೆ ಅನ್ಯಾಯವನ್ನ ದಿಟ್ಟತನದಿಂದ ಇದ್ದದನ್ನು ಇದ್ದಂತೆ ನೀಚರ ಎದೆ ನಡುಗಿಸುವಂತೆ ಹೇಳಬಲ್ಲ ತುಳುನಾಡಿನ ದಿಟ್ಟ ಮಹಿಳೆ ಶ್ರೀಮತಿ ಪ್ರಸನ್ನ ರವಿ ಅವರು. ನನ್ನ ಆರಾಧ್ಯ ದೈವ ಕದ್ರಿ ಮಂಜುನಾಥ ಮತ್ತು ಅಣ್ಣಪ್ಪನ ಸಾನ್ನಿಧ್ಯಗಳಿಗೆ ಕೈ ಮುಗಿಯುತ್ತಾ ಇಲ್ಲಿನ ಕ್ಷೇತ್ರದ ಪಂಚಲಿಂಗೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನಿಗೂ ಕೈ ಮುಗಿಯುತ್ತಾ ಎಲ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ದೂರದ ಊರಿಂದ ಮಂಗಳೂರಿಂದ ಬರಬೇಕು, ಅನಿವಾರ್ಯತೆ ಕಾರ್ಯದಿಂದ ಸ್ವಲ್ಪ ತಡವಾಯಿತು. ಹಾಗಾಗಿ ಎಲ್ಲರಲ್ಲಿ ವೇದಿಕೆಯಲ್ಲಿ ಇರುವವರ ಹತ್ರ ಸಹ ಸೇರಿದಂತಹ ಎಲ್ಲ ಹೋರಾಟಗಾರರಿಗೂ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಕಳೆದ 11 ವರ್ಷಗಳಿಂದ ಮಹೇಶಣ್ಣನ ನೇತೃತ್ವದಲ್ಲಿ ಸೌಜನ್ಯನ ಹೋರಾಟಕ್ಕೆ ಮಾಡ್ತಾನೆ ಇದ್ದಾರೆ ಹೋರಾಟ. ಆದರೂ ನ್ಯಾಯ ಸಿಗಲಿಲ್ಲ ಅಂತ ಎಲ್ರಿಗೂ ಕೊರಗುಂಟು. ಒಂದು ಆಶಾಭಾವನೆ ಇತ್ತು ನಮಗೆ, ಚುನಾವಣೆಯ ಮೊದಲು ನ್ಯಾಯ ಸಿಗ್ಬಹುದಾ ಏನ ಅಂತ. ಗೊತ್ತಿಲ್ಲ ಇದುವರೆಗೆ.
ಚುನಾವಣೆ ಮೊದಲು ನ್ಯಾಯ ಸಿಗ್ತದ ಅಂತ ಗೊತ್ತಿಲ್ಲ. ಎಲ್ಲ ಊರಿನ ಜನರಿಗೂ ಸೌಜನ್ಯನ ಬಗ್ಗೆ ಗೊತ್ತು. ಆದರೂ ಒಂದು ತಾಯಿಯಾಗಿ ಇವತ್ತು ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಸೌಜನ್ಯ ಯಾವ ರೀತಿಯಲ್ಲಿ ಅತ್ಯಾಚಾರಕ್ಕೊಳಪಟ್ಲು ಅಂತ. ಪ್ರತ್ಯೇಕವಾಗಿ ಇಲ್ಲಿ ತುಂಬ ತಾಯಿಯಂದಿರು ಮತ್ತು ಮಕ್ಕಳು ಸೇರ್ಕೊಂಡಿದ್ದೀರಿ. ಹಾಗಾಗಿ ಕೇವಲ ಸೌಜನ್ಯ ಮಾತ್ರ ಅಲ್ಲ, ಮುಂದೊಂದು ದಿನ ನಮ್ಮ ಮಕ್ಕಳಿಗೂ ಯಾವತ್ತೂ ಈ ಸಾನ್ನಿಧ್ಯದಲ್ಲಿ ಹೇಳೋದು ಯಾವತ್ತೂ ಆ ಸ್ಥಿತಿ ಬರಬಾರ್ದು. ಆದರೂ ಬಂದದನ್ನು ನಾವು ಖಂಡನೆ ಮಾಡಬೇಕು. ಮುಂದೊಂದು ದಿನ ನಾವೆಲ್ಲರೂ ಎದ್ದು ನಿಲ್ಲಬೇಕು. ಅದಕ್ಕಾಗಿ ಸೌಜನ್ಯನನ್ನು ಯಾವ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಎಂಬುದಾಗಿ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳಲೇಬೇಕು. ಎಲ್ರಿಗೂ ಗೊತ್ತುಂಟು, 9/10/2012 ಸೌಜನ್ಯ ಕಾಲೇಜಿಗೆ ಹೋದ್ಲು. ಆ ನಂತರ ಸೌಜನ್ಯ ಮನೆಗೆ ಬರಲಿಲ್ಲ. ಎಲ್ಲ ಕಡೆಗೂ ಹುಡುಕಾಡಿದ್ರು, ಒಂದು 200-300 ಜನರು ಹುಡುಕಾಡಿದ್ರು, ಸೌಜನ್ಯ ಸಿಕ್ಕಲಿಲ್ಲ. ಮರುದಿವಸ 10ನೇ ತಾರೀಕಿಗೆ ಸೌಜನ್ಯನ ಹೆಣ ಸಿಕ್ಕಿತು. 11ನೇ ತಾರೀಕಿಗೆ ಸಂತೋಷ್ ರಾವ್ ಅನ್ನುವನನ್ನು ಹಿಡಿದುಕೊಟ್ಟು ಅವನೇ ಅತ್ಯಾಚಾರಿ ಅಂತ ಕಳಿಸಿದ್ರು. ಸೌಜನ್ಯನನ್ನು ಅತ್ಯಾಚಾರ ಮಾಡಿದ ಸ್ಥಿತಿ ನೋಡಿದ್ರೆ ಯಾವ ಮಕ್ಕಳನ್ನು, ಒಂದು ತಾಯಿಯಾದವರು ಯಾವ ಮಕ್ಕಳನ್ನು ಆ ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಸೌಜನ್ಯನನ್ನು ಅತ್ಯಾಚಾರದದ್ದು ಮಾತ್ರವಲ್ಲ, ಎಷ್ಟು ಕ್ರೂರತನದಿಂದ ಅತ್ಯಾಚಾರ ಮಾಡಿದ್ದಾರೆ ಹೇಳಿದ್ರೆ, ಆ ತಾನು ಹುಟ್ಟ ಯೂನಿಫಾರ್ಮ್ ಅಲ್ಲೇ, ಆ ಐಡಿಯಲ್ಲೇ ಗಂಟಲನ್ನು ಸೀಳಿಕೊಂಡು ಅವಳ ಮೈಯನ್ನೆಲ್ಲ ಕಚ್ಚಿ, ಅವಳ ಮರ್ಮಾಂಗದ ಹತ್ರ ಸಹ ಕಚ್ಚಿ, ಈ ಕ್ರೂರ ಆರೋಪಿಗಳು ಯಾರು ನಾವು ಹೇಳ್ತಾ ಇದ್ದೇವೆ, ಅವರು ಅವಳ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿಸಿ ಚಿತ್ರ ಹಿಂಸೆ ಮಾಡಿ ಅವರನ್ನು ಬೇಕಾದಷ್ಟು ಕಡೆ ಕೊಂಡೋಗಿ ಅತ್ಯಾಚಾರ ಮಾಡಿ ಅವಳನ್ನು ತಂದು ಬಿಸಾಕಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಎಲ್ಲಿಯೂ ಇಂಥ ಒಂದು ಹೆಣ್ಮಗಳಿಗೆ ಈ ರೀತಿ ಅತ್ಯಾಚಾರ ಆಗಬಾರ್ದು ಎಂಬುದು ನಮ್ದು ಉದ್ದೇಶ. ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗ ಕುಸುಮಕ್ಕ ವೇದಿಕೆಯಲ್ಲಿ ಮಾತಾಡಿದ್ರು. 11 ವರ್ಷದಿಂದ ಪ್ರತಿ ವೇದಿಕೆಯಲ್ಲಿ ಇದನ್ನೇ ಕೂಗಿ 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 ಹೇಳಿ ಸೆರೆಗೊಡ್ಡಿ ಅಂಗಲಾಚಿದ್ರು. ಎಲ್ಲಿಂದ ನಮಗೆ ನ್ಯಾಯ ಸಿಗ್ಲಿಲ್ಲ ಹೇಳುವಾಗ ಮುಂದೊಂದು ದಿನ ನಮಗೂ ಭರವಸೆ ಉಂಟು. ಕಾನೂನು ಒಂದು ಕಡೆ, ನ್ಯಾಯದ ಮುಂದೆ, ಧರ್ಮದ ಮುಂದೆ ಖಂಡಿತ ನಮಗೆ ನ್ಯಾಯ ಸಿಗ್ತದೆ. ಸಾಮಾಜಿಕವಾಗಿ 75% ನಮಗೆ ನ್ಯಾಯ ಸಿಕ್ಕಿದೆ. ಕಾನೂನಾತ್ಮಕವಾಗಿ ಇನ್ನು 25% ಮಾತ್ರ ನಮಗೆ ನ್ಯಾಯ ಸಿಗಬೇಕು, ವಿನಃ ಬೇರೇನಿಲ್ಲ. ಸೌಜನ್ಯನ ಅಮ್ಮ ಪ್ರತಿ ವೇದಿಕೆಯಲ್ಲಿ ಅಳುದು ಕೇವಲ ತನ್ನ ಮಗಳಿಗೋಸ್ಕರ ಅಲ್ಲ, ನನ್ನ ಮಗಳನ್ನು ನಾನು ಕಳ್ಕೊಂಡ್ರು, ಮುಂದೊಂದು ದಿನ ಯಾವ ಮಗುವಿಗೆ ಈ ರೀತಿ ಹಿಂಸೆ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು ಅಂತ ಆ ತಾಯಿ ಬೇಡ್ತಾನೆ ಇದ್ದಾರೆ. ಹಾಗಾಗಿ ಎಲ್ಲ ತಾಯಿಯಂದ್ರಲ್ಲಿ ನಾನು ಹೇಳೋದು, ಖಾಲಿ ನೀವು ಮುಂದೆ ಬರ್ತಾ ಇದ್ದೀರಾ, ಇನ್ನು ನಿಮ್ಮ ಪರಿಸರದಲ್ಲಿದ್ದ ಎಲ್ಲ ಮನೆಯವರಿಗೂ ಇದರ ಬಗ್ಗೆ ನೀವು ಹೇಳಬೇಕಾಗ್ತದೆ. ಈ ಹಳ್ಳಿ ಪ್ರದೇಶದಲ್ಲಿ ಇಷ್ಟು ಜನ ಸೇರಿದ್ದೇನೆ ಎಂಬುದೇ ಭಾರಿ ಸಂತೋಷದ ವಿಷಯ. ಯಾಕೆಂದ್ರೆ ಇವತ್ತು ಆದಿತ್ಯವಾರ ಅಲ್ಲ, ಶನಿವಾರ ಕೂಡ. ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗೋರು ಶನಿವಾರ ಸಂಬಳ ಹಿಡ್ಕೊಂಡು ಬರುವ ದಿವಸ. ಆದರೂ ಇಷ್ಟು ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಂದ್ರೆ ಹೇಳಿದ್ರೆ ನಾನೊಂದು ತಾಯಿಯಾಗಿ ನಿಮ್ಗೆಲ್ಲರಿಗೂ ತಲೆ ತಗ್ಗಿಸಿ ಆಭಾರಿಯಾಗಿದ್ದೇನೆ. ಪ್ರತಿ ವೇದಿಕೆಯಲ್ಲೂ ಮಹೇಶಣ್ಣ ಹೇಳ್ತಾರೆ, ಸೌಜನ್ಯ ಒಂದು ಶಕ್ತಿ, ಸೌಜನ್ಯ ಒಂದು ಶಕ್ತಿ ಅಂತ. 100ಕ್ಕೆ 100 ಸೌಜನ್ಯ ಒಂದು ಶಕ್ತಿಯೇ. ಯಾಕೆಂದ್ರೆ ಸೌಜನ್ಯನ ಈ ಶಕ್ತಿ ಇಲ್ಲದಿದ್ರೆ ನಾವಂತೂ ಖಂಡಿತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೌಜನ್ಯನ ಈ ಶಕ್ತಿ ಇಲ್ಲದಿದ್ರೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಕದ್ರಿಯಿಂದ ನನಗೂ ಸೂಚನೆ ಕೊಡದಿದ್ರೆ ಈ ಒಂದು ಗ್ರಾಮಕ್ಕೆ ನಾನು ಇವತ್ತು ಬರ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಕಡೆಯಿಂದ ಸೌಜನ್ಯ ಒಬ್ಬೊಬ್ಬರನ್ನು ಹೆಕ್ಕಿ ತಂದು ಹಾಕಿ ಈ ಒಂದು ಅಧರ್ಮದ ಯುದ್ಧದಲ್ಲಿ ನಮ್ಮನ್ನು ಜೋಡಣೆ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವೆಲ್ಲ ಹೋರಾಟಗಾರರು ವೇದಿಕೆಯಲ್ಲಿ ಮೇಲೆ ನಿಂತು ಮಾತಾಡಬಹುದು, ತಾವೆಲ್ಲ ಕೆಳಗೆ ಇರ್ಬೋದು, ಆದ್ರೂ ವ್ಯತ್ಯಾಸ ಏನಿಲ್ಲ. ಎಲ್ಲರೂ ಹೋರಾಟಗಾರರೇ. ನಮ್ಮನ್ನು ಸ್ವಲ್ಪ ಮುಂದೆ ಹಾಕಿದ್ದಾರೆ. ಯಾಕೆಂದ್ರೆ ಸ್ವಲ್ಪ ಮಾತಾಡಲಿಕ್ಕೆ ಧೈರ್ಯ ಇದ್ದವರು, ಎದುರಿಸುವವರನ್ನು ಮುಂದೆ ಹಾಕಿದ್ದಾರೆ. ನಾವು ಕೂಡ ಒಂದು ಕ್ರಿಮಿಗಳು ನಿಮಿತ್ತ ಮಾತ್ರ. ಹಾಗಾಗಿ ಆ ಸೌಜನ್ಯನ ಶಕ್ತಿ ಎಲ್ಲಿವರೆಗೆ ಉಂಟಂತ ನಾನಂತೂ ಒಂದು ತಾಯಿಯಾಗಿ 100ಕ್ಕೆ 100 ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ಪ್ರತಿಯೊಂದು ತಾಯಿಯವರಲ್ಲಿ ನಾನು ಹೇಳೋದು, ಆ ಸೌಜನ್ಯನ ಶಕ್ತಿಯೇ ಮುಂದೊಂದು ದಿನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು, ಆ ಹುಡುಗಿಯ ಶಕ್ತಿಯನ್ನು.
ಪದೇ 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 ನಾನು ಶಕ್ತಿ ಅಂತ ಹೇಳೋದ್ರಲ್ಲಿ, ಯಾಕೆಂದ್ರೆ ನಮಗೆ ಯಾರು ಅತ್ಯಾಚಾರ ಮಾಡಿದ್ರು, ಇದರ ಹಿಂದೆ ಕೈವಾಡ ಯಾರು ಅಂತ ಮೊದಲು ನಮಗೆ ಗೊತ್ತಿದ್ರು ಸಹ ಮುಂದೆ ಜನರಿಗೆ ಗೊತ್ತಿರಲಿಲ್ಲ ಯಾವನು ಅಂತ. ಈ ಶಕ್ತಿ ಎಷ್ಟೆಂಬುದು ನಿಮಗೆ ಹೇಳಬೇಕು. 3 ಅತ್ಯಾಚಾರಿಗಳ ಹೆಸರು ಹೇಳ್ತಾ ಇದ್ರು ಕುಸುಮಕ್ಕನವರು. ಮಲ್ಲಿಕ್ ಜೈನ್, ಧೀರಜ್, ಉದಯ್ ಜೈನ್ ಅಂತ ಕೆಲವರನ್ನು ಹೆಸರು ಹೇಳ್ತಾ ಇದ್ರು. ಆದರೆ ಸಮಾಜಕ್ಕೆ ಗೊತ್ತಿರಲಿಲ್ಲ ಇವರು ಯಾರು ಅಂತ. ಸಮಾಜಕ್ಕೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಅವರನ್ನು ಮಾಧ್ಯಮಕ್ಕೆ ತಂದ ಒಬ್ಬ ವ್ಯಕ್ತಿ ಅವರೊಟ್ಟಿಗೆ ಕೂತು ಪ್ರೆಸ್ ಮೀಟ್ ಮಾಡಿದ. ಅಭಯ್ ಚಂದ್ರ ಜೈನ್ ಅಂತ ತಮ್ಗೆಲ್ರಿಗೂ ಗೊತ್ತಿರ್ಬೋದು. ಆದ ಕಾರಣ ಆ ಮುಠಾಳನನ್ನು ಇಡೀ ಸಮಾಜಕ್ಕೆ ತಂದು ಆ ಸೌಜನ್ಯ ಶಕ್ತಿ ತೋರಿಸಿತು. ಇಲ್ಲದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅವರು ಯಾರು ಅಂತ. ಅದು ಮೊದಲು ಮಾಡಿದ ಸೌಜನ್ಯನ ಶಕ್ತಿ. ಎರಡನೇದಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ಇರುವ ಕೆಲವು ಸ್ವಾಮೀಜಿಗಳ ಬಣ್ಣ ಬಯಲಾಯಿತು. ಯಾರು ಒಳ್ಳೆ ಸ್ವಾಮೀಜಿಗಳು, ಯಾರು ಪೀಠದಲ್ಲಿರುವ ಸ್ವಾಮೀಜಿಗಳು, ಯಾರ ಮಾತನ್ನು ಕೇಳಬೇಕು, ಯಾರಿಗೆ ನಾವು ಕಲಶ ಹಿಡಿಬೇಕು, ಯಾರಿಗೆ ಗೌರವ ಕೊಡಬೇಕು, ಯಾರು ನಮ್ಮ ಹಿಂದೂ ಸ್ವಾಮೀಜಿಗಳು, ಯಾರು ನಮ್ಮ ಮನೆ ಮಗಳಿಗೆ ಅತ್ಯಾಚಾರ ಆಗುವಾಗ ಎದ್ದು ನಿಲ್ತಾರೆ ಸ್ವಾಮೀಜಿಗರು, ಯಾರು ಕಾಮುಕರ ಮುಂದೆ ಹೋಗಿ ನಿಲ್ತಾರೆ ಅಂತ ಆ ಸ್ವಾಮೀಜಿಗಳದ್ದು ಬಣ್ಣ ಬಯಲಾಯಿತು. ಇದು ಸೌಜನ್ಯ ಮಾಡಿದ ಎರಡನೇ ಶಕ್ತಿ. ಮೂರನೆಯದು ಸಂಘಟನೆ ಹಿಂದೂ ಧರ್ಮ ಸಂಸ್ಕಾರ ಅಂತ ಎತ್ತಿ ಹಿಡಿತಿದ್ರು. ನಾನು ಒಬ್ಳು ಹಿಂದೂ ಸಂಘಟನೆಯಿಂದ ಬಂದ ತಾಯಿ. ನಾನು ಕೆಲಸ ಮಾಡ್ತಾ ಇದ್ದೆ. ಕೇಸರಿ ಶಾಲ್ ಹಾಕೊಂಡು ಮೊದಲು ಹೋಗಿ ಪ್ರತಿಯೊಂದು ಸಮಾಜೋತ್ಸವದಲ್ಲಿ ಬೊಬ್ಬೆ ಹಿಡಿತಿದ್ದವಳು ಮಂಗಳೂರಲ್ಲಿ ಪ್ರಸನ್ನ ರವಿ. ನಮಗೂ ಆಗ ಗೊತ್ತಿರಲಿಲ್ಲ. ಆದರೆ ನಮಗೆ ಈ ಎಲ್ಲ ಸಭೆಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದದು ಇದೇ ಹಿಂದೂ ಸಂಘಟನೆ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು. ನಾನು ಹೇಳ್ತಾ ಇರೋದು, ಸಂಘಟನೆ ಕೆಲವರು ಜವಾಬ್ದಾರಿಯಲ್ಲಿದ್ದ ಕೆಲವರು ಕೇವಲ ನಾಯಕರಾಗಿ ಕೂತದೆ ವಿನಃ ಸೌಜನ್ಯ ಪರವಾಗಿ ಯಾರು ಮಾತಾಡಲಿಲ್ಲ. ದೊಡ್ಡ ಕಚ್ಚೇವನ ಹಿಂದೆ ಹೋಗಿದ್ರು, ಅಲ್ಲೂ ನಮಗೆ ಬಣ್ಣ ಬಯಲಾಯಿತು ಯಾರ್ದು ನಿಜವಾಗಿ ಹಿಂದುತ್ವ ಅಂತ. 11 ವರ್ಷದಿಂದ ಹಿಂದುತ್ವ ಅಂತ ಹೇಳಿಕೊಂಡು ಬಂದ ಮಹೇಶ್ ಅಣ್ಣನ ಹಿಂದುತ್ವ ಈ ನಾಲಾಯಕರ ಮುಂದೆ ಯಾವುದೇ ಹಿಂದುತ್ವ ಅಲ್ಲ. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರ ನೈಜ ಹಿಂದುತ್ವದ ಮುಂದೆ ಈ ನಾಯಕರ ಹಿಂದುತ್ವ ಅಲ್ಲ. ಸಾಮಾನ್ಯ ಹಿಂದೂ ಮಹಿಳೆಯರ ಮುಂದೆ ನಾನು ಒಂದು ಹಿಂದೂ ಮಹಿಳೆ, ಹಿಂದೂ ತಾಯಿಯಾಗಿ ಹೇಳ್ತೇನೆ, ನಮ್ಮ ಈ ಹೋರಾಟದ ಮುಂದೆ ನಿಮ್ಮ ಯಾವುದು ಹಿಂದುತ್ವ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ನಾಯಕರದು ಸಹ ಬಣ್ಣ ಬಯಲು ಮಾಡಿದ್ದು ಇದು ಸೌಜನ್ಯ ಒಂದು ಶಕ್ತಿ. ರಾಜಕೀಯ ವ್ಯಕ್ತಿಗಳ ಬಣ್ಣ ಬಯಲು ಮಾಡಿದ್ದು ಸೌಜನ್ಯಳ ಒಂದು ಶಕ್ತಿ. ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ಜವಾಬ್ದಾರಿಯಲ್ಲಿ ಇದ್ದವರು ಇಲ್ಲದವರು ಸೌಜನ್ಯನ ವಿಷಯಕ್ಕೋಸ್ಕರ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಎಷ್ಟು ಜನ ಮುಂದೆ ಬಂದರು ಅಂತ ತಮ್ಗೆಲ್ರಿಗೂ ಗೊತ್ತಿತ್ತು. ರಾಜಕೀಯ ವ್ಯಕ್ತಿಗಳ ಬಣ್ಣನೂ ಇಲ್ಲಿ ಬಯಲಾಯಿತು. ಪ್ರತಿಯೊಂದು ಸಭೆಯಲ್ಲಿ ನಾವು ಶಾಸಕರ ಬಗ್ಗೆ, ಸಂಸದರ ಬಗ್ಗೆ, ಎಲ್ಲರ ಬಗ್ಗೆ ನಾವು ಮಾತಾಡ್ತಿದ್ವಿ. ಆದರೆ ಒಬ್ಬನೇ ಒಬ್ಬ ಶಾಸಕ ಆಗಲಿ ಸಂಸದ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾವನೇ ಒಬ್ಬನು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಬರಲಿಲ್ಲ. ಹಾಗಾಗಿ ಅವರದೂ ಬಣ್ಣ ಬಯಲಾಯಿತು ಇಲ್ಲಿ. ಕೊನೆಯದಾಗಿ ಕಚ್ಚೇವ ಅಂತ ನಾವು ಯಾವತ್ತೂ ಹೇಳ್ತೇವೆ. ಕಚ್ಚೇವನನ್ನು ಪ್ರತಿಯೊಬ್ಬರು ನನ್ನನ್ನು ಸೇರಿಸಿ, ನನ್ನ ಅಪ್ಪನನ್ನು ಸೇರಿಸಿ, ನನ್ನ ಹಿರಿಯವರನ್ನು ಸೇರಿಸಿ ಮಂಜುನಾಥನ ಸ್ಥಾನದಲ್ಲಿ ಕೊಟ್ಟಿದ್ದೆವು. ಮಂಜುನಾಥನ ಫೋಟೋ ತೆಗೊಳ್ಳುವಾಗ ಕಚ್ಚೇವನ ಫೋಟೋ ಇತ್ತು. ಮನೆಯಲ್ಲಿ ಗೋಡೆಗೆ ನೇತಾಡಿಸುವಾಗ ದೇವಸ್ಥಾನದ ಹೆಸರು ಹೇಳಬಾರ್ದು, ಉಣ್ಣುವ ಬಾಯಿಯಲ್ಲಿ ಮಡೆ ಅಂತ ಹೇಳ್ತೇವೆ, ಮಡೆಯಲ್ಲಿ ಹೇಳಬಾರ್ದು, ಧರ್ಮಾಧಿಕಾರಿಯ ಹೆಸರು ಹೇಳಬಾರ್ದು ಅಂತ ಇದ್ದವ್ರದ್ದು ಆ ಕಚ್ಚೆಯನ್ನು ಸಹ ತಾನು ಧರ್ಮದ ಮುಖವಾಡ ಹಾಕಿ ದೇವರನ್ನು ಮುಂದೆ ಹಾಕಿ ಯಾವ ರೀತಿಯಲ್ಲಿ ಜನರನ್ನು ಮಂಗ ಮಾಡ್ತಾ ಇದ್ದ ಅಂತ ಆ ಕಚ್ಚೆವನ ಬಣ್ಣ ಬಯಲು ಮಾಡಿದ್ದು ಇದೇ ಸೌಜನ್ಯ. ನನಗೂ ಕುಸುಮಕ್ಕ ಅಳುವಾಗ ಭಾರಿ ನೋವಾಗ್ತಾ ಇತ್ತು ನನಗೆ. ಯಾಕೆಂದ್ರೆ ನಾವು ಒಂದು ವಿಧದಲ್ಲಿ ಸಾಂತ್ವನ ಹೇಳಬಹುದು, ಆದರೆ ನಮ್ಮ ಮನೆ ಮಕ್ಕಳನ್ನು ಹೋಲಿಸುವಾಗ ಯಾರಿಗೂ ಸಾಂತ್ವನ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಈಗ ನನ್ನ ಮನಸ್ಸಿಗೆ ಅನ್ನಿಸಿತ್ತು, ಸೌಜನ್ಯ ಕೇವಲ ಕುಸುಮಕ್ಕನ ಮಗಳಲ್ಲ. ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತಿದ್ದೆ ಸೌಜನ್ಯ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಹೇಳಲಿಕ್ಕೆ ಕಾರಣನೂ ಉಂಟು. ಯಾಕೆಂದ್ರೆ ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ಒಂದು ಅಧರ್ಮ ಕೊನೆಯಾಗಲಿಕ್ಕೆ ಒಂದು ಸ್ತ್ರೀ ಶಕ್ತಿ, ಸ್ತ್ರೀ ಸ್ವರೂಪ ಖಂಡಿತ ಬೇಕು.
ಹಾಗಾಗಿ ಸೌಜನ್ಯನನ್ನು ಆ ತಾಯಿಯ ಹೊಟ್ಟೆಯಲ್ಲಿ ಅದೇ ಗ್ರಾಮದಲ್ಲಿ ದೇವರೇ ತಂದು ಹಾಕಿದ್ರು. ಹಾಗಾಗಿ ಒಂದು ಕಡೆ ನಮಗೆ ನೋವು ಅನ್ನಿಸಿದ್ರು, ಇನ್ನೊಂದು ಕಡೆಗೆ ಅಧರ್ಮ ಕೊನೆಯಾಗುವಾಗ ಯಾರ್ದಾದ್ರೂ ಒಂದು ಅಲ್ಲಿ ಕೊನೆ ಅಂತ ಆಗ್ತದೆ, ಅದು ಸೌಜನ್ಯವೇ ಇರ್ಬೋದು. 11 ವರ್ಷದಲ್ಲಿ ಈ ರೀತಿ ಹೋರಾಟ ಆದದ್ದು ಯಾವುದೇ ರಾಜ್ಯದಲ್ಲಿ ಯಾವುದೇ ದೇಶದಲ್ಲಿ ಇಲ್ಲ. ಕೇವಲ ದಕ್ಷಿಣ ಕನ್ನಡದ ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿಕೊಂಡಂತ ಈ ಒಂದು ಮಹೇಶಣ್ಣನ ಹೋರಾಟ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತು ಮಾಡಿದ ನಂತರ ನಡೆದ ಹೋರಾಟ. ಯಾವುದೇ ಒಂದು ವಾರದಲ್ಲಿ ಒಂದು ಸಭೆ ಇಲ್ಲದೆ ತಪ್ಪಿದಂತಹ ಸಭೆ ಇಲ್ಲ, ಹೋರಾಟ ಇಲ್ಲ. ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಕರ್ನಾಟಕ ಮತ್ತು ಇಡೀ ನಮ್ಮ ದೆಹಲಿಯನ್ನೇ ಮುಟ್ಟಿದಂತಹ ಒಂದು ಹೋರಾಟ ಒಂದು ಇದಿದ್ರೆ ಅದು ಸೌಜನ್ಯನ ಹೋರಾಟ. ಹಾಗಾಗಿ ಇದು ಸೌಜನ್ಯನ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಷ್ಟೋ ಕೊಲೆಗಳಾಗಿದೆ, ಎಷ್ಟೋ ಅತ್ಯಾಚಾರ ಆಗಿದೆ, ಎಷ್ಟೋ ಕೊಲೆಗಳಿಗೆ ನ್ಯಾಯ ಸಿಗ್ಲಿಲ್ಲ. ಆದರೆ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಹಾಗೆ ಅಲ್ಲ. 11 ವರ್ಷದಿಂದ ಸೌಜನ್ಯ ಜೀವ ಇಲ್ಲದಿದ್ರು ಸೌಜನ್ಯ ಮಾತ್ರ ಎಲ್ಲರ ಹೃದಯದಲ್ಲಿ ಇಲ್ಲಿ ಇದ್ದಾಳೆ ಜೀವಂತವಾಗಿ. ಹಾಗಾಗಿ ಸೌಜನ್ಯ ಕೊನೆ ಆಗಲಿಲ್ಲ, ಸೌಜನ್ಯನ ಅಧ್ಯಾಯ ಇನ್ನೂ ಸಹ ಉಂಟು, ಮುಗಿಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನಾನು ಹೇಳಿದೆ ಕೆಲವರದು ಬಣ್ಣ ಬಯಲಾಯ್ತ ಅಂತ. ಈ ಒಂದು ಸೌಜನ್ಯನ ಹೋರಾಟದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ದುಡಿಯುವವರಂಥ ಕಚ್ಚೆಯ ಅಂಡರ್ ದುಡಿಯುವಂಥ ಎಷ್ಟೋ ಸಿಬ್ಬಂದಿಗಳಿಗೆ ಸ್ಯಾಲರಿ ಜಾಸ್ತಿ ಮಾಡಿದ್ರು, ಸಂಬಳ ಇಲ್ಲದ್ರೆ ಜುಜುಬಿ ಸಂಬಳ ಇತ್ತು. ಯಾವಾಗ ಹೋರಾಟ ಶುರು ಮಾಡಿದೇವ ಪ್ರತಿಯೊಬ್ಬರಿಗೂ ಸಂಬಳ ಜಾಸ್ತಿ ಆಯ್ತು. ಯಾವ ದೇವಸ್ಥಾನಗಳಿಗೆ 10,000 ಕೊಟ್ಟು ಯಾವುದೋ ಒಳ್ಳೆ ದೇಣಿಗೆ ಕೊಡುವವರು ಭಕ್ತರು 10 ಲಕ್ಷ ಕೊಟ್ಟರು, ತನ್ನ ಹೆಸರೇ ಮುಂದೆ ಬರಬೇಕು ಅಂತ ಪೂಜ್ಯರು ಅಂತ ಹಾಕಿಕೊಳ್ಳೋರು ಈಗ ಪ್ರತಿ ದೇವಸ್ಥಾನಕ್ಕೆ ಕೇಳಿದ ಕೂಡಲೇ 10 ಲಕ್ಷಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾರ ಕೈಯಿಂದಲ್ಲ, ಭಕ್ತರು ಹಾಕಿದ ಹುಂಡಿ ಹಣದಿಂದ. ಇದು ಸೌಜನ್ಯ ಮಾಡಿದ ಕೆಲಸ. ಕೆಲವು ಬದಲಾವಣೆ ಮಾಡಿದ್ಲು. ಯಾವುದೇ ಈ ಧರ್ಮಾಧಿಕಾರಿ ಅನ್ನಿಸಿಕೊಳ್ಳೋನನ್ನು ಕ್ಯೂ ನಿಂತು ನಾವು ಭೇಟಿ ಕೊಡಬೇಕಿತ್ತ? ಯಾವುದೋ ಒಂದು ಕರಪತ್ರ ಕೊಂಡೋಗಿ ಕೊಡುವಾಗ ಹಣ್ಣು ಹಂಪಲು ಕೊಟ್ಟು ಶಾಲ್ ಹಾಕಿ ಗೌರವಯುತವಾಗಿ ಅಲ್ಲಿ ಭೇಟಿ ಆಗ್ಬೇಕಾ? ಗಂಟೆಗಟ್ಟಲೆ ಈತನನ್ನು ನಾವು ಕಾಯ್ಬೇಕಿತ್ತ? ಆತನೇ ಈಗ ಮಾರ್ಗದಲ್ಲಿ ಬಂದು ನಿಲ್ಲುವ ಪರಿಸ್ಥಿತಿ. ಪ್ರತಿಯೊಬ್ಬರಿಗೂ ಹೋದ್ರೆ ದೇವಸ್ಥಾನದ ಅನ್ನಛತ್ರದಲ್ಲಿ ಸಿಗ್ತಾನೆ, ಮುಂದೊಂದು ದಿನ ನೀವು ಹೋದ್ರೆ ಒಂದು ಫೋಟೋ ತೆಗೆಯುವ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫಿಗೂ ಸಿಗ್ತಾನೆ. ಇದು ಸೌಜನ್ಯ ತಂದ ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ವೇದಿಕೆಯಲ್ಲಿ ಮಾತಾಡಿದ ಕೂಡಲೇ ಮಾನನಷ್ಟ ಕೇಸ್ ಹಾಕ್ತಾರೆ. ಮಾನನಷ್ಟ ಮಹೇಶಣ್ಣ ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ, ನನಗೆ 20 ಕೋಟಿ, ಅವರಿಗೆ 5 ಕೋಟಿ, ನನಗೂ 5 ಕೋಟಿ ಆ ಮಾನನಷ್ಟ ಗೊತ್ತಿಲ್ಲ. ಆದ್ರೆ ನಾನು ಪ್ರಶ್ನೆ ಕೇಳಬೇಕು ಈತನಲ್ಲಿ, ಪ್ರತಿ ಸಲ ನೀವು ಮಾನನಷ್ಟ ಕೇಸ್ ಹಾಕುದು, ಆ ನಂತರ ನಾನು ಇವತ್ತು ಮಾತಾಡಿದನ್ನು ಸಹ ಅಲ್ಲಿ ಹೋಗ್ತದೆ, ಇನ್ನೊಂದು ನೋಟಿಸ್ ಬರ್ತದೆ. ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ತಾಕತ್ತಿದ್ರೆ, ನಿಮಗೆ ಮಾನ ಇದ್ರೆ ಒಂದು ಕರ್ಮಾಧಿಕಾರಿ ಸ್ಥಾನದಲ್ಲಿ ಕೂತವನಾಗಿದ್ರೆ, ಒಂದು ರಾಜ್ಯಸಭಾ ಮೆಂಬರ್ ಆಗಿದ್ರೆ, ತಾಕತ್ತಿದ್ರೆ ಪ್ರೆಸ್ ಮೀಟ್ ಮಾಡಿ ಕೇವಲ ಮಾನನಷ್ಟ ಕೇಸ್ ಹಾಕುದಲ್ಲ, ಹಾಕುದಿದ್ರೆ ನಿನ್ನ ಹೆಸರಲ್ಲಿ ಮಾನನಷ್ಟ ಕೇಸ್ ಹಾಕು. ಯಾವನೇ ಒಬ್ಬ ಶೀನಪ್ಪ ಅಂತ ಮಹೇಶಣ್ಣ ಹೇಳಿದಾಗೆ ಜಾತಿಯಲ್ಲಿ ಕುಲಾಲಂತೆ, ನಿನಗೂ ಶೀನಪ್ಪನಿಗೆ ಏನು ಸಂಬಂಧ? ರಕ್ತ ಸಂಬಂಧ ಇದೆಯಾ ಅಥವಾ ಏನೋ ಸಂಬಂಧ ಇರಬೇಕು. ಇಲ್ಲದಿದ್ರೆ ಪ್ರತಿ ವೇದಿಕೆಯಲ್ಲಿ ನಾವು ಮಾತಾಡಿದ ಕೂಡಲೇ ಮಾನನಷ್ಟ ಕೇಸ್ ಹಾಕುವ ಈ ಶೀನಪ್ಪ ಯಾರು ಅಂತ ನನಗೆ ಪ್ರಶ್ನೆ ಕೇಳಬೇಕು. ಕಚ್ಚವನಿಗೆ ನಾನು ಪ್ರಶ್ನೆ ಕೇಳ್ತಿದ್ದೇನೆ, ಗಂಡಸುತನ ಇದ್ರೆ, ರಾಜ್ಯಸಭಾ ಮೆಂಬರ್ ಆಗಿದ್ರೆ, ಮುಂದೊಂದು ದಿನ ಶೀನಪ್ಪನ ಮುಖಾಂತರ ನೀನು ಮಾನನಷ್ಟ ಕೇಸ್ ಹಾಕುದಲ್ಲ, ನಮ್ಗೆ ನೇರವಾಗಿ ನಿನ್ನ ಹೆಸರಲ್ಲೇ ಮಾನನಷ್ಟ ಕೇಸ್ ಹಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದ್ರೆ ಪ್ರತಿ ಹೋರಾಟದಲ್ಲಿ ಮಾತಾಡುವಾಗ ಕೇವಲ ಮಾನನಷ್ಟ ಅಲ್ಲ, ಈಗ ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಪರ್ಮಿಷನ್ ಕೇಳಲಿಕ್ಕೆ ಹೋಗುವಾಗ ಹಣ ಕಟ್ಟಬೇಕು. ಮೊನ್ನೆ ಹೇಳಿದ್ರು ಮಹೇಶಣ್ಣ, ನೋಟಿಸ್ ಬಂದಿದೆ ಪೊಲೀಸ್ ಅಧಿಕಾರಿಗಳಿಗೆ, ನೀವು ಮಾತಾಡ್ತಿದ್ದೀರಿ, ನೀವು ಆಕ್ಷನ್ ತಗೊಳ್ಳೋದಿಲ್ಲ. ಹಾಗೆ ಎಲ್ಲರ ಹೆಸರು ಪೊಲೀಸ್ ಅಧಿಕಾರಿಗಳಿಗೂ ನೋಟಿಸ್ ಬಂದಿದೆ. ಕೇವಲ ಪೊಲೀಸ್ ಅಧಿಕಾರಿಗಳನ್ನು ಬಾಯಿ ಮುಚ್ಚಿಸ್ಕೊಂಡು ಕೂತ್ರೆ ಆಗುದಿಲ್ಲ. ನಾನು ಇದನ್ನ ಇನ್ನೊಮ್ಮೆ ಸವಾಲಾಗ್ತಿದ್ದೇನೆ. ನಿನಗೆ ತಾಕತ್ತಿದ್ರೆ ನೀನೇ ಕೇಸ್ ಮಾಡು, ನೀನೇ ಬಂದು ಪ್ರೆಸ್ ಮೀಟ್ ಮಾಡು. ಆದ್ರೂ ನಾವು ಈ ಒಂದು ಹೋರಾಟದಿಂದ ಹಿಂಜರಿಯುವುದಿಲ್ಲ.
ಬಯಸ್ತಿದ್ದೇನೆ. ಪ್ರತಿಯೊಂದು ಸಭೆಯಲ್ಲಿ ನಾನು ಮೊದಲು ತಾಯಿಯಾಗಿ ಮಾತಾಡ್ತಿದ್ದೆ, ಗೌರವ ಕೊಡ್ತಿದ್ದೆ. ನೀವೊಂದು ನ್ಯಾಯಪೀಠದಲ್ಲಿ ನಿಂತವರು, ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡುವವರು, ನಾನಾಗ್ಲಿ ನನ್ನ ಕುಟುಂಬ ಆಗ್ಲಿ ನನ್ನಲ್ಲಿ ಕೆಲಸ ಮಾಡುವವರು ಯಾರು ಈ ಅತ್ಯಾಚಾರದಲ್ಲಿ ಭಾಗಿಯಾಗಲಿಲ್ಲ ಅಂತ ಆ ದೇವರ ಮುಂದೆ ಪ್ರಮಾಣ ಮಾಡಲಿ. ನಾನು ಬಂದು ಅಲ್ಲಿ ಒಂದೇ ಬಟ್ಟೆಯಲ್ಲಿ ಪ್ರಮಾಣ ಮಾಡ್ತೇನೆ ಹೇಳುವಾಗ ಒಂದೇ ಒಂದು ದಿವಸ ಬರದ ನಿನ್ನನ್ನು ನಾನು ಅವನು ಕರೆಯದೆ ಅವರು ಅಂತ ಕರೆಯುವ ಆ ಸ್ಥಾನ ನೀನು ಇಟ್ಕೊಳ್ಳಿಲ್ಲ, ಅಯೋಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇನ್ನೂ ಈ ಹೋರಾಟವನ್ನು ಹತ್ತಿಕ್ಕುದಾದ್ರೆ ಕೆಲವರು ಕೇಳ್ತಾ ಇದ್ದಾರೆ, ಅಕ್ಕ ಮಹೇಶ್ ಅಣ್ಣನ 11 ವರ್ಷದ ತಾಳ್ಮೆಗೆ ನಾವು ಮೆಚ್ಚುವಂಥದ್ದು. ಆದ್ರೆ ನಮಗೆ ಈ ತಾಳ್ಮೆ ಸಾಕಾಗಿ ಹೋಗಿದೆ. ಯಾವಾಗ ಹೋರಾಟ ನಿಲ್ಲಿಸ್ತೀರಿ? ಯಾವಾಗ ಇದ್ರ ಹಿಂದೆ ನಾವು ಇವರನ್ನು ಹೊರಗೆ ಎಳೆಯುವ ಅಂತ ಕೇಳ್ತಾ ಇದ್ದಾರೆ. ಮುಂದೊಂದು ದಿನ ನಮ್ಗೆ ಅನ್ಯಾಯ ಮಾಡಿದ್ರೆ, ನಮ್ಗೆ ಇನ್ನೊಂದು ಕೇಸ್ ಹಾಕುದಾದ್ರೆ, ನಮ್ಮನ್ನು ಅರೆಸ್ಟ್ ಮಾಡುದಾದ್ರೆ ನೀನು ಏನು ಮಾಡಿದ್ರು ನಾವು ಸಿದ್ಧ ಇದೆ. ಆದ್ರೆ ನಿನ್ನನ್ನಂತೂ ನಾವು ಅಲ್ಲಿಂದ ಒಳಗಿಂದ ಎಳೆಯದೆ ನಾವು ಬಿಡುವುದಿಲ್ಲ. ಯಾಕೆಂದ್ರೆ ರಾಜಕೀಯ ವ್ಯಕ್ತಿಗಳು ನಿನಗೆ ಬೆಂಬಲವಾಗಿ ನಿಂತರೂ ಸಹ ಆ ರಾಜಕೀಯ ವ್ಯಕ್ತಿಗಳಿಗೂ ನಾವು ಧಿಕ್ಕಾರ ಆಗ್ತೇವೆ. ಇಲ್ಲಿ ನೋಡುವ ಬಡವರು ನ್ಯಾಯಕ್ಕಾಗಿ ಹೋರಾಡೋದು ಅದು ಮುಖ್ಯನ ಅಥವಾ ನಿನ್ನ ಅಧರ್ಮ ಮುಖ್ಯನಂತ ನಮ್ಗೆ ಅಲ್ಲಿನ ಮಂಜುನಾಥ ಮತ್ತು ಅಣ್ಣಪ್ಪನ ಶಕ್ತಿಯೇ ನಮ್ಮನ್ನು ಕಾಯ್ತದೆ ಅಂತ ಹೇಳ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮದಲ್ಲಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಕಚ್ಚೆಯವ. ರಾಜ್ಯದ ಧಾರ್ಮಿಕ ಶುದ್ಧಾ ಕೇಂದ್ರ ಮತ್ತು ಕ್ಷೇತ್ರಗಳೆಲ್ಲ ತುಂಬ ಶುಚಿಯಾಗಿರ್ಬೇಕಂತೆ, ಮಾಲಿನ್ಯ ಇರಬಾರ್ದಂತೆ, ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆತನಲ್ಲಿ ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಎಲ್ಲ ಶುದ್ಧ ಕೇಂದ್ರ ಮಾತ್ರ ದೇವಸ್ಥಾನ ಅಲ್ಲ, ನಿನ್ನ ದೇವಸ್ಥಾನದಲ್ಲಿ ಸುತ್ತಮುತ್ತ ಆದಂತಹ ಮಾಲಿನ್ಯವನ್ನು ನೀನು ಸರಿ ಮಾಡು. ಎಷ್ಟೋ ಹೆಣ್ಣು ಮಕ್ಕಳು, ಸೌಜನ್ಯ ಮಾತ್ರವಲ್ಲ, ಎಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿದೆಲ್ಲ, ಅದನ್ನು ಶುದ್ಧೀಕರಣ ಮಾಡು. ಆ ಮಕ್ಕಳಿಗೆ ಮೋಕ್ಷ ಸಿಗ್ಬೋದು, ನ್ಯಾಯ ಸಿಗದಿದ್ರು ಚಿಂತಿಲ್ಲ, ಮೋಕ್ಷ ಸಿಗ್ಬೋದು. ಹಾಗಾಗಿ ನೀನು ಬೋಧನೆ ಮಾಡುವ ನೈತಿಕತೆ ಇಲ್ಲ ನಿನಗೆ, ನಿನ್ನ ಬೋಧನೆ ನಮಗೆ ಅವಶ್ಯಕತೆಯೂ ಇಲ್ಲ. ನಮ್ಮ ದೇವಸ್ಥಾನ, ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಶುದ್ಧೀಕರಣ ಮಾಡಲಿಕ್ಕೂ ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಉಂಟು. ಹಾಗಾಗಿ ನಿನ್ನಲ್ಲಿ ಇನ್ನೊಮ್ಮೆ ನಾನು ಸವಾಲು ಮಾಡ್ತಾ ಇದ್ದೇನೆ, ಕೇವಲ ದೇವಸ್ಥಾನ ಅಲ್ಲ, ನಿನ್ನಲ್ಲಿದ್ದ ಕೊಚ್ಚೆಗಳನ್ನೆಲ್ಲ ನೀನು ಸರಿ ಮಾಡಿದ್ರೆ ನ್ಯಾಯದ ಪರ ಹೇಗೆ ನೀನು ನಿಲ್ಲುವುದಿಲ್ಲ, ಅನ್ಯಾಯದ ಪರ ನಿಂತವನು ನೀನು ಮನಗು ಅಲ್ಲಿ ಶುದ್ಧೀಕರಣ ಮಾಡುವಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಚುನಾವಣೆ ಹತ್ತಿರ ಬಂತು, ತಮ್ಗೆಲ್ಲರಿಗೂ ಗೊತ್ತುಂಟು, ಚುನಾವಣೆ ಹತ್ರ ಬರ್ತಾ ಉಂಟು. ಪ್ರತಿ ವೇದಿಕೆಯಲ್ಲಿ ನಾನು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಮಾತಾಡ್ತಿದ್ದೆ. ಇನ್ನು ಚುನಾವಣೆ ಬಂದ ನಂತರ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಳಿನ್ ಕುಮಾರ್ ಕಟೀಲ್ ಬಗ್ಗೆ ನಾನು ಮಾತಾಡ್ತಾನೆ ಇದ್ದೇನೆ. ಯಾಕೆಂದ್ರೆ ಒಂದು ಸಂಸದ ತಾನು ಮಾಡುವ ಕರ್ತವ್ಯವನ್ನು ಪಾಲಿಸದಿದ್ರೆ ಆತನಿಗೆ ಪ್ರಶ್ನೆ ಕೇಳುವುದು ನಮ್ಮ ಕೂಡ ಕರ್ತವ್ಯ. ಆದ್ರೆ ಈತ ಏನೂ ಮಾಡಲಿಲ್ಲ. ನಮ್ಗೆ ವೇದಿಕೆಯಲ್ಲಿ ಸೌಜನ್ಯನ ಅಮ್ಮನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಹೇಳಿ ಇದುವರೆಗೆ ಡೆಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಈ ಗ್ರಾಮದವರು ಸಹ ಮೊನ್ನೆಲ್ಲ ಮಹೇಶಣ್ಣನ ನೇತೃತ್ವದಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೇವೆ. 144 ಸೆಕ್ಷನ್ ಇರುವಾಗ ಸಹ ಡೆಲ್ಲಿಯಲ್ಲಿ ಹೋರಾಟ ಮಾಡಿ ಬಂದವರು. ಹಾಗಾಗಿ ನಮಗೆ ಇನ್ನು ಮುಂದೆ ನಮ್ಮ ನ್ಯಾಯ ನಮಗೆ ತೆಗಿಸ್ಲಿಕ್ಕೆ ಗೊತ್ತು. ನಳಿನ್ ಕುಮಾರ್ ಕಟೀಲ್ ಹತ್ರ ನಾನು ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ. 100ಕ್ಕೆ 100 ನೀವು ಸತ್ಯ, ನೀವೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಈಗ ಸೌಜನ್ಯ ತೋರಿಸಿಕೊಟ್ಲು. ಯಾಕೆಂದ್ರೆ ರಾಜಕೀಯ ಎಂಬುದೊಂದು ಪಗಡೆ ಆಟ, ಲೂಡೋ ನಾವು ಆಡ್ತೇವೆ. ಲೂಡೋ ಆಡುವಾಗ ಒಮ್ಮೆ ನೇರ ಏಣಿಯಲ್ಲಿ ಮೇಲೆ ಹೋಗ್ತೇವೆ, ಹಾವಿನ ಬಾಯಿಗೆ ಸಿಕ್ಕುವಾಗ ಕೆಳಗೆ ಬರ್ತೇವೆ. ಏರಿಳಿತ ಉಂಟು. ನೀವು ಮೇಲೆ ಹೋಗಿದ್ದೀರಿ, ಏನು ನೀವು ಮಾಡಲಿಲ್ಲ, ಕೂಡಲೇ ಈಗ ಹಾವಿನ ಬಾಯಿಂದ ಬಂದು ನೀವು ಸಾಮಾನ್ಯ ಕಾರ್ಯಕರ್ತರಾಗಿದ್ದೀರಿ. ಒಂದು ವೇಳೆ ನೀವು ಸೌಜನ್ಯನ ಈ ಒಂದು ಪ್ರಕರಣದಲ್ಲಿ ನ್ಯಾಯ ತೆಗಿಸ್ಲಿಕ್ಕೆ ಮುಂದೆ ಬರ್ತಿದ್ರೆ ಖಂಡಿತ ಇವತ್ತು ನಿಮ್ಮ ಸೀಟ್ ತಪ್ತಾ ಇರಲಿಲ್ಲ. ಇದು ಸೌಜನ್ಯನ ಶಕ್ತಿ ಅಂತ ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಸಭೆಯಲ್ಲಿ ಅತ್ಯಾಚಾರಿಗಳ ಕೈ ಹಿಡ್ಕೊಂಡು ಹೋದ್ರು. ಅತ್ಯಾಚಾರಿಗಳ ಕೈ ಹಿಡ್ಕೊಂಡು ಹೋದ ಸಂದರ್ಭದಿಂದಲೇ ನಾನು ನಳಿನ್ ಕುಮಾರ್ ಕಟೀಲ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ಆ ಅತ್ಯಾಚಾರಿಗಳ ಕೈ ಹಿಡಿಯುವ ಬದಲು ಆ ದಿವಸ ವೇದಿಕೆಯಲ್ಲಿದ್ದ ಮಹೇಶಣ್ಣನ ಕೈ ನೀವು ಹಿಡಿದಿದ್ರೆ
ಮಹೇಶಣ್ಣನ ಕೈ ಹಿಡಿತಿದ್ರೆ ಇವತ್ತು ನಿಮ್ಗೆ ಆ ಸ್ಥಿತಿ ಬರ್ತಾ ಇರ್ಲಿಲ್ಲ, ಮೇಲಿಗೆ ಹೋಗಿ ಸಾಮಾನ್ಯ ಕಾರ್ಯಕರ್ತನಾಗ್ಲಿಲ್ಲ. ನೀವು ಈ ಸಲನು MP ಅಭ್ಯರ್ಥಿ ಆಗ್ತಾ ಇದ್ದೀರಿ. ಹಾಗಾಗಿ ನೀವು ಹಿಡಿದ ಕೈ ತಪ್ಪಾಯ್ತು. ಹಾಗಾಗಿ ಈ ನಿಮ್ಗೆ ಕ್ಷಮೆ ಇಲ್ಲದು. ಯಾಕೆಂದ್ರೆ ಇದೊಂದು ಸೌಜನ್ಯನ ಶಕ್ತಿ, ನಿಮ್ಗೆ ಸೌಜನ್ಯನ ಶಾಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಓರ್ವ ಮುಠಾಳ ಒಬ್ಬ ರಾಜ್ಯಸಭಾ ಸದಸ್ಯ, ಆತನನ್ನು ಡೆಲ್ಲಿವರೆಗೆ ಪರಿಚಯಿಸುವಾಗ ಯಾವ ಒಬ್ಬ MP ಆಗಿ ಅದಕ್ಕೂ ನೀವು ಮಾತಾಡ್ಲಿಲ್ಲ. ಇಷ್ಟು ವಿರೋಧ ಇರುವಾಗ, ಅತ್ಯಾಚಾರ ಪ್ರಕರಣ ಇರುವಾಗ ಸೌಜನ್ಯನ ನ್ಯಾಯ ತೆಗೆಸಿದುಕೊಟ್ಟು ಅಲ್ಲಿ ಆತನನ್ನು ರಾಜ್ಯಸಭಾ ಸದಸ್ಯ ಮಾಡುವಾಗ ಸಹ ಮಾತಾಡದ ನೀವು ಡೆಲ್ಲಿಗಂತೂ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಸೌಜನ್ಯನ ಶಕ್ತಿ ನಮ್ಮನ್ನು ಡೆಲ್ಲಿವರೆಗೆ ಮುಟ್ಟಿಸಿತು. ಇದು ನಿಮ್ಗೆ ಶಾಪ. ಹಾಗಾಗಿ ಸೌಜನ್ಯನ ಶಕ್ತಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಕ್ಷೇತ್ರಕ್ಕೂ ಮುಟ್ಟಿದೆ. ನಮ್ಮ ಇನ್ನೊಬ್ರು ಉಡುಪಿಯ ಸಂಸದೆ ಇದ್ರು, ಒಬ್ರು ತಾಯಿ ಮಹೇಶಣ್ಣೊಮ್ಮೆ ಸಾರಿ ಎತ್ತಿ ಕಟ್ಟಿ ಹೋದಕ್ಕೆ ಭಾರಿ ದೊಡ್ಡ ಮಾತಾಡ್ತಾ ಇದ್ರು. ನಾಚಿಕೆ ಅನ್ನಿಸ್ತದೆ. ಶೋಭಾ ಒಬ್ಬ ಮಹಿಳೆ, ಆದ್ರೂ ಪುತ್ತೂರಲ್ಲಿದ್ದವರು ಉಡುಪಿಯಲ್ಲಿ ಓಟಿಗೆ ನಿಂತು ಗೆದ್ರು. ಒಂದೇ ಒಂದು ದಿವಸ ಸೌಜನ್ಯನ ನ್ಯಾಯಕ್ಕೋಸ್ಕರ ಮಾತಾಡ್ಲಿಲ್ಲ, ಹೋರಾಟ ಮಾಡಲಿಲ್ಲ. ಅದು ಗೌಡ ಸಮುದಾಯದ ತಾಯಿ ಆಕೆ. ಅವರನ್ನು ಅಲ್ಲಿಂದ ಕಟ್ಟಿ ಕಳಿಸಿದ್ರು ಉಡುಪಿಯಿಂದ. ಅಲ್ಲಿನೂ ಕೃಷ್ಣನೂ ಬಿಡ್ಲಿಲ್ಲ. ಈಗ ಬ್ಯಾಂಗ್ಳೂರಿಗೆ ವಲಸೆ ಹೋಗಿದ್ದಾರೆ. ಅಲ್ಲಿ ಗೆಲ್ತಾರೆ ಇಲ್ಲೋ ನಮಗೆ ಗೊತ್ತಿಲ್ಲ. ಆದ್ರಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಿಂದ ಎರಡು ಇದ್ದದ್ದು ಹೋಗಿ ಆಯ್ತು. ಹಾಗಾದ್ರೆ ನಾನು ಹೇಳಿಕೆ ಇಷ್ಟಪಡ್ತಿದ್ದೇನೆ, ಕೇವಲ ರಾಜಕೀಯ ವ್ಯಕ್ತಿ ಸಂಸದರಾದವರು ಮಾತ್ರ ಅಲ್ಲ, ಈಗಿನ ಕೆಲವು ರಾಜಕೀಯ ವ್ಯಕ್ತಿಗಳು ಹೇಳಲೇಬೇಕು. ನಾನು ಯಾವುದು ರಾಜಕೀಯ ಮಾತಾಡುವುದಲ್ಲ. ಬಿಜೆಪಿ ಪಕ್ಷದಲ್ಲಿ ಈಗ MP ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಮ್ದು ಯಾವುದು ಅಭ್ಯಂತರ ಇಲ್ಲ. ಆದ್ರೆ MP ಅಭ್ಯರ್ಥಿ ಆದವನು ನಮ್ಮ ಯಡಿಯೂರಪ್ಪನ ಮಗ ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲರ ಜೊತೆ ಬಂದು ಧರ್ಮಸ್ಥಳ ದೇವರ ದರ್ಶನ ಮಾಡಿದ್ರು. ನಮ್ದೇನು ಅಭ್ಯಂತರ ಇಲ್ಲ. ದೇವಸ್ಥಾನ ದರ್ಶನ ಮಾಡಿಕೊಂಡು ಬಂದವರು ಅದೇ ಮಾರ್ಗದಲ್ಲಿ ಪಾಂಗಾಳದಲ್ಲಿದ್ದ ಆ ಸೌಜನ್ಯನ ಅಮ್ಮನ ಮನೆಗೆ ಭೇಟಿ ಕೊಡ್ಲಿಕ್ಕೆ ಇವರಿಗೆ ತಾಕತ್ತಿಲ್ಲ. ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷ ಆಗಲಿ, ದಕ್ಷಿಣ ಕನ್ನಡದ ಒಬ್ಬ ಲೋಕಸಭಾ ಸಂಸದ ಚುನಾವಣೆಗೆ ನಿಲ್ಲುವವರಿಗೆ ಇದುವರೆಗೆ ಸೌಜನ್ಯನ ಅಮ್ಮನ ಮನೆಗೆ ದಾರಿ ಕಾಣಲಿಲ್ಲ. ಯಾಕೆ ಈ ಪ್ರಶ್ನೆ ನಾವು ಎತ್ತಬೇಕಲ್ಲ. ನಾನು ಯಾರನ್ನು ತೇಜೋವಧೆ ಮಾಡುವುದಲ್ಲ, ಈ ಪ್ರಶ್ನೆ ನಾವು ಎತ್ತಬೇಕು. ಇನ್ನು ಚುನಾವಣೆ ಬಂದ ನಂತರ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುವುದಲ್ಲ. ತಾಕತ್ತಿದ್ರೆ ಚುನಾವಣೆ ಬರುವ ಮೊದಲು ನಾನು ಬ್ರಿಜೇಶ್ ಚೌಟನಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಚುನಾವಣೆ ಬರುವ ಮೊದಲು ಆ ರಾಜ್ಯಸಭಾ ಮೆಂಬರ್ ಅನ್ನು ಮೋದಿಯವರ ಹತ್ರ ಹೇಳಿ ಕೆಳಗಿಳಿಸು. ಹಾಗಾದ್ರೆ ಮಾತ್ರ ನೀನೊಂದು ನಿಜವಾದ ಇಲ್ಲಿ ಲೋಕಸಭಾ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಲಾಯಕ್ ಅಂತ ಹೇಳ್ತೇನೆ. ಅದನ್ನು ಮಾಡಿ ತೋರಿಸು. ಮತ್ತೆ ಸೌಜನ್ಯನ ಜೊತೆ ನಾನಿದ್ದೇನೆ, ಹೋರಾಟದಲ್ಲಿ ನಾನಿದ್ದೇನೆ ಅಂತ ನ್ಯಾಯಕ್ಕಾಗಿ ನಮ್ಮ ವೇದಿಕೆಯಲ್ಲಿ ಬಂದು ಬೆಂಬಲ ತೋರಿಸು. ಹಾಗಾದ್ರೆ ಮಾತ್ರ ನಾನು ತಾಯಂದಿರೆಲ್ಲ ನಿಮಗೆ ಗೌರವವನ್ನು ಸೂಚಿಸ್ತೇವೆ. ಎರಡನೇದು, ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ಬಂದ್ರು ಡಿಕ್ಲೇರ್ ಆಗ್ಲಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ನಿಮ್ಮ ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನು ಬಂದು ಕಚೇರಿಯನ್ನು ಭೇಟಿ ಮಾಡಿಸಿದ್ರಿ, ಮಾಡ್ಕೊಳ್ಳಿ. ಆದ್ರೆ ಇನ್ನು ನಿಮಗೆ ಕಾಲಾವಕಾಶ ಉಂಟು. ಕೋರ್ಟಿಂದ ಸರ್ಕಾರಕ್ಕೆ ನೋಟಿಸ್ ಕಳಿಸಿದ್ದಾರೆ. ಸೌಜನ್ಯನ ಅಪ್ಪ ಒಂದು ರಿಟ್ ಪಿಟಿಷನ್ ಹಾಕಿದ್ರು ಮರುತನಿಖೆಗೆ. ಹಾಗಾಗಿ ಕೋರ್ಟ್ ಸರ್ಕಾರಕ್ಕೆ ಒಂದು ನೋಟಿಸ್ ಕಳಿಸಿ ಅದರಲ್ಲಿ ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಆದ್ರೆ ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಇದುವರೆಗೆ ಕಳಿಸಿಕೊಡ್ಲಿಲ್ಲ. ಆ ನೋಟಿಸ್ ಅನ್ನು ಇಟ್ಟು ಕೂತಿದ್ದಾರೆ. ಇನ್ನು ಬಂದ ಸಂಸದನಾಗ್ಲಿ ಯಾರಲ್ಲೂ ನಾನು ಹೇಳ್ತಾ ಇದ್ದೇನೆ, ನೀವು ತಾಕತ್ತಿದ್ರೆ ಬಂದ ಕೂಡಲೇ ಆ ನೋಟಿಸ್ ಅನ್ನು ಗೃಹ ಮಂತ್ರಿಗಳ ಕೈಯಿಂದ ಕೋರ್ಟಿಗೆ ಕಳಿಸುವಾಗೆ ಮಾಡಿ ಕೇವಲ ಸೌಜನ್ಯನ ಪರ ನಾವು ಇದ್ದೇವೆ ಅಂತ ಬೊಗಳೆ ಬಿಡುವುದು ಬೇಡ. ಯಾವ ಎರಡು ರಾಜಕೀಯ ಪಕ್ಷಗಳಿಂದ ಸಹ 8 ತಿಂಗಳಲ್ಲಿ ನಾವು ಹೋರಾಟ ಮಾಡುವಾಗ ಯಾವುದೇ ಒಂದು ಉತ್ತರ ಆಗಲಿ ಬೆಂಬಲ ಇಲ್ಲ ಅಂತ ಹೇಳುವಾಗ, ಕೇವಲ ಚುನಾವಣೆ ಬರುವಾಗ ಬಾಗಿಲಿಗೆ ಬರುವಾಗ ತಾಯೆಲ್ಲರೂ ಒಂದು ಪ್ರಶ್ನೆಯನ್ನು ಕೇಳಬೇಕು, ಯಾವತ್ತು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೀರಿ ಅಂತ. ಅರ್ಹರಲ್ಲ ಇವರು, ಯಾರು ಇವರು ಅರ್ಹರಲ್ಲ. ನಾನು ಇವತ್ತು ನಿಮ್ಮ ಮುಂದಿಡ್ತಾ ಇದ್ದೇನೆ.
ಇವತ್ತು ನಿಮ್ಮ ಮುಂದೆ ಇರ್ತಿದ್ದಾನೆ. ನಾವು ಯಾರು ರಾಜಕೀಯಕ್ಕೆ ಹೋದವರಲ್ಲ, ಈ ವೇದಿಕೆಯಲ್ಲಿದ್ದವರು ಯಾರು ಅಪೇಕ್ಷಿತರಲ್ಲ. ಆದ್ರೆ ನಿಮ್ಮ ಹತ್ರ ಒಂದು ಹೋರಾಟಗಾರರ ಮುಂದೆ ಒಂದು ನಾನು ಮನವಿ ಇಡ್ತಾ ಇದ್ದೇನೆ. ಎರಡೂ ಪಕ್ಷದವರು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರದಿದ್ರೆ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ, ನಾವೇನು ಮಾಡಬೇಕು ಅಂತ ಉತ್ತರ ನೀವು ಕೊಡಬೇಕು. ನಮ್ಗೆ ಮಾತಾಡುವ ಪ್ರಶ್ನೆ ಮಾಡುವ ಒಬ್ಬ ನಾಯಕ ಬೇಕು. ಅತ್ಯಾಚಾರ ಆದಾಗ ಮಾತಾಡುವುದಿಲ್ಲ, ನ್ಯಾಯ ತಿಳಿಸಿಕೊಡುವುದಿಲ್ಲ. ಪ್ರತಿಯೊಂದನ್ನು ನಾವು ಹೋರಾಟ ಮಾಡಿ ತಗೊಳ್ಬೇಕು, ಸಭೆ ಮಾಡಿ ತಗೊಳ್ಬೇಕು. ಡೆಲ್ಲಿ ತನಕ ನಾವು ಹೋಗ್ಬೇಕು, ಬೆಂಗಳೂರಿಗೆ ಮುಖ್ಯಮಂತ್ರಿ ಹತ್ರ ನಾವು ಹೋಗ್ಬೇಕು. ಎಲ್ಲ ಹೋರಾಟಗಾರರು ಹೋಗುದಾದ್ರೆ ಈ ನಾಲ್ಕು ರಾಜಕಾರಣಿಗಳು ಯಾಕೆ ಬೇಕು ಎನ್ನುವ ಪ್ರಶ್ನೆ ನಮಗೂ ಕಾಡ್ತಾ ಉಂಟು. 8 ತಿಂಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಿದ್ದೇವಲ್ಲ, ಕಣ್ಣು ಕಾಣುವುದಿಲ್ಲ, ನಿಮ್ಗೆ ಕಿವಿ ಕೇಳುವುದಿಲ್ಲ ಹೇಳುವಾಗ ನಾನು ಹೋರಾಟಗಾರರಿಗೆ ನಾನು ಬಿಟ್ಟು ಕೊಡ್ತಿದ್ದೇನೆ. ಇದಕ್ಕೆ ಉತ್ತರ ನೀವು ಕೊಡಬೇಕು. ಯಾರಾದ್ರೂ ಸೌಜನ್ಯ ಹೋರಾಟಗಾರರ ಕಡೆಯಿಂದ ಅಭ್ಯರ್ಥಿ ಆಗುದಿದ್ರು ನಾವೇನಲ್ಲ, ನಿಮ್ಮ ಉತ್ತರ ನಮ್ಗೆ ಬೇಕು. ಯಾಕಂದ್ರೆ ಇನ್ನು ಸ್ವಲ್ಪ ದಿವಸ ಎಲ್ಲರೂ ಕಂಗಾಲಾಗಿದ್ದಾರೆ, ಯಾರಿಗೆ ನಾವು ಓಟ್ ಹಾಕ್ಬೇಕು ಅಂತ. ದುರ್ದೈವ ನಾನು ಹೇಳ್ತಾ ಇದ್ದೇನೆ, ನೋಟಕ್ಕೆ ಓಟ್ ಹಾಕಿದ್ರೆ ಅದು ಎಷ್ಟು, ಚುನಾವಣೆ ಬಹಿಷ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ. 10% ವೋಟಿಂಗ್ ಆದ್ರೂ ಸಹ ಅದರಲ್ಲಿ ಒಬ್ಬ MP ಆಗ್ತಾನೆ. ಹಾಗಾಗಿ ನಿಮಗೆ ನಾನು ದಯಮಾಡಿ ಎಲ್ಲ ಹೋರಾಟಗಾರರ ಮಡಿಲಿಗೆ ಹಾಕಿದ್ದೇನೆ, ಇದಕ್ಕೆ ಉತ್ತರ ನಿರ್ಣಯ ನೀವು ಮಾಡಬೇಕು ನಾನು ಹೇಳ್ತಾ ಇದ್ದೇನೆ. ಇನ್ನು ಹೆಚ್ಚು ಸಮಯ ಇಲ್ಲ, ಯಾಕಂದ್ರೆ ಚುನಾವಣೆ ನೀತಿ ಸಂಹಿತೆ ಹೇಳಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಶುರು ಮಾಡ್ತಾರೆ. ಈಗಲೇ ಶುರುವಾಗಿದೆ. ನೀತಿ ಸಂಹಿತೆ ಅಂದ್ರೆ ಹೋರಾಟಕ್ಕೆ ಅನ್ವಯಿಸುವುದಿಲ್ಲ, ಯಾವ ಸಭಾ ಸಮಾರಂಭಗಳು ಅನ್ವಯಿಸುವುದಿಲ್ಲ. ಅಲ್ಲಿ ರಾಜಕೀಯ ಬರಬಾರ್ದು, ರಾಜಕೀಯ ವ್ಯಕ್ತಿ ಬರಬಾರ್ದು. ಆದ್ರೆ ಸೌಜನ್ಯ ಹೋರಾಟ ಎಲ್ಲ ರಾಜಕೀಯದವರಿಗೆ ಈಗ ಭಾರಿ ತೊಂದರೆ ಆಗ್ತಾ ಉಂಟು, ಕಚ್ಚಾವಣೆಗೂ ಭಾರಿ ತೊಂದರೆ ಆಗ್ತಾ ಉಂಟು. ಹಾಗೆ ಅದರದೊಂದು ಕೇವಲ ಚುನಾವಣೆ ನೀತಿ ಸಂಹಿತೆ ಹೆಸರಲ್ಲಿ ಈ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ನೋಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. 2 ತಿಂಗಳ ಹೋರಾಟ ಹತ್ತಿಕ್ಕುವಾಗ ಆ 2 ತಿಂಗಳಲ್ಲಿ ನಾವೇನು ಮಾಡಬಹುದು? ಕೇವಲ ಸಭೆಯಲ್ಲಿ ಬಂದು ನಾವು ಮಾತಾಡುವುದು ಕೇಳಿದಲ್ಲ, ನಿಮ್ಮ ಒಂದೊಂದು ಓಟು ಅಮೂಲ್ಯ. ಹಾಗಾಗಿ ನಿರ್ಣಯ ನಾನು ನಿಮ್ಗೆ ಬಿಡ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿಯುವುದು ಕೇಳುವುದು, ನಮಗೆ ರಾಜಕೀಯ ರಹಿತ ವ್ಯಕ್ತಿಗಳು, ನಮ್ಮ ಧರ್ಮ, ನಮ್ಮ ದೇವರು, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮನೆಯವರನ್ನು ರಕ್ಷಿಸುವಂತ ವ್ಯಕ್ತಿಗಳು ಬೇಕು. ಹಾಗಾಗಿ ತಾವೇ ಇದನ್ನು ನಿರ್ಣಯ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಮೊನ್ನೆ ಕೆಲವು ಮಾಧ್ಯಮದವರನ್ನು ನಾವು ಹೇಳ್ತಾನೆ ಇದ್ದೇವೆ. ಡೆಲ್ಲಿಗೆ ಸಹ ನಾವು ಹೋಗುವಾಗ ಡೆಲ್ಲಿಯ ಮಾಧ್ಯಮಗಳು ಬಂದು ಎಲ್ಲ ಸೌಜನ್ಯನ ವಿಷಯವನ್ನು ಬಿತ್ತರಿಸಿದೆ. ಆದ್ರೆ ನಮ್ಮ ಇಲ್ಲಿನ ಕರ್ನಾಟಕ ರಾಜ್ಯದ ಯಾವ ಮಾಧ್ಯಮಗಳು ಸೌಜನ್ಯನ ವಿಷಯವಾಗಿ ಮಾತಾಡ್ತಿಲ್ಲ. ಯಾಕೆಂದ್ರೆ ಮೊದಲೇ ಇವರಿಗೆ ಹಣ ಬಂದಾಗಿದೆ. ನಮ್ಮ ಮಂಗಳೂರಿನ ಲೋಕಲ್ ಚಾನೆಲ್ಗಳು ಸೌಜನ್ಯನ ಬಗ್ಗೆ ನಾವು ಹೋರಾಟ ಮಾಡ್ಲಿಕ್ಕೆ ಇಲ್ಲಿಂದ ಡೆಲ್ಲಿಗೆ ಹೋದ್ರು ಒಂದು ತುಣುಕು ಅವರು ಹಾಕುದಿಲ್ಲ. ಯಾಕೆಂದ್ರೆ ಇವರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಉಂಟು, ಹಣದ ಹಿಂದೆ ಬಿದ್ದಿದ್ದಾರೆ. ನಾನು ಯಾಕೆ ಹೇಳ್ತೇನೆಂದ್ರೆ ಮಾಧ್ಯಮದವರಿಗೆ ಮೊನ್ನೆ ತಾವೆಲ್ಲರೂ ನೋಡ್ಬೋದು, ಮಂಗಳೂರಿನ ಕುತ್ತಾರಲ್ಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಒಬ್ಬ ದರ್ಶನ್ ಅಂತ ಬರ್ತಾನೆ, ಸೆಲೆಬ್ರಿಟಿ ಫಿಲ್ಮ್ ಆಕ್ಟರ್. ಅವನು ಇವರನ್ನೇನು ಕರೀಲಿಲ್ಲ, ಅವನೇನೋ ಸ್ವಂತಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಕೊರಗಜ್ಜನ ಕ್ಷೇತ್ರಕ್ಕೆ ಬರುವಾಗ ಈ ಮಾಧ್ಯಮಗಳೆಲ್ಲ ದಂಡು ಬಂದು ಅವನನ್ನು ಪ್ರಶ್ನೆ ಕೇಳ್ತವೆ. ಅವನು ಇವರನ್ನು ಕೇಳಿ ಮಾಡದಿದ್ರು ಮುಗಿದಿದ್ದು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಈ 4 ಮಾಧ್ಯಮಗಳಿಗೂ ನಾನು ಧಿಕ್ಕಾರ ಹೇಳಬೇಕಾಗ್ತದೆ. ನಮ್ಮ ಕೆಲವು ಯೂಟ್ಯೂಬರ್ಸ್ಗಳು ಮಾಡುವ ಕೆಲಸದ ಮುಂದೆ ಈ ಮಾಧ್ಯಮಗಳು ಯಾವುದೇ ಲೆಕ್ಕಕ್ಕಿಲ್ಲ. ಹಾಗಾಗಿ ಮಾಧ್ಯಮದವರ ಹತ್ರ ಇನ್ನೂ ನಾನು ಹೇಳ್ತೇನೆ, ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ 2 ಪಕ್ಷದವರಿಂದ ಹಣ ಬರ್ಬೋದು, ಕಚ್ಚಾವಣಿಯಿಂದ ಹಣ ಬರ್ಬೋದು. ಆದ್ರೆ ನಿಮ್ಗೆ ಕೊಡುವಂತ ಹಣದ ಅವಶ್ಯಕತೆ ಇಲ್ಲ. ನಮಗೆ ಸೇರಿದಂತಹ ಸೌಜನ್ಯ ಹೋರಾಟಗಾರರಂತ ದೇವರಂತ ಮನುಷ್ಯರು ಸಾಕು, ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಸಾಕು ಅಂತ ಈ ವೇದಿಕೆಯಲ್ಲಿ ನಿಮ್ಗೆ ನಾನು ಇನ್ನೊಮ್ಮೆ ಧಿಕ್ಕಾರ ಹಾಕ್ತಾ ಇದ್ದೇನೆ. ನಿನ್ನೆ ಒಂದು ಪ್ರೆಸ್ ಮೀಟ್ ಆಯ್ತು, ತಮ್ಗೆಲ್ಲರಿಗೂ ಗೊತ್ತಿರಬೇಕು. 2-3 ಕಡೆ ಪ್ರೆಸ್ ಮೀಟ್ ಮಾಡಿದ ಒಬ್ಬ, ಮಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ ದಿನೇಶ್ ನಾಯಕ್, ಒಬ್ಬ IT ಕಂಪನಿಯಲ್ಲಿರೋ ವ್ಯಕ್ತಿ. ಈತನ ಬಗ್ಗೆ ನಾನು ಹೇಳಲೇಬೇಕು, ಯಾಕೆ ಈತ ಪ್ರೆಸ್ ಮೀಟ್ ಮಾಡಿದ ಅಂತ. ದಿನೇಶ್ ನಾಯಕ್ ಅಂದ್ರೆ ಬೇರೆ ಯಾರು ಅಲ್ಲ, ಮಹೇಶ್ ಅಣ್ಣ ಯಾವತ್ತೂ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಸೌಜನ್ಯನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ನ ಈ ಒಂದು ಮಾಡಿದ ತಪ್ಪಿನಿಂದಾಗಿ ಸೌಜನ್ಯನಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ಲಿ ಒಬ್ಬ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅಂತ ಇದ್ರು.
ರಶ್ಮಿ ಗೈನಕಾಲಜಿಸ್ಟ್, ಯಾಕೆಂದ್ರೆ ಮಹಿಳೆಯರ ಡಾಕ್ಟರ್, ಅವಳು ಹೆರಿಗೆ ಡಾಕ್ಟರ್. ಹಾಗಾಗಿ ಅವಳು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಇದ್ಲು. ಅವರು ಕೊಟ್ಟ ಸ್ಟೇಟ್ಮೆಂಟಿನಿಂದ, ಅವರು ಮಾಡಿದ ತಪ್ಪಿನಿಂದ ಸೌಜನ್ಯನಿಗೆ ನ್ಯಾಯ ಸಿಗ್ಲಿಲ್ಲ. ಅದನ್ನು ಪದೇ ಪದೇ ವೇದಿಕೆಯಲ್ಲಿ ಹೇಳಿದ್ರು. ಒಂದು ದಿವಸ ಮೊನ್ನೆ ನಮ್ಮ ಊರೇ ಪಡೀಲ್ ಮಂಗಳೂರು ಅಳಪೆಯಲ್ಲಿ ಮಟ್ಟಣ್ಣನವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮನೆಯನ್ನು ತೋರಿಸಿದ್ರು. 2 ಬಂಗ್ಲೆ, ಒಂದು PS ಯೋಗೇಶ್ ಅಂತ, ಯೋಗೇಶನಿಗೆ ಯಾವತ್ತೂ ಬೈತಾ ಇದ್ದಾರೆ, ಅವನೇ ಅಲ್ಲಿ SI ಆಗಿದ್ದಾರೆ, ಈಗ CID ಯಲ್ಲಿದ್ದಾನೆ. ಇನ್ನೊಬ್ಳು ರಶ್ಮಿದು ಮನೆ ಅಂತ ಅಳಪೆಯಲ್ಲಿ ತೋರಿಸಿದ್ರು. ಸಪೂರ ಮಾರ್ಗ, ಒಂದು ಕಾರು ಬರುವಂತಹ ಮಾರ್ಗದಲ್ಲಿ ಮನೆ ಒಕ್ಕಲ್ ಮಾಡಿ ದೊಡ್ಡ ಬಂಗ್ಲೆ ಕಟ್ಟಿದ್ರು. ಅದನ್ನು ಪ್ರಶ್ನೆ ಮಾಡಿದ್ರು, ಇದು ಯಾರ್ದು ಅಂತ. ಪ್ರಶ್ನೆ ಮಾಡಿದಾಗ ಅವರ ಗಂಡ ಮೊನ್ನೆ ಹೋಗಿ ಪ್ರೆಸ್ ಮೀಟ್ ಮಾಡಿದ. ದಾಖಲೆ ತೆಗೆದು ನೋಡುವಾಗ, ಕಾರ್ಪೊರೇಷನ್ ಅಲ್ಲಿ ನೋಡುವಾಗ ಗಂಡನ ಹೆಸರಲ್ಲಿ ಉಂಟು ಮನೆ. ನಾವು ಕೇವಲ ಪ್ರಶ್ನೆ ಮಾಡಿದ್ದು, 11 ವರ್ಷದಿಂದ ವೇದಿಕೆಯಲ್ಲಿ ನಾವು ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ ಅಂತ ಹೇಳ್ತಾನೆ ಇದ್ದೇವೆ. ಇವನು ಹೇಳ್ತಾನೆ ನನ್ನ ಹೆಂಡತಿಯ ರಕ್ಷಣೆ ನಾನು ಮಾಡಬೇಕು. ಕೇವಲ ಹೆಂಡತಿಯ ರಕ್ಷಣೆ ಪ್ರೀತಿ ಮಾತ್ರ ಅಲ್ಲ, ನಿನ್ನ ಪ್ರಾಪರ್ಟಿ, ನಿನ್ನ ಮನೆ ತೆಗೆಯುವಾಗ ಮಾತ್ರ ನೀನು ಬಂದು ಪ್ರೆಸ್ ಮೀಟ್ ಮಾಡ್ತಿದ್ಯಲ್ಲ, ಕೇವಲ ಪ್ರೆಸ್ ಮೀಟ್ ಮಾಡ್ತಿದ್ಯಲ್ಲ, ಆಗ ನಿಮ್ಗೆ ಹೆಂಡತಿಯ ಮೇಲೆ ಪ್ರೀತಿ ಉಕ್ಲಿಲ್ವ? ಇವನು ಲೆಕ್ಕ ಕೊಡ್ತಾ ಇದ್ದ. ನನಗೂ ಬ್ಯಾಂಗ್ಳೂರಲ್ಲಿ ಮನೆ ಇತ್ತು. 2009ರಲ್ಲಿ ನಾನು ಅವಳ ಅಪ್ಪನ ಜಾಗದಲ್ಲಿ ಮನೆ ಕಟ್ಟಿದ್ದೆ. ಈಗ ನಾನು 2023ರಲ್ಲಿ ಮನೆ ಕಟ್ಟಿದವಳು. ನಾನು 1.5 ಲಕ್ಷ ತಿಂಗಳಿಗೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ. 50,000 ತಿಂಗಳಿಗೆ EMI ಲೋನ್ EMI ಕಟ್ತಾ ಇದ್ದೇನೆ ಅಂತ ಲೆಕ್ಕ ಕೊಡ್ತಾ ಇದ್ದೇನೆ. ಸತ್ಯ ಒಪ್ತೇನೆ, ನಾನು 50,000 ನೀನು ಲೋನ್ ಕಟ್ಟಬಹುದು. ನಾನು ಒಂದು ವೃತ್ತಿಯಲ್ಲಿ ನಾನು ಒಬ್ಬಳು ಅಕೌಂಟೆಂಟ್. ಒಂದು 50,000 ಲೋನ್ ಕಟ್ಟುದಾದ್ರೆ, EMI ಕಟ್ಟುದಾದ್ರೆ ಅವನಿಗೆ 50 ಲಕ್ಷ ಲೋನ್ ಸಿಗ್ತದೆ. 50 ಲಕ್ಷ ಲೋನ್ ಸಿಗ್ತದೆ. ಆದ್ರೆ ಎಲ್ಲರೂ ಅವರ ಮನೆಯನ್ನು ಬಂದು ನೋಡಿ, ಅಳಪೆಯಲ್ಲಿ 50 ಲಕ್ಷದ ಮನೆಯಲ್ಲ, ಅಲ್ಲಿ ಕೇವಲ ಜಾಗಕ್ಕೆ 50 ಲಕ್ಷ ಬೇಕು. ಇವನ ಮನೆ ಕಟ್ಟಿದ ಬಂಗಲೆ, ಇವನ ಒಳಗಿದ್ದ ಇಂಟೀರಿಯರ್ಸ್, ಇವನ ಒಳಗೆ ಹಾಕಿದ ಎಲ್ಲ ಮರದ ಸಾಮಾನು ನೋಡುವಾಗ ಇದು 50 ಲಕ್ಷ ಲೋನ್ ಮಾಡಿದ ಮನೆಯಲ್ಲ, ಕೋಟಿಗಟ್ಟೆ ಬಂದ್ರೆ. ಇದು ನಾನು ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೇನೆ, ಆ ಹಣ ನಿಮ್ಗೆ ಎಲ್ಲಿಂದ ಬಂತು ಅಂತ. ನೀನು ಕೇವಲ ಟ್ಯಾಕ್ಸ್ ಲೆಕ್ಕ ಹಾಕುದಲ್ಲ, EMI ಲೆಕ್ಕ ಹಾಕುದಲ್ಲ, ಲೋನ್ ಲೆಕ್ಕ ಹಾಕುದಲ್ಲ, ನೀನು ಹಾಕಿದ ಅದಕ್ಕೆ ಮಾಡಿದ ಖರ್ಚು, ನಿನ್ನ ಕೈಲಿದ್ದ ಬಂಡವಾಳ ಎಲ್ಲಿ ಅಂತ. ನೀನು ಬ್ಯಾಂಗ್ಳೂರಲ್ಲಿ ಇದ್ದವ, ನಿನ್ನ ಹೆಂಡತಿ ಈಗ ಬೆಳ್ತಂಗಡಿ ಮನೆಯಲ್ಲುಂಟು, ಆ ಮನೆದು ದಾಖಲೆಯನ್ನು ತೆಗಿಬೇಕು, ಯಾರ ಹೆಸರಲ್ಲಿ ಉಂಟು ಅಂತ. ಹಾಗಾದ್ರೆ 2 ಮನೆಯಲ್ಲಿ ನೀ ಇರುವಾಗ ಕಳ್ಳರಾಗಿ ಬಂದು 2023ರಲ್ಲಿ ಮನೆ ಒಕ್ಕಲು ಮಾಡಿ ಮಂಗಳೂರಲ್ಲಿ ಯಾವುದೋ ಒಂದು ಒಳ ರಸ್ತೆಯಲ್ಲಿ ಇಷ್ಟು ದೊಡ್ಡ ಬಂಗಲೆ ಮಾಡುವಾಗ ಆ ಪ್ರಶ್ನೆಯನ್ನು ನಾವು ಎತ್ತುವುದು ಸಹಜ. ನೀನು ಕೇವಲ ಇದಕ್ಕೆ ಪ್ರೆಸ್ ಮೀಟ್ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈತ ಮೊನ್ನೆ ಹೇಳಿದ, ನನ್ನ ಹೆಂಡತಿ ಡಾಕ್ಟರ್ ರಶ್ಮಿ, ಆದ್ರೆ ಅವಳು ಇಲ್ಲಿ ಬೆಳ್ತಂಗಡಿಯಲ್ಲಿ ವೈದ್ಯಾಧಿಕಾರಿ ಆಗಿರುವಾಗ ಅವಳಿಗೆ ಅಂತ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ಗೆ ತಾನೊಂದು ವೈದ್ಯಾಧಿಕಾರಿಯವರನ್ನು ಮೌಖಿಕವಾಗಿ ಕರೆಸಿದ್ರಲ್ಲಿ ಕೇವಲ ಇವಳು ನೋಟ್ ಮಾಡ್ಲಿಕ್ಕೆ ಇದ್ಲು. ಇವಳೇನು ಪೋಸ್ಟ್ ಮಾರ್ಟಮ್ ಅಲ್ಲಿ ಇರಲಿಲ್ಲ. ನನ್ನ ಹೆಂಡತಿ ಡಾಕ್ಟರ್ ರಶ್ಮಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವಳು ಅಂತ ಹೇಳ್ತಾ ಇದ್ದಾಳಲ್ಲ, ನಾನು ಹೇಳ್ತಾ ಇದ್ದೇನೆ ನಿನಗೆ, ನಿನ್ನ ಹೆಂಡತಿ ದಕ್ಷ ಮತ್ತು ಪ್ರಾಮಾಣಿಕ ಆಗಿದ್ರೆ ನೀನು IT ಕಂಪನಿಯಲ್ಲಿ ಕೆಲಸ ಮಾಡುವ ಒಮ್ಮೆ ಕೋರ್ಟಿನ ಆದೇಶ ನೋಡು. ನಿನ್ನ ಹೆಂಡತಿಯಲ್ಲಿ ಯಾವ ರೀತಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನೋಡು. ಅವಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನಾನು ಮತ್ತು ಡಾಕ್ಟರ್ ಆದಮ್ ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಾನು ಅವನಿಗೆ ಅಸೆಸ್ ಮಾಡಿದ್ದೇನೆ, ಎಲ್ಲ ದಾಖಲೆಗಳಿಗೂ ನಮ್ಮ ಇಬ್ಬರ ಸಿಗ್ನೇಚರ್ ಉಂಟು ಅಂತ ಹೇಳಿದ್ದಾಳೆ. ಇದು ಬಾಯಲ್ಲಿ ಹೇಳುವುದಲ್ಲ, ಆ ಆದೇಶದ ಪ್ರತಿ ಉಂಟು, ಎಲ್ಲ ದಾಖಲೆಗಳು ಉಂಟು. ಯಾರದ ಒತ್ತಡದಲ್ಲಿ ನಾವು ಈ ಪೋಸ್ಟ್ ಮಾರ್ಟಮ್ ಅನ್ನು ಕಟ್ಟಳೆಯಲ್ಲಿ ಅರ್ಜೆಂಟ್ ಮಾಡಿದ್ದೇವೆ ಅಂತ ನಿನ್ನ ಡಾಕ್ಟರ್ ರಶ್ಮಿಯ, ನಿನ್ನ ದಕ್ಷ ಹೆಂಡತಿ ಹೇಳಿದ್ದಾಳೆ. ತಾಕತ್ತಿದ್ರೆ ಕೇವಲ ಹಣದ್ದು, ಮನದ ವಿಷಯಕ್ಕೆ, ಪ್ರಾಪರ್ಟಿ ವಿಷಯಕ್ಕೆ ಬರುವುದನ್ನ ಪ್ರೆಸ್ ಮೀಟ್ ಮಾಡಿಕೊಂಡು ನಾನು ಬರ್ತೇನೆ ನಿನ್ನ ಮುಂದೆ ಪ್ರೆಸ್ ಮೀಟ್ ಕುತ್ಕೊಳ್ಳಿಕ್ಕೆ, ನಾನು ಕೋರ್ಟಿಗೆ ದಾಖಲೆ ಇಟ್ಕೊಂಡು ಬರ್ತೇನೆ. ನೀನು ಮಾತ್ರ ಅಲ್ಲ, ನಿನ್ನ ಹೆಂಡತಿ ಮತ್ತು ಆದಮ್ ಡಾಕ್ಟರ್ ಇಬ್ಬರನ್ನು ಅಲ್ಲಿ ಕುತ್ಕೊಳ್ಳಿಸಿ ನಾವು ದಾಖಲೆ ಇಟ್ಕೊಂಡು ಬರ್ತೇವೆ. ಕೇವಲ ಜನರನ್ನು ಮಂಗ ಮಾಡುವುದಲ್ಲ, 11 ವರ್ಷ
ವರ್ಷದಿಂದ ರಶ್ಮಿ ಬಗ್ಗೆ ಇಷ್ಟು ಆಪಾದನೆ ಇರುವಾಗ 8 ತಿಂಗಳಿಂದ ನಾವು ಡಾಕ್ಟರ್ ರಶ್ಮಿ 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 ಅಂತ ಹೇಳ್ತಾ ಇರುವಾಗ ನೀನು ಮುಂದೆ ಬಂದು ಮಾತಾಡಿದವ. ಈಗ ಆ ಸೌಜನ್ಯ ಶಕ್ತಿಯೇ ನಿಮ್ಮೆಲ್ಲರನ್ನು ತಂದು ನಿಲ್ಲಿಸಿದೆ. ಸೌಜನ್ಯ ಶಕ್ತಿಯೇ ನಿನ್ನನ್ನು ತಂದು ನಿಲ್ಲಿಸಿದೆ. ನಮ್ಗೆ ಯಾರಿಗೂ ಸಮಾಜಕ್ಕೆ ಡಾಕ್ಟರ್ ರಶ್ಮಿ ಯಾರಂತ ಗೊತ್ತಿರಲಿಲ್ಲ, ಇವರ ಗಂಡ ದಿನೇಶ್ ಯಾರಂತ ಗೊತ್ತಿರಲಿಲ್ಲ. ಈಗ ತನ್ನ ಎಲ್ಲ ಪ್ರಾಪರ್ಟಿಯನ್ನು ಬಿಚ್ಚಿ ಇಡ್ತಿದ್ದಾನೆ. ಹೆಂಡತಿಯನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡುದಾದ್ರೆ ಎಲ್ಲ ದಾಖಲೆಗಳ ಸಮೇತ ರಶ್ಮಿಯನ್ನು ನೀನು ತಾಕತ್ತಿದ್ರೆ ನೀನು ಗಂಡನಾದ್ರೆ ತಂದು ನಿಲ್ಲಿಸು, ಅಲ್ಲಿ ನಿನ್ನ ಪುರುಷತ್ವ ತೋರಿಸು, ನಾನೊಂದು ತಾಯಿಯಾಗಿ ನಿನ್ಗೆ ಸವಾಲ್ ಹಾಕ್ತಾ ಇದ್ದೇನೆ. ಇವನು ಹೇಳ್ತಾರಲ್ಲ ದಕ್ಷ ಪ್ರಾಮಾಣಿಕ ಅಂತ, ನಾನು ಇನ್ನೂ ಅವಳಿಗೊಂದು ಪ್ರಶ್ನೆ ಕೇಳ್ತಿದ್ದೇನೆ. ನೀನೊಂದು ದಕ್ಷ ಪ್ರಾಮಾಣಿಕ ಒಂದು ಡಾಕ್ಟರ್ ಆಗ್ತಿದ್ರೆ ನೀನು ಅವತ್ತೇ ಪ್ರಶ್ನೆ ಮಾಡ್ತಿದ್ದಿ, ಹಿಂದೆ ಬರ್ತಿದ್ದಿ, ಒತ್ತಡದಲ್ಲಿ ಯಾಕೆ ನಾವು ಪೋಸ್ಟ್ಮಾರ್ಟಮ್ ಮಾಡಬೇಕು, ಕತ್ತಲೆಯಲ್ಲಿ ಬೆಳಕಿಲ್ಲದಲ್ಲಿ ನಾವು ಯಾಕೆ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಒಂದು ವೈದ್ಯಾಧಿಕಾರಿಯಾದವಳು ನೀನು ಹೇಳಬೇಕು. ಇವನು ಹೇಳ್ತಾನೆ ಬಾರಿ ಒಳ್ಳೆ ಅಧಿಕಾರಿ ಇವಳು, ಎಲ್ರಿಗೂ ಇವಳು ಒಳ್ಳೆ ಕೆಲಸ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾಳಲ್ಲ. ಬಡವರಿಗೆ ಬೆಳ್ತಂಗಡಿಯಲ್ಲೇ ಇರ್ಬೋದು, ಬಡವರ ಒಂದು ವೈದ್ಯಾಧಿಕಾರಿಗಳು ಹೆಂಗಸರು 9 ತಿಂಗಳು ಗರ್ಭವನ್ನು ಹೊತ್ತು ಒಂದು ಮಗುವಿಗೋಸ್ಕರ ಹೋಗುವ ಒಂದು ಆಸ್ಪತ್ರೆಯಲ್ಲಿ ಇಂಥ ಕೀಳು ಮಟ್ಟದ ಒಬ್ಬ ವೈದ್ಯೆ ಈ ರೀತಿ ಮಾಡಿದ್ರೆ ಮುಂದೊಂದು ದಿನ ಇವಳು ಖಾಲಿ ಮೊಬೈಲ್ ಇಟ್ಕೊಂಡು ಅಲ್ಲಿ ಕೂತ್ಕೊಳ್ಳೋದೇ ವಿನಃ ಯಾರಿಗೂ ಸೂಕ್ತ ಡಾಕ್ಟರ್ ಅಲ್ಲ. ನಾವು ನಿನ್ನೇನೊಂದು ಕಂಪ್ಲೇಂಟ್ ಕೊಟ್ಟು ಬಂದಿದೆ, ಇವಳನ್ನು ತೆರವು ಮಾಡಬೇಕು ಅಲ್ಲಿಂದ ಅಂತ. ಯಾಕೆಂದ್ರೆ ಒಂದು ಗಂಡ ಸ್ಟೇಟ್ಮೆಂಟ್ ಹೇಳಿದ, ಅವಳಿಗೊಂದು ಕರೆ ಬಂದಿತ್ತು. ಅಲ್ಲಿ ಕರೆ ಬರುವಾಗ ಅವಳು ಫೋನ್ ಅಟೆಂಡ್ ಮಾಡಲಿಲ್ಲ, ನನಗೂ ಒಂದು ಕರೆ ಬಂತು, ನಾನು ಫೋನ್ ಅಟೆಂಡ್ ಮಾಡಿದೆ. ಅವಳು ಒಂದು ವೇಳೆ ಆ ಬೆದರಿಕೆ ಕರೆಯನ್ನು ಸ್ವೀಕರಿಸಿದ್ರೆ ಆ ಮಗು ಉಸಿರಾಟದಲ್ಲಿ ಕಷ್ಟಪಡ್ತಿತ್ತು, ಏನಾಗ್ತಿತ್ತು ಮಗುವಿದ್ದು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಅಲ್ಲಿ ಹೇಳಿದ ಮಟ್ಟಣ್ಣನವರು ಮತ್ತು ಯೂಟ್ಯೂಬರ್ ಅಜಯ್ ಕಾರಣ ಅಂತ ಒಂದು ಸವಾಲ್ ಎತ್ತಿದ. ನಾನು ಅವನಿಗೆ ಹೇಳ್ತಾ ಇದ್ದೇನೆ, ನಿನ್ನ ಹೆಂಡತಿ ನಿನ್ನೆ ಕಾಲ್ ಎತ್ತಿದಿರ್ಬೋದು, ನೀನ್ ಹೇಳ್ತಾ ಇದ್ದೀಯಲ್ಲ ಆಪರೇಷನ್ ಥಿಯೇಟರ್ ಒಳಗೆ ಅವಳು ಕರೆ ಎತ್ತದ ಕಾರಣ. ಹಾಗಾದ್ರೆ ಆಪರೇಷನ್ ಥಿಯೇಟರ್ ಒಳಗೆ ಇವಳು ಎಲ್ಲರಿಗೂ ಕರೆ ಎತ್ತಿ ಮಾತಾಡುದಾದ್ರೆ ಇವಳಂತೂ ಕೆಲಸ ಮಾಡುದಲ್ಲ, ಕೆಲವು ದಯಾದಿಗಳನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದಾಳೆ. ಹಾಗಾಗಿ ಬೆಳ್ತಂಗಡಿ ಆ ಒಂದು ಆಸ್ಪತ್ರೆಗೆ ಹೋಗುವಾಗ, ಗರ್ಭಧಾರಣೆಯಾಗಿ ಹೋಗುವಾಗ ಪ್ರತಿಯೊಬ್ಬರು ಮನೆಯವರು ಆಲೋಚನೆ ಮಾಡಬೇಕು, ಡಾಕ್ಟರ್ ರಶ್ಮಿ ಅಂತ ಡಾಕ್ಟರ್ ನಿಮ್ಗೆ ಬಂದಿದ್ರೆ ಅವಳನ್ನು ಧಿಕ್ಕರಿಸಿ ಅವಳನ್ನು ಹತ್ರಕ್ಕೂ ಬರ್ಲಿಕ್ಕೆ ಬಿಡಬೇಡಿ ಅಂತ ನಾನು ಎಲ್ಲ ತಾಯಿಯಂದ್ರಲ್ಲಿ ನಿಮ್ಗೆ ಬೇಡಿಕೆ ಇಡ್ತಾ ಇದ್ದೇನೆ. ಹೋರಾಟಗಾರರು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಕೊನೆಯದಾಗಿ ತುಂಬಾ ಜನ ಮಾತಾಡ್ಲಿಕ್ಕೆ ಇದ್ದಾರೆ, ಹಾಗೆ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಪ್ರತಿಯೊಂದು ತಾಯಿಯಂದ್ರಲ್ಲಿ ನಾನು ಪ್ರತಿ ವೇದಿಕೆಯಲ್ಲಿ ನಾನು ಇದನ್ನು ಹೇಳ್ತಾನೆ ಇದ್ದೇನೆ. ನಮ್ಮ ಮನೆಯಲ್ಲಿ 2 ಹೊತ್ತು ದೀಪ ಇಡುವಾಗ ಸೌಜನ್ಯನ ಮುಖ ಮುಂದೆ ಬರಲಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಷ್ಟು ಹೋರಾಟಗಳಿಗೆ ನಮ್ಗೆ ಸ್ಫೂರ್ತಿ ಬೆಂಬಲ ಎಲ್ಲ ಕೊಟ್ಟದು ತಾವುಗಳು. ಇನ್ನು ಮುಂದೆಯೂ ಸೌಜನ್ಯನ ನ್ಯಾಯಕ್ಕಾಗಿ ಬೇಡುವಾಗ ಎಣ್ಣೆ ಬತ್ತಿ ಅಂತ ನಾನು ಹೇಳ್ತಿದ್ದೇನೆ. ಎಷ್ಟು ಬಡವರಾದ್ರೂ ನಮ್ಮಲ್ಲಿ ಏನು ಇಲ್ಲದಿದ್ರು 2 ಹೊತ್ತು ದೀಪ ಇಡ್ಲಿಕ್ಕೆ ಆ ಬಡತನ ನಮ್ಮಲ್ಲಿಲ್ಲ. ನಾವು ಶ್ರೀಮಂತರು, ಅದರಲ್ಲಿ ನಾವು ಶ್ರೀಮಂತರು. ಹಾಗಾಗಿ 2 ಹೊತ್ತು ದೀಪ ಇಡುವಾಗ ಸೌಜನ್ಯನ ಮುಖ ಮುಂದೆ ಬರಲಿ, ಸೌಜನ್ಯನ ಮುಖ ಮುಂದೆ ಬರಲಿ. ಖಂಡಿತ ನಿಮ್ಮೆಲ್ಲ ಆಶೀರ್ವಾದ, ಹಾರೈಕೆ ಮಹೇಶಣ್ಣನ ಈ ಒಂದು ಹೋರಾಟಗಾರರ ಟೀಮಿಗೆ ಬೆಂಗಾಲಾಗಿರ್ಲಿ. ಸೌಜನ್ಯನ ನ್ಯಾಯ ಸಿಗುವ ತನಕ ತಾವೆಲ್ಲರೂ ಪ್ರತಿ ದಿವಸ ತಮ್ಮ ಮನೆಯಲ್ಲಿ ಆಗ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಆಗ್ಲಿ ಸೌಜನ್ಯನ ಮುಖ ಬಂದು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡುವುದರಲ್ಲಿ ತಮ್ಮ ಎಲ್ಲ ಒಂದು ಈ ಕನಿಷ್ಠ ಪಾಲು ತಾವು ಹಾಕಬೇಕು ಅಂತ ಹೇಳಿಕೊಂಡು, ನಾನೇನಾದ್ರೂ ಈ ಕ್ಷೇತ್ರದ ಮುಂದೆ, ಈ ಶಿವನ ಮುಂದೆ, ಈ ದುರ್ಗಾ ಪರಮೇಶ್ವರಿಯ ಮುಂದೆ ಒಂದು ತಾಯಿಯಾಗಿ ಹೆಚ್ಚೇನು ಮಾತಾಡಿದ್ರೆ ಎಲ್ಲರಲ್ಲಿ ಆ ತಾಯಿಯ ಮುಖವನ್ನು ನಾನು ಕಾಣ್ತಾ ಇದ್ದೇನೆ. ಇದನ್ನು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ಮುಂದೊಂದು ದಿನ ಸೌಜನ್ಯನಿಗೆ ನ್ಯಾಯ ಸಿಕ್ಕುವಾಗ ತಮ್ಮದು ಅದರಲ್ಲಿ ಒಂದು ಪುಣ್ಯದ ಪಾಲು ಸಿಗ್ತದೆ. ಖಂಡಿತ ಇದು ಸತ್ಯ. ನಮ್ಗಂತೂ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ಇದೆ. ಎಲ್ಲೂ ನಾವು ವಿಶ್ವಾಸ ಕಳ್ಕೊಳ್ಳಿಲ್ಲ, ನಾವು ಯಾರನ್ನು ಡಿಪೆಂಡ್ ಆಗಲಿಲ್ಲ. ನಾವೆಲ್ಲ ಪ್ರಾರ್ಥನೆ ಮಾಡೋದು ಅಣ್ಣಪ್ಪ ಮತ್ತು ಮಂಜುನಾಥನಲ್ಲಿ. ಹಾಗಾಗಿ ಮುಂದೊಂದು ದಿನ ಖಂಡಿತ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ. ತಾವೆಲ್ಲ ಈ ಒಂದು ಹೋರಾಟದಲ್ಲಿ ಇನ್ನೂ ಭಾಗಿಯಾಗಬೇಕಂತ ಹೇಳ್ತಾ, ನನಗೆ ಈ ಒಂದು ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಅವಕಾಶ ಕೊಟ್ಟಂತಹ ಎಲ್ರಿಗೂ ಮಗದೊಮ್ಮೆ
ವಂದಿಸುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೇ. ಹರಿ ಓಂ. ಇಂತಹ ದಿಟ್ಟತನದ ತಾಯಿ ಪ್ರತಿ ಹಿಂದುವಿನ ಮನೆಯಲ್ಲಿರಲಿ ಅನ್ನೋದರೊಂದಿಗೆ ಧನ್ಯವಾದಗಳು. ಸೌಜನ್ಯ ನ್ಯಾಯಪರ ಹೋರಾಟವನ್ನ ದೇಶದ ಪ್ರಧಾನಿಯವರೆಗೂ ಮನವಿಯ ಮೂಲಕ ಸಲ್ಲಿಸಿದ ಕೀರ್ತಿ ನೀತಿ ತಂಡಕ್ಕೆ ತಲ್ಲುತ್ತದೆ. ಧರ್ಮದ ಹೆಸರಿನಲ್ಲಿ ನಡೆಯುವ ದುಡ್ಡಿನ ಜಾಲವನ್ನ ಬಯಲಿಗೆಳೆಯುತ್ತ ಸೌಜನ್ಯ ಪರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತವರು ಶ್ರೀ ಜಯಂತ್ ಪೂಜಾರಿ ನಮ್ಮ ಮುಂದೆ. ವೇದಿಕೆ ಮೇಲಿರುವಂಥ ಸೌಜನ್ಯ ತಾಯಿ, ಅದೇ ರೀತಿಯಲ್ಲಿ ಸೌಜನ್ಯ ಹೆಣ್ಣುಮಗಳಿಗೋಸ್ಕರ ರಾತ್ರಿ ಹಗಲು ಬಿಡ್ತಿರುವಂಥ ನಮ್ಮೆಲ್ಲರ ನಾಯಕ ಮಹೇಶನವರು, ಅದೇ ರೀತಿಯಲ್ಲಿ ಸೌಜನ್ಯ ಕುಸುಮಕ್ಕ ಅವರ ಮಗಳಲ್ಲ ನನ್ನ ಮಗಳು ಎಂಬ ಒಂದು ಭಾವನೆಯಿಂದ ಈ ಹೋರಾಟ ಕೈಜೋಡಿಸುವಂಥ ಪ್ರಸನ್ನಕ್ಕವರು, ಇವತ್ತಿನ ವೇದಿಕೆಯಲ್ಲಿ ಈ ಒಂದು ಸೌಜನ್ಯ ಪ್ರಕರಣವನ್ನು ಕಾನೂನು ಚೌಕಟ್ಟಲ್ಲಿ ಮುಂದೆ ಕೊಂಡೊಯ್ತಿರುವಂಥ ನಮ್ಮ ಗಿರೀಶಣ್ಣವರು ಗೊತ್ತಿಲ್ಲ, ಆದರೆ ಲೈವಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅವರಿಗೂ, ತಮಿಳು ಶೆಟ್ಟರಿಗೂ, ವೇದಿಕೆ ನೆರೆದಿರುವಂಥ ಎಲ್ಲ ಗಣ್ಯಾಧಿಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ನೆರೆಯುವಂಥ ಸೌಜನ್ಯ ಎಲ್ಲ ಹೋರಾಟಗಾರರಿಗೂ ವಂದನೆಗಳು. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಚುನಾವಣೆ ಆದೇಶ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏಪ್ರಿಲ್ ತಿಂಗಳು 26 ತಾರೀಕು ಚುನಾವಣೆ, ಲೋಕಸಭಾ ಚುನಾವಣೆ. ಅದೇ ರೀತಿ ಫಲಿತಾಂಶ ಜೂನ್ 4ನೇ ತಾರೀಕು. ಪ್ರತಿಯೊಬ್ಬರು ಇದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ, ತನ್ನ ತಾಯಿಯನ್ನು ಹೆಣ್ಣಾಗಿದ್ದರೆ, ತನ್ನ ಒಳ ಹುಟ್ಟಿದವರು ಹೆಣ್ಣು ಮಕ್ಕಳಿದ್ದರೆ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು, ಯಾರಿಗೆ ಮತ ಹಾಕಬೇಕು, ಇವರು ಸರಿ ಆಲೋಚನೆ ಮಾಡಿ. ಪ್ರತಿಯೊಬ್ಬರು ಗೊತ್ತಿರ್ಬೋದು, ಸೌಜನ್ಯ ಹೋರಾಟದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದವರು, ಯಾವುದೇ ಒಂದು ದೊಡ್ಡ ಅಧಿಕಾರಿಗಳು ನನಗೆ ಸಹಕಾರ ಕೊಡ್ತಾ ಇಲ್ಲ. ಸಹಕಾರ ಕೊಡ್ತಾ ಇರೋದು ಇನ್ನು ಮುಂದಿನ ಮತ ಮಾಡಬೇಕಾದ್ರೆ ಮತದಾರರು, ಕೂಲಿ ಕೆಲಸ ಮಾಡ್ತಾರೆ ಮತದಾರರು. ನಿಮ್ಮ ಮತದಿಂದ ಅವರ ಬಗ್ಗೆ ಮುಂದೆ ಹೋದ್ರೆ ಏನು ಸೌಜನ್ಯಗೆ ಹೇಳ್ತಾ ಇರೋ ರೀತಿಯಲ್ಲಿ ಇನ್ನೊಂದು ಘಟನೆ ಆದ್ರೆ ಇದೇ ವರ್ತನೆ ಅವ್ರು ಮಾಡೇ ಮಾಡ್ತಾರೆ. ಯಾಕಂದ್ರೆ ಸೌಜನ್ಯ ವಿಷಯ ಹೇಳ್ತಾ ಇರೋದು ಮೇಲಿಂದ ಆದೇಶ ಇದೆ, ಅದಕ್ಕೋಸ್ಕರ ನಮಗೆ ಯಾರಿಗೂ ಮಾತಾಡಿಸ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಹೇಳಿದ್ರು ಕೇಳಿದಾಗ, ಇಲ್ಲ ಮೇಲಿಂದ ಆದೇಶ ಇದೆ, ನಮಗೆ ಮಾತಾಡ್ಲಿಕ್ಕೆ ಆಗಲ್ಲ. ಇವರ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವ? ಇವರ ಅಮ್ಮ ಹೆಣ್ಣಲ್ವ? ಇವರ ಅಕ್ಕ ತಂಗಿಯರು ಯಾರು ಇಲ್ವಾ? ಅರ್ಥ ಮಾಡ್ಕೊಳ್ಳಿ. ನಾಳೆ ಇದೇ ಪರಿಸ್ಥಿತಿ ಪ್ರತಿ ಯಾರಾದ್ರೂ ಇನ್ನೊಬ್ಬರ ಮನೆಗೆ ಬಂದ್ರು ಅವರು ಇದನ್ನೇ ಹೇಳ್ತಾರೆ, ಮೇಲಿಂದ ಆದೇಶ ಇದೆ, ಮಾತಾಡಿಸಲಾಗಲ್ಲ. ಇದಕ್ಕೆ ಆಸ್ಪದ ತೆಗೆಬೇಡಿ. ನಿಮ್ಮ ಮನೆ ಮುಂದೆ ಒಂದು ಸೌಜನ್ಯ ಭಟ, ಸೌಜನ್ಯ ನ್ಯಾಯ ಕೊಡಿಸಿ, ಇನ್ನೊಂದು ಒಂದು ಕಡೆಗೆ 4 ಚಪ್ಪಲಿ ಪರಕೆನೆ ಕಟ್ಟಿ ಹಾಕಿ. ಸೌಜನ್ಯ ನ್ಯಾಯ ಕೊಡಿಸೋರಿಗೆ ಮಾತ್ರ ಬೇಕಾದ್ರೆ ನೀರು ಹಾಕಿ ಅದು ಹಾಕಿ, ಇಲ್ಲಿ ಚಪ್ಪಲಿ ಹಾಕಿ. ಮತದಾರ ಯಾರು ಮನೆಗೆ ಮತದಾರಿ ಬರ್ತಾ ಇದ್ರು ಅವರಿಗೆ ಚಪ್ಪಲಿ ಹಾಕಿ, ಚಪ್ಪಲಿ 6ನೇ ಹಾಕಿ. ಇಲ್ಲೇ ಹೇಳ್ತಾರೆ, ಮಂಗಳೂರಲ್ಲಿ ಹೋಗಿದ್ದೆ ನಾವು, ಪ್ರಸನ್ನಕ್ಕ ನಾವೆಲ್ಲ ಹೋಗಿ ಮಂಗಳೂರಲ್ಲಿದೆ, ಅವಳೊಂದು ದೂರ ಹಾಕೊಂಡು ಅಲ್ಲಿ ಹೋಟ್ಲು ಹೋಗಿ ಕೂತಲ್ಲ ಟೈಪ್ ಮಾಡ್ತಾ ಇರೋ ಅವರೇ ಬಂದು ಉಗಿತಾವೆ ರಾಜಕೀಯಗಳಿಗೆ. ನನ್ನ ಮನೆ ನಾನು ಹಾಕ್ತೇನೆ ಅಂತ ಹೇಳ್ತಾರೆ. ಚಪ್ಪಲಿ 6, ಒಂದು ಪರಕ್ಕೆ ಒಂದು ಚಪ್ಪಲಿ 6ನೇ ಹಾಕಿರ್ತೀನಿ, ಇನ್ನೊಂದು ಕಡೆ ಸೌಜನ್ಯ ಭಾವಚಿತ್ರ ಹಾಕ್ತೀನಿ ಅಂತ ಹೇಳಿದ್ರೆ ಉಳಿದ ಕೆಲಸವನ್ನು ಮತ ಹಾಕೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅವರು. ಪ್ರತಿಯೊಬ್ಬರು ಮಾಡಿ, ಪ್ರತಿಯೊಬ್ಬರ ಮನೆ ಅದನ್ನೇ ಮಾಡಿ, ಅದೇ ರೀತಿಯಲ್ಲಿ ಅದನ್ನು ವಿಡಿಯೋ ಮಾಡಿ ಹಾಕ್ತಾರೆ. ಓಡ್ತಾರೆ, ವಿಡಿಯೋ ಮಾಡಿ ಹಾಕಬೇಕು. ಇನ್ನೊಂದು ಕಡೆ ಅವರು ಹೋಗ್ಲೇಬಾರ್ದು. ಅವರಿಗೆ ಅಧಿಕಾರ ಬೇಕು. ಅವರ ಕುಟುಂಬವರ ಸೇಫ್ಟಿ ಮಾತ್ರ ನೋಡ್ತಾ ಇರೋದು, ಬೇರೆ ಯಾರಿಗೂ ನೋಡ್ತಾ ಇಲ್ಲ. ಮತದಾರರು ಬೇಕಾಗಿ ಆಯ್ತಾ ಯಾರು ಹೋಗ್ತಾ ಇಲ್ಲ. ಯಾರಾದರೂ ದುಡ್ಡು ಕೊಡ್ತಾರೆ, ಸೂರ್ಯ ಕೊಡ್ತಾರೆ, ಕುಕ್ಕರ್ ಕೊಡ, ಅವಕ್ಕೆ ತಲೆಕೆಡಿಸಬೇಡಿ. ನಾನು ಅದೆಲ್ಲ ತಗೊಂಡು ಇದೇ ಪರಿಸ್ಥಿತಿ ನೋಡಿ, ಏನು ಕುಸುಮಕ್ಕೆ ಬಂತು ಅದೇ ಪರಿಸ್ಥಿತಿ ಆಗೋದು. ಮತದಾನ ಮಾಡುವ ಪ್ರತಿಯೊಬ್ಬರು ಆಲೋಚನೆ ಮಾಡಿ, 100 ಸಾರಿ ಆಲೋಚನೆ ಮಾಡಿ ಮತದಾನ ಮಾಡಬೇಕಾ ಬೇಡವಾ ಅಂತ. ನಾಳೆ ಅವರು ಬಂದ್ರೆ ಮತ್ತೆ ನಾನು ಅದೇನಾದ್ರೂ ಅವರೇ ಕೇಳಿದ್ರೆ ನಮಗೆ ನಾಳೆ ಹೆಲ್ಪ್ ಸಿಗಲ್ಲ ಅಂತ 100 ನೋಟಿಸ್ ಸಿಗಲ್ಲ. ರಾಜಕೀಯವರು ಅವರವರ ಬೇಳೆ ಹೆಸರಿಗೆ ಮಾತ್ರ ನಾವು ಹೋಗ್ತಾ ಇರೋದು.
ಮತ್ತೆ ನಿನ್ನೆ ಮುನ್ನೆ ಒಂದು ಸುದ್ದಿ ಅಡಿದಾಡ್ತಾ ಇದೆ, ರಶ್ಮಿ ಒಂದು ಸುದ್ದಿ ಅಡಿದಾಡ್ತಾ ಇದೆ. ಸುದ್ದಿ ರಶ್ಮಿ ಅಂತ ಹೇಳಿ ಈ ಸೌಜನ್ಯ ಇನ್ನು ಮಾಡುವ ಮರಣೋತ್ತರ ಪರೀಕ್ಷೆ ಮಾಡುವ ವೈದ್ಯರಂತೆ. ನಿನ್ನೆ ಯಾರೋ ಒಬ್ಬರು ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ನಾ ರಶ್ಮಿಯ ಗಂಡ ಅಂತ. ಕಾನೂನು ಪ್ರಕಾರ ನನಗೆ ತಿಳಿಯುವ ಮಟ್ಟಿಗೆ ಯಾವುದೇ ಒಂದು ಅಧಿಕಾರಿಯವರಿಗೆ ಈ ತರ ಪ್ರೆಸ್ ಮಾಡಲಿಕ್ಕೆ ಕಾನೂನಿನ ಅವಕಾಶ ಇಲ್ಲ. ಅದು ಮಾಡಿಸಬೇಕಾದ್ರೆ ಮೇಲಾಧಿಕಾರಿಯವರ ಅನುಮತಿ ಪಡೆಯಬೇಕು. ಇನ್ನೊಂದು ಅವರು ಸಹಕಾರಕ್ಕೆ ನಿಂತು ಇನ್ನೊಬ್ಬರು ಆ ಥರ ಮಾಡಬಾರ್ದು. ಆಗ ನಿನ್ನೆಯಿಂದ ಮಾಡಿಸ್ತಾ ಇರೋರು ಯಾವುದು ಗೊತ್ತಾಗಬೇಕು. ಇವಾಗ ಗಿರೀಶ್ ಭಟ್ನವರು ರಶ್ಮಿ ಅವರು ಈ ತರ ಎಲ್ಲ ಒಂದು ಮನೆ ಕಟ್ಟಿದ್ದಾರೆ, ತನಿಖೆ ಮಾಡಿಸ್ಬೇಕಂತೆ ಒಂದು ಹಾಕಿದ್ದಾರೆ. ಅಷ್ಟೊತ್ತಿಗೆ ಪ್ರೆಸ್ ಮೀಟಿಂಗ್ ಮಾಡ್ತಾ 2-3 ಅಲ್ಲಲ್ಲೇ ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದರ ಹೇಳ್ತಾ ಇದ್ದಾರೆ ನಿನ್ನೆ ಅದರ ವಿರುದ್ಧವಾಗಿ ನಾವು ಬೀಚಾಗೆ ಪ್ರಸಂಗ ನಾವೆಲ್ಲ ನಿನ್ನೆ ದೂರು ಕೊಟ್ಟಿದ್ವಿ. ಆ ಪ್ರೆಸ್ ಮೀಟಿಂಗ್ ಹೇಳ್ತಾ ಇರೋದು ರಾತ್ರಿ 12:15 ಇಂಥ ಟೈಮಲ್ಲಿ ಸಮಯದಲ್ಲಿ ಈ ರಶ್ಮಿ ಎಂಬ ವೈದ್ಯರು ಪೇಷಂಟ್ ಹೆರಿಗೆ ಮಾಡಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಂದು ಕರೆ ಬಂತು. ಕರೆ ಸ್ವೀಕರಿಸಿದ ಕಾರಣದಿಂದ ಮಗುವಿಗೆ ಉಸಿರಾಟ ತೊಂದರೆ ಆಗಿದೆ. ಮಗುವಿಗೆ ಉಸಿರಾಟದ ತೊಂದರೆ ಆಗಿದೆ. ಅವಾಗ ಈ ಆಪರೇಷನ್ ಥಿಯೇಟರ್ ಅಲ್ಲಿ ICU ಮಗು ರಿಲೀಸ್ ಮಾಡ್ಲಿಕ್ಕಿದೆಯಾ ಅದನ್ನು ನಿನ್ನೆ ಕೇಳಿದ್ವಿ. ಅದನ್ನು ಬೀಚ್ ಮೊದಲನೇ ಕರೆ ಮಾಡಿ ಕೇಳಿದ್ವಿ, ಇದೆಯಾ ಅಂತ ಕೇಳಿ ಇಲ್ಲ ಅಂತ ಹೇಳಿದ್ರು. ಅವರ ಕೈ ಗ್ಲೌಸ್ ಹಾಕಿರ್ತೀವಿ, ಮಾಸ್ಕ್ ಹಾಕಿರ್ತೀವಿ, ತಲೆಗೆ ಇನ್ನೊಂದು ಕ್ಯಾಪ್ ಹಾಕಿರ್ತೀವಿ, ಯಾವುದೇ ಕಾರಣಕ್ಕೂ ದೂರವಾಣಿ ಊಟಿ ತಗೊಂಡೋಗ್ಲಿಕ್ಕಿಲ್ಲ ಅಂತಲೇ ಹೇಳಿದ್ದಾರೆ. ಗ್ಲೌಸ್ ಹಾಕೋ ಉದ್ದೇಶ ಅಂತಾರೆ ಏನೋ ಯಾವುದೇ ರೀತಿಯಲ್ಲೂ ಮಗು ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಕೈಯಲ್ಲೇ ನಾವು ರೋಗಾಣುಗಳು ಮಗು ಟಚ್ ಆಗಬೇಕಿದ್ರೆ ಗ್ಲೌಸ್ ಎಲ್ಲ ಹಾಕಿ ಡೆಲಿವರಿ ಮಾಡಿಸ್ತಾ ಇರೋದು. ಇವರು ಯಾರು ಮೊದಲು ಸ್ವೀಕಾರ ಮಾಡ್ಲಿಕ್ಕೆ ಹೇಳಿದ್ರು ಯಾರು? ಇವಾಗ ಮಗು ಹೆಚ್ಚು ಯಾರು ಹೊಣೆಯಾರು? ಇದೇನ ಕರ್ತವ್ಯ? ವೈದ್ಯನ ಕರ್ತವ್ಯ ಅಷ್ಟು ಎಮರ್ಜೆನ್ಸಿ. ಇದೊಂದು ಎಮರ್ಜೆನ್ಸಿ, ಇನ್ನೊಂದು ಎಮರ್ಜೆನ್ಸಿ ಯಾವ್ದು ಹೇಳಿ? ಏನು ಅವರ ಮನೆಯ ಗಂಡನ ಫೋನ್ ಮಾಡ್ತಾ ಇದ್ದಾನೆ, ಇದೇನೋ ಎಮರ್ಜೆನ್ಸಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ಅಮಾಯಕ ಅಂದ್ರೆ ಯಾರ್ದೋ ಕಾಳು ಬರ್ತಾ ಇದೆ, ಅದು ಹೋರಾಟಗಾರರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇರೋದು. ಅಂದ್ರೆ ಇನ್ನೊಂದು ಕಂಪ್ಲೇಂಟ್ ಮಾಡಬಹುದು ಅಂತ ನಮ್ಮ ಗಿರೀಶನ್ ಮೇಲೆ ಇಲ್ಲ ಹೋರಾಟಗಾರರ ಮೇಲೆ ಇನ್ನೊಂದು ದೂರು ದಾಖಲು ಮಾಡಬಹುದು ಎಂಬ ಉದ್ದೇಶದಿಂದ ಈ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾರು ಹೇಳಿಕೆ ಕೊಡ್ತಾ ಇರೋದು? ಈ ಓಟಿಯಲ್ಲಿ ಅದರ ವಿಷಯವನ್ನೆಲ್ಲ ಪಬ್ಲಿಷ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರೋದಿಲ್ಲ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಇಲ್ಲ ರಶ್ಮಿಯವರು ಮರಣದ ಪರೀಕ್ಷೆ ಇಲ್ಲವೇ ಇರಲಿಲ್ಲ, ಅವ್ರು ಮಾಡೇ ಇಲ್ಲ, ಅವ್ರು ಟಿಪ್ಪಣಿ ಮಾತ್ರ ಬರಲಿಲ್ಲ ಅಂತ. ನಾವು ವಾಟ್ಸಪ್ಪಲ್ಲಿ ಬಂದಿದ್ದಾರೆ, ನಾವು ನಮ್ಮ ವಕೀಲರೆಲ್ಲವನ್ನೂ ಕಳಿಸಿದ್ದಾರೆ, ಎಲ್ಲ ಕಡೆನೂ ಸೈನ್ ಮಾಡಿದ್ದಾರೆ ರಶ್ಮಿ ಅಂತೇಳಿ. ಅವ್ರು ಹೇಳ್ತಾರ ಪ್ರಕಾರವಾಗಿ ಮಾಡೇ ಇಲ್ಲ, ಮರಣೋತ್ತರ ಪರೀಕ್ಷೆ ರಶ್ಮಿ ಅವರು ಮಾಡಿಲ್ಲ. CBI ಅವರಿಗೆ 2015ರಲ್ಲಿ ಅವರು ವರದಿ ಕೊಟ್ಟಿದ್ದಾರೆ. ಆಗ ವೈದ್ಯರು ರಶ್ಮಿ ನಾವು ಜೊತೆ ಸೇರಿ ಇದನ್ನು ಮಾಡಿರೋದು, ಮರಣೋತ್ತರ ಪರೀಕ್ಷೆ ಸೇರಿದು ಜೊತೆ ಸೇರಿ ನಾವು ಮಾಡಿರೋ ಅಂತ CBI ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಹೊಟ್ಟೆಯಲ್ಲಿ ಆಹಾರ ಇತ್ತು, ಅದನ್ನು ನಾವು ಶೇಖರಣೆ ಮಾಡಿಲ್ಲ ಅಂತ. 6 ಗಂಟೆ ಹಿಂದೆ ಆಹಾರ ಅಂತ ಹೇಳ್ತಾ ಇದ್ರು, ಅದು ದ್ರವರೂಪ ಇತ್ತ ಆಹಾರವಾಗಿತ್ತ ಯಾವುದು ಗೊತ್ತಾಗ್ತಾ ಇಲ್ಲ, ಅದನ್ನು ಸ್ವೀಕಾರ ಮಾಡಿಲ್ಲ ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ. ರಶ್ಮಿ ಅವರು ಹೇಳ್ಬೇಕಾದ್ರೆ ಯಾವನೋ ಒಬ್ಬ ಅಲ್ಲಿ ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾನೆ, ರಶ್ಮಿ ಅವರು ಇಲ್ಲವೇ ಇಲ್ಲ ಅಂತ. ರಶ್ಮಿ ಇಲ್ಲವೇ ಇಲ್ಲ, ಇದರಲ್ಲಿ ಟಿಪ್ಪಣಿ ಮಾತ್ರ ಬರುವುದು ಅಂತ. ಆಗ ರಶ್ಮಿಯ ಪರವಾಗಿ ಇಲ್ಲ ರಶ್ಮಿಯನ್ನು ಯಾವುದೋ ಒಬ್ಬರು ಪೇಟೆಯವರೇ ಮಾಡಿ ಪ್ರೆಸ್ ಮೀಟಿಂಗ್ ಮಾಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ರಶ್ಮಿ ದೂರು ದಾಖಲು ಮಾಡಲೇಬೇಕು, ಯಾರಂತ ಕಂಡುಹಿಡಿಯಲೇಬೇಕು. ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರೋ ಆ ಪ್ರೆಸ್ ಮೀಟಿಂಗ್ ನೋಡು, ಒಳ್ಳೆ ಯಾವುದೇ ಆರೋಪವನ್ನು ಇಲ್ಲ, ಒಳ್ಳೆ ಒಂದು ವೈದ್ಯರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಅಂಥವರ ಮೇಲೆ ಇಂಥ ಒಂದು ವಿಷಯ ಆಗುವಾಗ ಅದು ಯಾರಂತ ರಶ್ಮಿ ಅವರು ತಿಳಿಸ್ಬೇಕು, ಇಲ್ಲ ರಶ್ಮಿ ಅವರು ಅವರನ್ನು ಕರೆಸಿ ಪ್ರೆಸ್ ಮೀಟಿಂಗ್ ಮಾಡಬೇಕು. ಈ ಒಂದು ಕೆಲಸ ಆದೇಶಬೇಕಾ ನಮ್ಮ ರಶ್ಮಿ ಅವರು ಮಾಡಬೇಕು. ಅದು ನನಗೆ ಇನ್ನೊಂದಷ್ಟು ಕರೆಗಳು ಬರ್ತಾ ಇರುತ್ತೆ ಕರ್ನಾಟಕ ರಾಜ್ಯದಿಂದ.
ಈಗ ನಮ್ಮ ಸಭಾ ಕಾರ್ಯಕ್ರಮವನ್ನೆಲ್ಲ ಜಾಲತಾಣ ಮುಖಾಂತರವಾಗಿ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಈ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳ ಅಡಗುತಾಣಗಳಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ. ಮುಂದೆ ಮೈಸೂರು, ಉತ್ತರ ಕನ್ನಡದಿಂದ 2-3 ಕರೆ ಮಾಡಿದ್ರು. ಸರ್, ನಾವು ಉಂಡಿ ಇಟ್ಟು ಧರ್ಮಸ್ಥಳಕ್ಕೆ ಹಣ ಶೇಖರಣೆ ಮಾಡಿಟ್ಟಿದ್ದೀವಿ, ಇದನ್ನು ಏನ್ ಮಾಡ್ಬೇಕಂತ ಕೇಳಿದ್ರು. ಒಂದನೇದಾಗಿ ಇನ್ನು ಯಾರಾದರೂ ಈ ಮೂಲಕ ತಿಳ್ಕೊಳ್ಬೇಕಾದ್ರೆ ಹೇಳ್ತೀವಿ, ಅದು ಒಂದನೇದಾಗಿ ಕದ್ರಿ ಅಲ್ಲ ಅಥವಾ ಅಕ್ಕ ಕದ್ರಿ ಹಾಕ್ಬೋದಲ್ಲ, ಅರಕೆ ಇದ್ರೆ ಧರ್ಮಸ್ಥಳಕ್ಕೆ ಇರುವ ಅರಕೆ ಇದೆ, ಕದ್ರಿ ಹಾಕ್ಬೋದಲ್ಲ, ಕದ್ರಿ ಹಾಕ್ಬೋದು, ಕದ್ರಿ ಕಳಿಸ್ಬೋದು ಅದನ್ನು. ಇನ್ನೊಂದೇದಾಗಿ ನಿಮಗೆ ಆ ಥರ ಅಮೌಂಟ್ ದುಡ್ಡನ್ನು ಇಟ್ಕೊಂಡಿದ್ರೆ ಅದನ್ನು ನಿಮ್ಮ ಅನ್ನದಾನ ಮಾಡಿ. ಮಂಜುಳ ಸ್ವಾಮಿ ಅನ್ನಪ್ಪನ ಹೆಸರಲ್ಲಿ ಅವರದೇ ಭಾವಚಿತ್ರ ಇಟ್ಟು ನೀವು ಅಲ್ಲಿ ಅನ್ನದಾನ ಮಾಡಿಸಿ. ಇಲ್ಲ ಬಡವರಿಗೆ, ಕಷ್ಟದಲ್ಲಿರುವವರಿಗೆ, ಕೈಕಾಲದಲ್ಲಿರುವವರಿಗೆ ಅಂತ ಕೆಲಸವನ್ನು ಮಾಡಿ. ಇವರೇ ಹೇಳ್ತಾರೆ ನಾವಿನ್ನು ಕೊಡಲ್ಲ ನಿಮಗೆ ದುಡ್ಡು, ನಮ್ಮ ಹಣದಿಂದಲೇ ನಮ್ಮ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗ್ತಾ ಇದೆ, ನೀವು ಏನು ಕೇಳುವ ನಮಗೆ ಅರ್ಥ ಅಲ್ಲಿಗೆ ಬರ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಅನ್ನಪ್ಪ ಸ್ವಾಮಿ ಮಂಜು ಅಂತ ಹೋಗಿ ಬಂದಾಗ ಯಾರು ಹೇಳಲ್ಲ, ಹೋಗಿ ಕೈ ಮುಗಿ ಬನ್ನಿ, ಅಲ್ಲಿ ಯಾವುದೇ ನಿಮಗೆ ದುಡ್ಡು ಹಾಕ್ಬೇಡಿ. ಆ ದುಡ್ಡಿನಿಂದ ನಮ್ಮವರು ಅತ್ಯಾಚಾರ ಆಗ್ತಾ ಇರೋದು. ಇವತ್ತು ಇಬ್ಬರಿಗೆಲ್ಲ ಅತ್ಯಾಚಾರ ಆಗಿ ಕೊಲೆ ಆಗಿರೋದು. ಇವತ್ತು ಸೌಜನ್ಯ ಒಂದು ಪ್ರಕರಣ ಮಾತ್ರ ಹೊರಗೆ ಬಂದಿರೋದು. ಈ ವೇದದಲ್ಲಿ ಆಗಲಿ, ಪದ್ಮಲತಾ ಇಲ್ಲ ಆನಮವತ್ತ, ಈ ಪ್ರಕರಣ ಮಾತ್ರ ಅಲ್ಲ. ನಿನ್ನೆ ಗುಜರಾತಿಂದ ಕರೆ ಬಂತು. ಉತ್ತರ ಕರ್ನಾಟಕ ಸುರೇಶ್ ಅವರು 2 ಕುಟುಂಬದವರು ಧರ್ಮಸ್ಥಳಕ್ಕೆ ಬಂದಿರೋದು. 2 ಕುಟುಂಬದವರು ಧರ್ಮಸ್ಥಳರಂದು ಅಪ್ಪ ಮಗಳು ಬಂದಿದ್ರು. ಮಗಳನ್ನು ನೋಡಿ ಸ್ವಲ್ಪ ಚೆನ್ನಾಗಿತ್ತು. ಇನ್ನೊಂದು ಕುಟುಂಬ ಮಕ್ಕಳು ಮತ್ತು ಗಂಡ ಹೆಂಡತಿ ಇದ್ರು. ರಾತ್ರಿ ಅದರಲ್ಲಿ ಮಕ್ಕಳಿಗೆ ಚಾಪ ತಗೊಳ್ತಾ ಇದ್ರು. ಚಾಪ ತಗೊಳ್ಳೋ ಕ್ಯೂ ನಿಂತು ಚಾಪ ತಗೊಂಡ್ರು. ನೇಮಿಕ ಸುಂದರವಾಗಿದ್ದ ಹೆಣ್ಣು ಮಗಳು ಅಪ್ಪ ಹಿಂದಿರುವಾಗ ಇನ್ನೊಂದು ಕುಟುಂಬವರು ಮುಂದೆ ಇದ್ರು. ಅವರಿಗೆ ಚಾಪೆ ಕೊಟ್ಟು ಬಾಗ್ಲಾಕಿ ಇನ್ನು ಚಾಪೆ ಇಲ್ಲ, ಇನ್ನು ಇನ್ನೊಂದು ಕಡೆ ಕೂರ್ಚೊಂಡು ಅವರು ಕರ್ಕೊಂಡು ಹೋಗಿದ್ದಾರೆ. ಕಾರ್ಯಕ್ರಮ ಇವತ್ತಿನ ತನಕ ಕಾಣಿಸ್ತಾ ಇಲ್ಲ. ಇವತ್ತಿನ ತನಕ ಅವರೇ ಹೇಳ್ತಾರೆ ನಾವಲ್ಲಿ ತಿಥಿ ಊಟ ಮಾಡ್ತಾ ಇದ್ದೀವಿ ಅಂತ. ತಿಥಿ ಊಟ ಅಲ್ಲಿ ಅನ್ನದಾನ ಅಲ್ಲ, ತಿಥಿ ಊಟ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಅರ್ಥ ಮಾಡ್ಬೇಕು, ತಿಥಿ ಊಟ ಕೊಡ್ತಾ ಇರೋದು ಅವರು. ಇನ್ನೊಂದು ಕರೆ ಮಾಡಿದ್ರು, 4 ದಿನಗಳಿಂದ ಕರೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಆಗಿಲ್ಲ ಅಂತ. ಮಾಧ್ಯಮಗಳು 5 ವರ್ಷ ಹಿಂದೆ ನಾನು ಈ ಗುಜರಾತಿ ವಿಷಯ ಹೇಳಿದ್ರೆ 2011 ಇಸವಿ, ಜಾಸ್ತಿ ಏನಿಲ್ಲ, 11-12ಕ್ಕೆ ಸೌಜನ್ಯ ವಿಷಯ ಆಗಿತ್ತು. ಇದು 5 ವರ್ಷ ಹಿಂದೆ ಆಗಿರೋ ಘಟನೆ. 5 ವರ್ಷ ಹಿಂದೆ ಮಹಾಮಸ್ತಾಭಿಷೇಕ ಅನ್ನೋ ದೊಡ್ಡ ಪ್ರೋಗ್ರಾಮ್ ಆಯ್ತು. ಅಷ್ಟೊತ್ತಿಗೆ ಬೆಂಗಳೂರಿಗೆಲ್ಲ ಮಾಧ್ಯಮವ್ರು ಬಂದಿರಂತೆ. ಎಲ್ಲ ಒಂದು ಮೇಡಮ್ ಅಂದ್ರು, ಅವರು ಅವರ ಮಗಳು ಮತ್ತು ಮಗಳ 3 ಜನ ಗೆಳತಿಯರು ಧರ್ಮಸ್ಥಳಕ್ಕೆ ಬಂದರು. ಹೆಣ್ಣು ಮಕ್ಕಳೆಲ್ಲ ಟ್ರೈನಲ್ಲಿ ಬಂದರು. ಇವರು ಟಿವಿ ಮಾಧ್ಯಮರು ಅವರ ಟಿವಿಯನ್ನು ಹಾಕಿಯನ್ನು ಅವರ ಟಿವಿ ಬಂದಿದ್ರು. ಸುಬ್ರಹ್ಮಣ್ಯಕ್ಕೆ ನಮಗೆ ಹೇಳಿದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ನಾವು ಹೆಣ್ಣು ಮಕ್ಕಳು ಏನು ಹಾಕ್ಲಿಕ್ಕೆಲ್ಲ ಸುತ್ತಾಡಿಗೆ ಹೋಗ್ತಾ ಇದ್ದಾರೆ. ಸುತ್ತಾಡಿಗೆ ಹೋಗ್ತಾ ಇದ್ರೆ 5 ಜನ ಇವರು ಹಿಂದೆನೇ ಇದ್ದಾರಂತೆ. ಇಲ್ಲಿ ರೂಮ್ ಬೇಕಾ, ರೂಮ್ ಕೊಡಿಸ್ತೀವಿ, ಇಲ್ಲ ದೇವಸ್ಥಾನ ಸುತ್ತಾಡಿಸ್ತೀವಿ, ಆಟೋ ಬೇಕಾ, ಇವರು ಹಿಂದೆ ಸುತ್ತಾರೆ. ಇವರು ಏನು ಹೇಳಿದ್ರೆ ಕೇಳ್ತಾ ಇರಲ್ಲ ಅಂತೆ. ಲಾಸ್ಟ್ಗೆ ಇವರ ಅಮ್ಮ ಏನೋ ಫೋನ್ ಮಾಡಿ ಕೇಳುವಾಗ, ಇಲ್ಲ ನೀವು ಅಲ್ಲಿ ಧರ್ಮಸ್ಥಳ ಅಲ್ಲೇ ಹೊತ್ತಾರಲ್ಲಿ ಒಂದು ರೂಮ್ ತಕೊಂಡು ನಾವು ಈ ಪಕ್ಕದಲ್ಲಿ ಇದ್ದೀವಿ ಅಂತ ಹೇಳಿದ್ರಂತೆ. ಇವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳನ್ನ, ತಾಯಿಯಲ್ಲಿ ಇದ್ದಾರೆ, ಪ್ರೆಸ್ ಮೀಟಿಂಗಲ್ಲಿ ಇದ್ದಾರೆ, ಅಲ್ಲಿ ಯಾವುದೊಂದು ಇದು ಕ್ಯಾಬಿನ್ ಕೊಟ್ಟರೆ ಅಲ್ಲಿ ಇದ್ದೀವಿ ಅಂತ. ಇವರು ಹೇಳ್ತಾ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ. ಅದರಲ್ಲಿ ಶಿವಕುಮಾರ್ ಅದೇನಲ್ಲ, ಉದಯ ಕುಮಾರ್ ಅವನ್ ಪಕ್ಕ ಇರ್ತಾರೆ ಅವರಂತ, ಅವನೇ ಅಂತ. ಶಿವಕುಮಾರ್ ಇದ್ದಾನೆ, ಮಲ್ಲಿಕಾರ್ಜುನ ನೀರಜ್ ಜೊತೆ ಅಲ್ಲ, ಇನ್ನು 5 ಜನ ಇನ್ನೂ ಒಂದು ಇಬ್ಬರು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ನಾವೇ ಬರ್ತೀವಿ ಅಷ್ಟು ಸಭೆಗೆ ಅಲ್ಲ, ಧರ್ಮಸ್ಥಳ ನಾವೇ ಹೋಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಏನು ಕೇಳಿಲ್ಲ, ಲಾಸ್ಟ್ ಹೇಳ್ತಾ ಇದ್ದಾರೆ ಇಲ್ಲೇನು ರೂಮ್ ಸಿಗಲ್ಲ, ನೀವು ರೂಮ್ ಕೊಡಿಸ್ತೀವಿ, ಬೇರೆ ಕಡೆ ರೂಮ್ ಕೊಡಿಸ್ತೀವಿ ಅಂತ. ಇಲ್ಲಿ ನಿಮ್ಗೆ 2 ಕಿಲೋಮೀಟರ್ಗೆ ಅಂತ. ಇವರು ನೇಮ ಕೊಡಿಸಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಇದ್ದಾರ ಬನ್ನಿ ಅಂತ ಹೇಳ್ತಾರೋ, ಇಲ್ಲ ಸೌಜನ್ಯ ಅತ್ಯಾಚಾರ ಮಾಡುವ ಅವನ ಅಪ್ಪನ ಬೆನ್ನು ಇನ್ನೊಬ್ಬ ಇದ್ದಾನಲ್ಲ,
ಅವರಿಗೆ ತೃಪ್ತಿ ಪಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಈ ಅತ್ಯಾಚಾರ ಮುಖಾಂತರ ಅವರು ತೃಪ್ತಿಪಡಿಸ್ತಾ ಇರೋದು. ಅವರು ಹೇಳಿಕ್ಕೆ ಅದು ಇವರ ಅನುಭವ ಒಂದೊಂದು ಹತ್ಯೆ ಆಗ್ತಾ ಇದ್ವಿ ನಾವು. ಇದೇ ರೀತಿಯಲ್ಲಿ ಸೌದಿಯನ್ನು ಏನು ಹರ್ಷ ಇದ್ದಾರಲ್ಲ ಅವನಿಗೆ ತೃಪ್ತಿಪಡಿಸಲೇ ಕಳಿಸಿದ್ರು. ಆನಂತರ ಮಗ ತೃಪ್ತಿ ಮಾಡಿದ್ರು. ಬೇರೆ ಇರ್ತಲ್ಲಿ ಒಂದೇನು ಬಂದು ಕೂತು ನಾವೇ ಕೊಡ್ತೀವಿ, ಎಷ್ಟು ಕರೆ ಬರ್ತಂದ್ರೆ ಸೀರ್ಕಾಯಿ ತೋರಿಸ್ತೀವಿ ನಾವು, ಎಷ್ಟು ಮುಂದೆ ಫೋನ್ ಮಾಡ್ತಾರೆ ಅಂತ ಕರೆ ಮಾಡ್ತಾರೆ ಅಂತ ಅಳುತ್ತಾ ಇದ್ದಾರೆ ಒಬ್ಬೊಬ್ರು. ಇವರು ಅನ್ನ ತಂದ್ರೆ ಫ್ಯಾಮಿಲಿಯಲ್ಲಿ ಕಮ್ಮಿಯಲ್ಲಿಲ್ಲ. ಅವರು ಈ ಅತ್ಯಾಚಾರ ಗ್ಯಾಂಗ್ ಅವರು ಅವ್ರು ನೇರವಾಗಿ ಹೇಳ್ತಾ ಇದೆಯಲ್ಲ, ಒಂದು ಕಡೆಯಿಂದ ಭೂಮಿ, ಇನ್ನು ಕಡೆಯಿಂದ ಹೆಣ್ಣು, ಇದೆರಡೇ ಬೇಕು. ಇನ್ನೊಂದು ಕಡೆಯಿಂದ ಅಲ್ಲಿ ಕೆಲಸ ಮಾಡಿ ಎಷ್ಟು ಜನರಿಗೆ ಹೊಡಿತಾ ಇರಲ್ಲ ಈ ಹರ್ಷ ಅಂತ ಹೇಳುವ ಈ ಅತ್ಯಾಚಾರಿ ಅಪ್ಪ. ಎಷ್ಟು ಜನರಿಗೆ, ಎಷ್ಟು ಜನ ಕೆಲಸ ಬಿಟ್ಟಿದ್ದಾರೆ, ಎಷ್ಟು ಜನ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಹೊರಗೆ ತಲೆ ತಿರುಗಿ ಬಿದ್ದ ಅಂತ ನೆಕ್ಸ್ಟ್ ವೇದಿಕೆ ಇದ್ರೆ ಅವರು ಬರ್ತಾರೆ ಅಂತ ಹೇಳಿ ನಾವು ಹೇಳ್ತೀವಿ ಸರ್, ನಾವು ನಿಂತು ಹೇಳ್ತೀವಿ ಅಂತ ಹೇಳಿ ಈ ಹರ್ಷ ಹೇಳ್ತಾ ಇದ್ವಿ. ನೋಡಪ್ಪ, ಹಿಂದಿನ ಕಾಲದಲ್ಲಿ ಇತ್ತು ನಿಮಗೆ ಟಾರ್ಗೆಟ್ ಅಂತಂದು ಇತ್ತು, ಅವರಿಗೆ ಟಾರ್ಗೆಟ್ ಮಾಡ್ತೀವಿ, ನಾವು ಹೊಡ್ತೀವಿ ಕೊಡ್ತೀವಿ ಅಂತ. ಅದೆಲ್ಲ ಮುಗಿದಾಯ್ತು. ಇವಾಗ ಅವರೇ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ನಾವು ಒಗ್ಗಟ್ಟಾಗಿದ್ದೀವಿ ಸರ್, ನೆಕ್ಸ್ಟ್ ದಿನ ನಾವೇ ಹೊಡ್ತೀವಿ ಅಂತ, ನೀವು ನಮಗೆ ಬಂದ್ರೆ ಸಾಕಂತ ನಾವು ತಯಾರಾಗಿದ್ದೀವಿ. ಇನ್ನು ಯಾರ್ಯಾದ್ರೂ ಒಬ್ಬನಿಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಯಾರ್ಯಾರು ಹೊಡೆದು ನಮಗೆ ಸುದ್ದಿ ಬಂದ್ರೆ ಅವರಿಂದಲೇ ನೀವು ಓಡಿಸ್ತೀವಿ, ಅವರಿಂದಲೇ ನಮ್ಮ ಮನೆಗೆ ನುಗ್ಗಿ ಓಡಿಸ್ತೀವಿ. ಅದು ಮಾತ್ರ 100% ಹೇಳ್ತಾ ಇದೀವಿ. ಅಷ್ಟು ಕೆಪಾಸಿಟಿ ಇಲ್ಲ ಅಂದ್ರೆ ಮುನ್ನ ಅಜ್ಜಿ ಮನೆ ಹೋಗ್ತಾರೆ. ನಾನು ಅಜ್ಜಿ ಮನೆ ಹೋಗ್ಬೇಕಾದ್ರೆ ಆ ಮುಖ್ಯ ದಾರ ಅನ್ನಪ್ಪ ಸ್ವಾಮಿ ಕೈ ಮುಗಿದು ಮುಂದೆ ರೈಟ್ ಸೈಡಲ್ಲಿ ಮಂಜಸ್ವಾಮಿ ಅವರೇ ಕೈ ಮುಗಿದು ನೆಕ್ಸ್ಟ್ ಮುಂದೆ ರೈಟ್ ಸೈಡಲ್ಲಿ ಕೆಳಗಿರುವಂತ ಅತ್ಯಾಚಾರಿಗಳ ಮನೆ. ಅಲ್ಲಿಂದಲೇ ಬೀಡಾಗಿ ಅವನು 250 ಎಕರೆ ಜಾಗ, 250 ಜಾಗ ಅಂದ್ರೆ ನಾನು ಇನ್ನೊಂದು ಬೀಡ ಹಾಕಿಕೊಂಡು ಅಜ್ಜಿ ಅಳ್ತಾ ಇರೋದು. ಹಿಂದಿನ ಕಾಲದಲ್ಲಿ ಅಲ್ಲಿದ್ರು. ಈ ಅಜ್ಜಿಯ ಗಂಡ ದೇವಸ್ಥಾನದಲ್ಲಿ ಸೌದೆ ಉಡಿ ಮಾಡೋ ಕೆಲಸ ಮಾಡ್ತಾ ಇದ್ದ. ರಾತ್ರಿ ಬಂದು ಆ ಜಾಗವನ್ನು ಕಟ್ ಮಾಡಿ ಗೆದ್ದೆ ಮಾಡಿದ. 10 ಎಕರೆ ಜಾಗವನ್ನು ಕೊನೆಗೆ ಲಾಸ್ಟ್ ಈಗ ಒಂದು ಬೇಲೆ ಹಾಕಿ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಮನೆಯಿಂದ. ಅಲ್ಲೊಂದು 10 ಹೆಣ್ಣು ಕುಟುಂಬವರು ಇದ್ದಾರಂತ 10 ಕುಟುಂಬವ್ರನ್ನ ಹೊರಗೆ ಕಳಿಸ್ತಾರೆ. 10 ಕುಟುಂಬವನ್ನು ಹೊರಗೆ ಕಳಿಸಿ ಬೇಲೆ ಹಾಕಿ ಪಾಪ ಇವತ್ತು ಆ ಜಾಗ ಪಕ್ಕದಲ್ಲಿ ಇದ್ದಾರೆ. ಇವತ್ತು ಅವರ ಜಾಗಕ್ಕೆ 90% ಆಗಲಿ ಅಕ್ರಮಿಸಿ ಯಾವುದೇ ಒಂದು ಪತ್ರಗಳಾಗಿಲ್ಲ, ಇವು ಮಾಡಿಸ್ಕೊಡ್ತಾ ಇಲ್ಲ. ಯಾವುದೇ ಪತ್ರ ಧರ್ಮಸ್ಥಳ ಗ್ರಾಮದ ಯಾವುದೇ ಜಮೀನಿನ ಪತ್ರ ಅಕ್ರಮ ಸಂಕ್ರಮಕ್ಕೆ ಎಲ್ಲ 90C ಹೋಗ್ಬೇಕಾದ್ರೆ ಮೊದಲನಾಗಿ ಇವನ ಹತ್ರ ಈ ಅತ್ಯಾಚಾರಿಗಳ ಗ್ಯಾಂಗ್ ಇದೆಯಲ್ಲ, ದಂಡುಪಾಳ್ಯ ಗ್ಯಾಂಗು, ದಂಡುಪಾಳ್ಯ ಅಡಗುತಾಣ, ಅಲ್ಲಿ ಹೋಗ್ಲೇಬೇಕು. ಅಲ್ಲಿ ಹೋದ ನಂತರ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರೋದು. ಅದೇ ರೀತಿಯಲ್ಲಿ ಸಾಲದ ವಿಷಯ ಮಾತಾಡ್ತಾ ಯಾಕೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಧರ್ಮಾದವ್ರಿಗೆ ಯೋಜನೆಯಲ್ಲಿ ಕೊಡ್ತಿರೋ ದುಡ್ಡು, ನೀಡ್ತಿರೋ ದುಡ್ಡು ನಮ್ಮ ದುಡ್ಡು. ನಾವೇನು ಹಿಂದೂ ಭಕ್ತರು ಆ ಧರ್ಮಸ್ಥಳಕ್ಕೆ ಆಗ್ತಾ ಇರುವ ಆ ಕಾಣಿಕೆಯಿಂದ ಸಾಲ ಮುಖಾಂತರವಾಗಿ ನಮಗೆ ಹಣ ನೀಡಿ ಅದು ಬಡ್ಡಿಗೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಬಡ್ಡಿಗೆ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನು ಪ್ರಕರಣವನ್ನು ಮುಚ್ಚಾಕಲು ಅದು ಯಾವುದೇ ರೂಪಾಯಿ ಅಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು, ಇದು ನಮ್ಮ ಹಣ, ಕೊಟ್ಟಾಯ್ತು ತಕೊಂಡಾಯ್ತು, ಯಾರು ಪಟ್ಟ ಅವಶ್ಯಕತೆ ಇಲ್ಲ. ಇವೆಲ್ಲ ಕಾರ್ಕಾಲ ಆಗಲಿ, ಮುದುಕು, ಬಂಟ್ವಾಳ, ಈ ಕಡೆ ಸುಳ್ಳೆ ಕಡೆಯಿಂದ ಎಲ್ಲ ಕಡೆನೂ ಪ್ರಾರಂಭ ಆಗಬೇಕು, ನಾವು ಕಟ್ಟಲ್ಲ ಅಂತ ಹೇಳಿ. ಇನ್ನು ಕುಂದಾಪುರದಲ್ಲಿ ಎಲ್ಲ ವಾರ ಕಟ್ತಾ ಇದ್ರು, ಯಾವುದೇ ಒಂದು ವಾರ ಕಟ್ಟದೇ ಇಲ್ಲ. ನೇತಾಗಿ ಕಟ್ಟಿದವರು ಕುಟುಂಬವರು ಏನು ಬೈಕ್ ಆಕ್ಸಿಡೆಂಟ್ ಆಗಿ ಬೈಕ್ ಅಪಘಾತದಲ್ಲಿ ಗಂಗಲಿ ಕಾಲಿಗೆ ಏಟಾಯ್ತು, ಆಸ್ಪತ್ರೆ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಕಷ್ಟ ಆಗ್ತಾ ಇದ್ದಾರೆ, ಕಟ್ತೀನಿ ಎಷ್ಟು ವಾರ ಅಂತ. ಬಿಡ್ಲೇ ಇಲ್ಲ, ಕಟ್ಟಲೇಬೇಕಂತ ಹೇಳಿದ್ರು. ಲಾಸ್ಟ್ ಅವರು ನಮ್ಮ ಕಡೆ ಬಂದು ನಮ್ಮ ಕುಂದಾಪುರದಲ್ಲಿ ದಿನೇಶನ್ನ ಪ್ರಶಾಂತ್ ಅವರು ಮಾಧ್ಯಮವರು ಹೋಗಿ
ಅಲ್ಲೇ ಯೂಸ್ ಮಾಡಿ ಇನ್ನು ಬಂದರೆ ದೂರ ಕೊಡ್ತೀವಿ ಅಂತ ಹೇಳಿ ಅದೊಂದು ಕಡೆ ನಿಲ್ಲಿಸಿದ್ದೀವಿ. ಇನ್ನೊಂದು ಕಡೆಯಿಂದ ಒಂದು ಮನೆಯಲ್ಲಿ ಅಜ್ಜಿ ಇದ್ದಾರೆ, ಮಗಳಿದ್ದಾರೆ, ಪಾಪ ಇನ್ನೊಂದು ಅಮ್ಮ ಗಂಡ ಇಲ್ಲ, ಆಮೇಲೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, 2400 ವಾರಕ್ಕೆ ಕಟ್ತಾ ಇರಬೇಕು, ಕಟ್ಟಿ ಸಾಕಾಯಿತು. ಅವು ಒಂದು ಸಾಲ ತಗೊಂಡಿರೋದಕ್ಕೆ ಇನ್ನೊಂದು ಸಾಲ 6 ಕಡೆಯನ್ನು ಸಾಲ ಮಾಡಿದ್ದಾರೆ ಸರ್, ಆಗ್ತಾ ಇಲ್ಲ ನನಗೆ. ಮುಂದೆ ತೀರ್ಥ ಎಲ್ಲಲ್ಲಿ ಏನೋ ಬರುತ್ತೆ, ಡೆತ್ ಆಗಿದ್ದಾರೆ, ಸೇಮ್ ಅದೇ ಥರ ಆಗಬೇಕಾಗುತ್ತೆ ನನಗೆ, ಬೇರೆ ಏನು ಉಪಾಯ ಇಲ್ಲ ಅಂತ ಹೇಳಿದ್ರು. ಒಂದೇ ಕಂದು ನಾನು ಹೇಳಿದೆ, ನೀವು ಮುಂದಕ್ಕೆ ಬನ್ನಿ, ಧೈರ್ಯವಾಗಿ ಮುಂದಕ್ಕೆ ಬನ್ನಿ, ನಿಮ್ಮೊಂದಿಗೆ ನಾವು ಇದ್ದೇ ಇದ್ದೀವಿ, ಸೌಜನ್ಯ ಹೋರಾಟ ಪ್ರತಿಯೊಬ್ಬರು ನಿಮ್ಮೊಟ್ಟಿಗೆ ಇದ್ದೀವಿ, ನಿಲ್ಲಿಸಿ ಅಂತ. ಲಾಸ್ಟ್ ಅವರು ಕಟ್ಟಿಲ್ಲ. ಅಷ್ಟೊತ್ತಿಗೆ ಸಂಘಟನೆ ಒಂದು 10 ಜನ ಮನೆ ಬಂದ್ರಂತೆ, ನನಗೆ ಕರೆ ಮಾಡಿದ್ರು, ನಾನು ಕರೆ ಮಾಡಿ ನಾನು ಮಾತಾಡಿದೆ. ಆ ಮನೆ ಮಾತಾಡೋ ಇಲ್ಲ, ಕಾನೂನು ಪ್ರಕಾರ ಇಲ್ವಲ್ಲ ಅಂತ. ಹೌದು, ಕಾನೂನು ಪ್ರಕಾರ ಇಲ್ಲ, ಅದಕ್ಕೆ ಕಟ್ತಾ ಇಲ್ಲ. ನೀವು ದೂರ ದಾಖಲೆ ಮಾಡಿ, ಕೋರ್ಟ್ ನೋಟಿಸ್ ಕಳಿಸಿ, ಅದೇನಾಗಲ್ಲ, ಅದೇನು ಮಾಡೋದಿಲ್ಲ ಅಂತ. ಲಾಸ್ಟ್ ಇವತ್ತು ಕೋರ್ಟಲ್ಲಿ ಆ ನಮ್ಮ ದಿನೇಶ್ ಶಿಗಾಣಿ ಇವರೆಲ್ಲ ಹೋಗಿ ಇವತ್ತು ದೂರ ದಾಖಲೆ ಮಾಡಿ ಅದೊಂದು ಕಡೆಯಿಂದ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಗಿರೀಶ್ ಮಠ ಅವರೇ ಅಡ್ಡ ಹಾಕಿರುವಂಥ ಒಂದು ಪಂಗನಾಮ ಇದ್ದಾರೆ ಅವರು. ಆ ಮೊನ್ನೆ ಕೂತು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದವ. ಅಲ್ಲಿ ಪದ್ಮಲತಾ ಅತ್ಯಾಚಾರ ಕೊಲೆ ವಿಷಯದಲ್ಲಿ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಪದ್ಮಲತಾ ಎಲ್ಲ ಮೊದಲು ನಾಯರ್ ಸಮುದಾಯಕ್ಕೆ ಸೇರಿದವರು, ಇವಾಗ ಅವರು ಪೂಜಾರಿ ಸಮುದಾಯಕ್ಕೆ ಹೋಗಿರೋದಂತ. ಅವರ ಅಮ್ಮ ಬಂದು ಶೆಟ್ಟಿ, ಅಪ್ಪ ಪೂಜಾರಿ. ಈ ಪದ್ಮಲತಾ ಕುಟುಂಬ ಎಲ್ಲ ಪೂಜಾರಿ ಕುಟುಂಬ ಅವರು. ಅವರು ಯಾವ ರೀತಿಯಲ್ಲಿ ನಾಯರ್ ಕುಟುಂಬ ಆಗಿರೋದು. ಇವರಿಗೇನ ಎಂಜಲ ಕಾಸಲ್ಲಿ ಸಿಗೋದಾರ ತಗೊಳ್ಳಪ್ಪ, ನಿನ್ನ ಮಕ್ಕಳನ್ನು ಏನ ಎಜುಕೇಶನ್ ಮಾಡಿಸೋ, ಯಾವ್ದು ಬೇಕಾದ್ರೂ ಮಾಡಿಸಿ, ಬೇಡ ಅಂತ ನಾವು ಹೇಳಲ್ಲ. ಆದರೆ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಯಾರೋ ಒಬ್ಬರು ಹೇಳ್ಬೇಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಂಘದ ಹಣವನ್ನು ಧೈರ್ಯವಾಗಿ ನೀವು ಮುಂದಕ್ಕೆ ಬನ್ನಿ. ನೀವು ಇವಾಗ ಅದನ್ನು ಕಟ್ಟದೆ ನಿಲ್ಲಿಸದೆ ಮುಂದಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವರು ಬೀದಿ ಬರುವ ಒಂದು ಕಾಲ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶ ಕೊಡಬೇಡಿ. ದೇವಸ್ಥಾನಕ್ಕೆ ಆಗ್ತಾ ಇರೋ ದುಡ್ಡೇನ ಇದ್ದರೆ ಅನ್ನದಾನಗಳನ್ನು ಮಾಡಿ, ನಮ್ಮ ಊರ ದೇವಸ್ಥಾನ ಉದ್ಧಾರ ಮಾಡಿ, ಅಲ್ಲಿ ಮುಂಜಾನೆ ಸಭೆ ಕೈ ಮುಗಿರಿ. ಅದೊಂದು ಅಲ್ಲೋಗಿ ಯಾರು ಉಂಡಿ ಹಾಕಿ ಅವ್ರನ್ನ ಉದ್ಧಾರ ಮಾಡಬೇಡಿ. ಅದು ಅತ್ಯಾಚಾರಿಯ, ಇನ್ನೂ ನಾವು ಕೊನೆಗೆ ಹೇಳ್ತಾ ಅತ್ಯಾಚಾರಿಗಳ ಗ್ಯಾಂಗ್ ಅದು. ಅವರು ಒಬ್ಬರು ಇಬ್ಬರು ಅಲ್ಲಿ ಅತ್ಯಾಚಾರಿಗಳು, ದೊಡ್ಡವರನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ದೊಡ್ಡ ಗ್ಯಾಂಗ್ ಇದೆ. ಅಲ್ಲಿ ಹೋಗ್ತಾ ಇದ್ರೆ ತುಂಬಾ ಜಾಗ್ರತೆ ಹೋಗಿ ಅಂತ ಹೇಳುತ್ತಾ ನನಗೆ 2 ಮಾತುಗಳನ್ನು ಕಳವಳಿಸ್ತೀನಿ. ಜೈ ಹಿಂದ್, ಜೈ ಸೌಜನ್ಯ. ವಂದನೆಗಳು. ಹಿಂದೂ ಸಮಾಜವನ್ನ ಒಂದುಗೂಡಿಸಿದ ವೇದಿಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಸನಾತನ ಸಂಸ್ಕೃತಿ ಧರ್ಮದ ಸಾರ ಪ್ರತಿ ಮಗುವಿನಲ್ಲಿರಬೇಕು. ಹಿಂದೂ ಮಗುವಿಗೆ ಅನ್ಯಾಯವಾದಾಗ ಎದ್ದು ನಿಲ್ಲುವ ವೇದಿಕೆ ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಇದರ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಅಂತರ ನಮ್ಮ ಮುಂದೆ. ಗ್ರಾಮದೇವರಾದಂತಹ ಪಂಚಲಿಂಗೇಶ್ವರನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಬೇಡ್ತಾ, ಪಿಲಿಕುಂಜದಲ್ಲಿರುವಂಥ ಎಲ್ಲ ದೇವರುಗಳಿಗೆ ವಂದಿಸ್ತಾ, ಅದೇ ರೀತಿ ನಮ್ಮ ನಾಯಕರು, ಗುರುಗಳು, ಮಾರ್ಗದರ್ಶಕರಾದಂಥ ಮಹೇಶಣ್ಣನ ಅನುಮತಿಯನ್ನು ಕೇಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖ ಹೋರಾಟಗಾರರಿಗೆ ವಂದಿಸ್ತಾ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ ಈ ಭಾಗದ ಸೌಜನ್ಯ ಪರ ಹೋರಾಟಗಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈಗಾಗಲೇ ವಿಶೇಷವಾಗಿ ಇನ್ನೊಂದು ಪ್ರಧಾನ ಶಕ್ತಿಯಾದಂಥ ಜ್ಞಾನಶಕ್ತಿಯ ಸುಬ್ರಹ್ಮಣ್ಯ ದೇವರು ಕೂಡ ಈ ಪ್ರದೇಶಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಕಳೆದ ಈ ವರ್ಷಕ್ಕೆ 12ನೇ ವರ್ಷದ ಸೌಜನ್ಯ ಪರ ನ್ಯಾಯದ ಹೋರಾಟ ನಡೀತಾ ಇದೆ. 11 ವರ್ಷಗಳಿಂದ ಈ ಪ್ರಕರಣಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತಹ ಕಾರಣದಿಂದ ಮಹೇಶಣ್ಣ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಹೋರಾಟಗಾರರ ಬೆನ್ನೆಲುಬು ಯಾರು ಅಂತ ಕೇಳಿದರೆ ಅವರ ಮಾತನ್ನು ನಂಬಿ ಅವರ ಜೊತೆ ಭಾಗವಹಿಸುವಂತಹ ಒಂದು ದೊಡ್ಡ ಶಕ್ತಿ. 11 ವರ್ಷದಿಂದ ಈ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ ಜೂನ್ ತಿಂಗಳಲ್ಲಿ CBI ಕೋರ್ಟು ವಿಶೇಷ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಸೌಜನ್ಯ ಪ್ರಕರಣದ ಆರೋಪಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು. ಸಂತೋಷ್ ರಾವ್ ಅಲ್ಲ ಅನ್ನುವಂಥ ಒಂದು ತೀರ್ಪು ಬಂದ ನಂತರ
ಜನ, ಕೋಟಿಗಟ್ಟಲೆ ಜನ ಈ ಪ್ರಕರಣದ ನ್ಯಾಯಕ್ಕಾಗಿ ಮಹೇಶಣ್ಣನ ಜೊತೆ ನಿಂತಿದ್ದಾರೆ. ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿಗಳಲ್ಲೂ, ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯದಲ್ಲಿ, ದೇಶದ ನಾನಾ ಕಡೆಗಳಲ್ಲಿ ಸೌಜನ್ಯಪರವಾದ ಹೋರಾಟ ನಡೀತಾನೇ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ, ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದು ಭಾರತ ದೇಶದಲ್ಲಿ. ಇಲ್ಲಿ ಹೇಗೆ ಅಂತ ಕೇಳಿದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ತಪ್ಪು ಮಾಡಿದವನಿಗೂ ಕೂಡ ಇಲ್ಲಿ ಅವನ ಪರವಾಗಿ ವಾದ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ಕೊಲೆ ಮಾಡಿದ್ರೂ ಕೂಡ ಅವನನ್ನ ಆರಂಭಿಕ ದಿನಗಳಲ್ಲಿ ಅವನನ್ನ ಆರೋಪಿ ಅಂತ ಮಾತ್ರ ಹೇಳೋದು. ಯಾವಾಗ ಅವನಿಗೆ ಶಿಕ್ಷೆ ಆಗ್ತದ ಆವಾಗ ಮಾತ್ರ ಅಪರಾಧಿ ಅಂತ ಹೇಳುವಂಥದ್ದು. ಆದರೆ ಈ ದೇಶದ ಕಾನೂನು ಹೇಗಾಗಿದೆ ಅಂತ ಕೇಳಿದರೆ, ಉಳ್ಳವರ ಪರವಾಗಿದೆ, ಬಡವರಿಗೆ ನ್ಯಾಯನೇ ಸಿಗ್ತೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಜನರಿಂದ ಜನರಿಗಾಗಿ ನಿರ್ಮಾಣ ಮಾಡಿದಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಇವತ್ತು ಪ್ರಜೆಗಳು, ಕೋಟ್ಯಾಂತರ ಪ್ರಜೆಗಳು ಒಟ್ಟಿಗೆ ಸೇರಿ ಒಂದು ಪ್ರಕರಣಕ್ಕೆ, ಸೌಜನ್ಯ ಅನ್ನುವಂಥ ಒಂದು ಅಮಾಯಕ ಹೆಣ್ಣು ಮಗುವಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದರೂ ಕೂಡ ನಮ್ಮನ್ನಾಳುವಂತಹ ಸರ್ಕಾರಗಳು ಮೌನವನ್ನು ವಹಿಸಿ ಅತ್ಯಾಚಾರಿಗಳ ಮತ್ತು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವವರ ಪರ ನಿಂತಿದ್ದಾರೆ ಅಂತ ಕೇಳಿದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನ ಇಡೀ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇವತ್ತು ಮಾಡ್ತಾ ಇದೆ. ನಾವು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಅಲ್ಲ, ಆದರೆ ಈ ಒಂದು ರಾಜಕೀಯದ ವಿರುದ್ಧ ಅಲ್ಲ, ಆದರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರಜೆಗಳಿಗೆ ಒಟ್ಟಾರೆ ಒಂದು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡುವಂತ ಯಾವುದೇ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಹೇಗೆ ಇರಬೇಕು, ಪ್ರಜೆಗಳಿಗೆ ಒಬ್ಬ ನಾಯಕ ಅಂತ ಹೇಳಿದ್ರೆ ಮಹೇಶ್ ಅಣ್ಣನ ತರ ಇರಬೇಕು. 11 ವರ್ಷಗಳಿಂದ ಯಾವುದೇ ರೀತಿಯಾದಂಥ ತೇಜೋವಧೆ ಮಾಡಲಿ, ಅನ್ಯಾಯ ಮಾಡಲಿ, ಕೇಸ್ ಹಾಕ್ಲಿ ಅಥವಾ ಯಾವುದೇ ರೀತಿಯ ಮಾಟ ಮಂತ್ರಗಳನ್ನು ಮಾಡಿದರೂ ಕೂಡ ಜಗ್ಗದೆ ಬೆದರದೆ ಸೌಜನ್ಯಳ ತಾಯಿಯ ಜೊತೆ ಗಟ್ಟಿಯಾಗಿ ನಿಂತು ಈ ಪ್ರಕರಣಕ್ಕೆ ತನ್ನ ಪ್ರಾಣವನ್ನು ಕೂಡ ಅರ್ಪಣೆ ಮಾಡಲಿಕ್ಕೂ ಸಿದ್ಧನಿದ್ದೇನೆ. ಸೌಜನ್ಯ ಪ್ರಕರಣಕ್ಕೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಯಾಗಿದೆ, ಅವರಿಗೆಲ್ಲರಿಗೂ ನ್ಯಾಯ ಒದಗಿಸ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಧೀಮಂತ ನಾಯಕ ನಮಗೆ ಬಂದ್ರೆ ಮಾತ್ರ ಈ ಸಮಾಜ ಮುಂದುವರಿಬಹುದು, ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ. ರಾಜಕೀಯ ವ್ಯವಸ್ಥೆ ಇವತ್ತು ಇಡೀ ಕ್ಷೇತ್ರ ಇದೆ ಅನ್ನೋ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ. ಇವತ್ತು ವೀರೇಂದ್ರ ಹೆಗಡೆ ಅವರು ಏನಂತ ಕೇಳಿದರೆ, ರಾಜ್ಯದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಸೂಚಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಕ್ಷೇತ್ರದ ಸುತ್ತಮುತ್ತಲು ಒಂದಷ್ಟು ಅತ್ಯಾಚಾರಿಗಳಿದ್ದಾರೆ, ಅನಾಚಾರಿಗಳಿದ್ದಾರೆ, ನಿಮ್ಮ ಮನೆಯಲ್ಲೂ ಕೂಡ ಇದ್ದಾರೆ. ಅವರನ್ನ ಯಾವಾಗ ನೀವು ಸೂಚಿ ಮಾಡ್ತಿದ್ದೀರಾ? ಯಾವಾಗ ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಿದ್ದೀರಾ? ಅಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ನಿರ್ಭೀತಿಯಿಂದ ಬಂದು ಅಲ್ಲಿ ಉಳ್ಕೊಳ್ಳುವಂತ ಕೆಲಸವನ್ನು ಯಾವಾಗ ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೇಳ್ತಾ ಇದ್ದೇನೆ. ಇವತ್ತು ಇಡೀ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರಗಳು, ಅನಾಚಾರಗಳು ಅಥವಾ ಈ ಜಾಗದ ಕಬಲೀಕರಣ ಎಲ್ಲದಕ್ಕೂ ವೀರೇಂದ್ರ ಹೆಗಡೆಯವರೇ ಕಾರಣ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ವ್ಯವಸ್ಥೆಯ ಮುಖ್ಯಸ್ಥರಾದ ಮೇಲೆ ಇಡೀ ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅವರ ಮನೆಯಲ್ಲಿರುವಂತಹ ಅತ್ಯಾಚಾರಿಗಳು ಇನ್ನಷ್ಟು ಅತ್ಯಾಚಾರ ಮಾಡಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ರಕ್ಷಣೆ ಮಾಡ್ತಾನೆ ಬಂದಿದ್ದಾರೆ. ಅವ್ರು ನಿಜವಾದ ಧರ್ಮಾಧಿಕಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಧರ್ಮಾಧಿಕಾರಿ ಯಾರು ಅಂತ ಹೇಳಿದ್ರೆ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತನ್ನ ಮನೆಯವರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಕೊಟ್ಟು ಸಮಾಜದಲ್ಲಿ ಸುಧಾರಣೆ ತರುವಂತ ವ್ಯವಸ್ಥೆ, ಧರ್ಮವನ್ನು ಉಳಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಧರ್ಮಾಧಿಕಾರಿ ಆಗ್ತಾರೆ. ಇಲ್ಲದೆ ಖಂಡಿತವಾಗಿ ಅವರು ಧರ್ಮಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಧರ್ಮಾಧಿಕಾರಿ ಅಂದ್ರೆ ಹೇಗೆ ಇರಬೇಕು ಅನ್ನೋಂಥದ್ದು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮಹೇಶಣ್ಣ ತೋರಿಸ್ಲಿಕ್ಕಿದ್ದಾರೆ. ಧರ್ಮಾಧಿಕಾರಿ ಒಬ್ಬ ಯಾವ ರೀತಿಯ ಧರ್ಮ ಕೆಲಸಗಳನ್ನು ಮಾಡಬೇಕು. ಇವತ್ತಿಗೂ ಕೂಡ ಮಹೇಶಣ್ಣ 30-35 ವರ್ಷಗಳಿಂದ ಧರ್ಮಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ, ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಮಹೇಶಣ್ಣನ ಜೊತೆ ನಿಲ್ಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ, ನಿಮಗೆಲ್ಲರಿಗೂ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಂಧಿಸ್ತಾ ಇದ್ದೇನೆ. ಇನ್ನೊಂದು ಏನಂತ ಕೇಳಿದ್ರೆ, ಈಗ ಸೌಜನ್ಯನ ಮನೆಯವರು ಕುಸುಮಕ್ಕ ಆ 3 ಜನ ಆರೋಪಿಗಳ
ಮನೆ ಹೆಸರನ್ನ ಹೇಳ್ತಾ ಇದ್ದಾರೆ, ಅವರೇ ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂಶಯ ಇದೆ ಅಂತ. ಆದರೆ ಅವರು ಕತೆ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, CBI ಅದರಲ್ಲಿ ನಾವು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತವಾಗಿ ಮಂಪರು ಪರೀಕ್ಷೆ ಮಾಡಿದ್ದೇವೆ ಅಥವಾ ಎಲ್ಲ ತನಿಖೆಗಳನ್ನು ಮಾಡಿದ್ದೇವೆ, ನಾವು ಅದು ನಮಗೂ ಅದಕ್ಕೂ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ನಾವು ಭಾಗಿ ಆಗೇ ಇಲ್ಲ ಅಂತ. ಆದರೆ ಕುಸುಮಕ್ಕನ ಗಂಡ ಸೌಜನ್ಯನ ತಂದೆ ಈ 3 ಜನರ ಮೇಲೆ ಹೈಕೋರ್ಟಲ್ಲಿ ಒಂದು ಅರ್ಜಿ ಹಾಕ್ತಾರೆ, ಇವರನ್ನು ಕೂಡ ಈ ಪ್ರಕರಣದಲ್ಲಿ ಸೇರಿಸ್ಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ CBI ವಿಶೇಷ ಕೋರ್ಟು ಅವರನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದೇ 3 ಜನ ಲಾಯರ್ ಮುಖಾಂತರ ಹೋಗಿ ಕೋರ್ಟಲ್ಲಿ ಸ್ಟೇ ತರ್ತಾರೆ. ಹಾಗಾದ್ರೆ ಏನು ಕತೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂಗನವಾಡಿಯ ಮಕ್ಕಳಿಗೆ ಹೇಳಿದ ರೀತಿಯಲ್ಲಿ ಕತೆ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಇವರನ್ನ ಆರೋಪಿ ಮಾಡಬೇಕು ಅಂತ ಸೌಜನ್ಯ ಮನೆಯವರು ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅದೇ CBI ಕೋರ್ಟು ಅವರನ್ನ ಆರೋಪಿ ಅಂತ ಪರಿಗಣಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಇವರು ಏನು ಅದನ್ನ ನಾವು ಆರೋಪಿಗಳು, ನಾವು ಸತ್ಯವನ್ನ ಕಕ್ಕಬೇಕಾಗ್ತದೆ ಮುಂದಿನ ದಿನಗಳೇ, ಅದನ್ನ ರಕ್ಷಣೆ ಮಾಡಬೇಕಾಗಿ ಮಾಡುವ ದೃಷ್ಟಿಯಿಂದ ಹೈಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ತರ್ತಾರೆ. ಹಾಗಾದ್ರೆ ನಿಜವಾಗಿಯೂ ಕೂಡ ಏನು 3 ಜನ ಹೇಳ್ತಾರೆ ಅವರೇ ಅತ್ಯಾಚಾರ ಮಾಡಿರ್ಬೋದು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸೂಕ್ತವಾದ ತನಿಖೆ ಆದ್ರೆ ಈ ಸತ್ಯಾಂಶಗಳು ಎಲ್ಲ ಹೊರಗೆ ಬರ್ತದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಿಖೆ ಆಗದೇ ಹೋದ್ರೂ ಕೂಡ ಇವತ್ತು 11 ವರ್ಷಗಳಿಂದ ಸೌಜನ್ಯ ಅಂತ ಹೆಸರು ಹೇಳ್ತಾ ಸೌಜನ್ಯ ಒಂದು ಶಕ್ತಿ ಖಂಡಿತವಾಗಿ ಆಗಿದ್ದಾಳೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗ್ತದೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ನ್ಯಾಯವನ್ನ ಯಾರು ಪಡಿತಾಳೆ ಅಂತಂದ್ರೆ ಸೌಜನ್ಯಳೇ ನ್ಯಾಯವನ್ನ ಪಡೆಯುವಂತ ದಿನ ಮುಂದಿನ ದಿನಗಳಲ್ಲಿ ಬರ್ತದೆ. ಸೌಜನ್ಯ ಒಂದು ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಆದಿಶಕ್ತಿಯ ತರ ಒಂದು ಏನು ತ್ರಿಶೂಲ ಹಿಡ್ಕೊಂಡು ಬಂದು ಸತ್ಯಾಚಾರ ಯಾರು ಮಾಡಿದ್ದಾರೋ ಮತ್ತು ಯಾರು ರಕ್ಷಣೆ ಮಾಡಿದಾರ ಅವರ ಎದೆಯನ್ನು ಸೀಳುವಂತ ಕೆಲಸ ಮುಂದಿನ ದಿನಗಳಲ್ಲಿ ಸೌಜನ್ಯ ಮಾಡೇ ಮಾಡ್ತಾಳೆ ಅನ್ನುವಂಥ ವಿಶ್ವಾಸ ನಮಗಿದೆ. ಹಾಗಾಗಿ ನಾವು ಧರ್ಮದ ಪರ, ಸತ್ಯದ ಪರ, ನ್ಯಾಯದ ಪರ ನಿಂತಾಗ ಮಾತ್ರ ಈ ಒಂದು ಬದುಕು ಸಾರ್ಥಕತೆ ಆಗ್ತದೆ. ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ 9 ತಿಂಗಳ ಹಿಂದೆ CBI ವಿಶೇಷ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದ್ದು. ಅದರಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಕ್ಯೂಟಲ್ ಕಮಿಟಿಯನ್ನ ಮಾಡಿ ಅದರ ಮುಖಾಂತರ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿ ಅಂತ ಹೇಳುವಂತ ಒಂದು ತೀರ್ಪನ್ನು ಕೊಟ್ಟಿತ್ತು. ಆನಂತರ ಆ ನಿರ್ದೇಶನವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಈಗಾಗಲೇ 4-5 ತಿಂಗಳ ಹಿಂದೆ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಿದೆ. ಆದರೆ ಇಲ್ಲಿಯವರೆಗೂ ಕೂಡ ಅಕ್ವಿಟಲ್ ಕಮಿಟಿ ಆಗ್ಲೇ ಇಲ್ಲ. ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಮಾಡುವುದು ಏನಂತ ಕೇಳಿದ್ರೆ, ಆದಷ್ಟು ಶೀಘ್ರವಾಗಿ ಅಕ್ಯೂಟಲ್ ಕಮಿಟಿಯನ್ನ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸ ಕಾನೂನು ರೀತಿಯಲ್ಲಿ ನೀವೇ ಮಾಡಿ. ಒಂದು ವೇಳೆ ನೀವು ಇದೇ ರೀತಿ ಕಾಲಹರಣ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೋ, ವೈದ್ಯಾಧಿಕಾರಿಗಳಿದ್ದಾರೋ ಅವರನ್ನ ನಡು ಬೀದಿಗೆ ತಂದು ಸೌಜನ್ಯ ಪರ ಹೋರಾಟಗಾರರೇ ತನಿಖೆ ಮಾಡ್ತೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೋ, ವೈದ್ಯಾಧಿಕಾರಿಗಳಿದ್ದಾರೋ ಅವರನ್ನ ನಡು ಬೀದಿಯಲ್ಲಿ ಪ್ರಶ್ನೆ ಮಾಡಿ ತಕ್ಕ ಶಿಕ್ಷೆಯನ್ನು ಖಂಡಿತವಾಗಿಯೂ ನಾವು ಕೊಡ್ಲಿಕ್ಕಿದ್ದೇವೆ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಡಿ. ಕಾನೂನು ಚೌಕಟ್ಟಲ್ಲಿ ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಿ. ಆ ಮುಖಾಂತರ ಸ್ವಸ್ಥ ಸಮಾಜ ಯಾವುದೇ ಕಾರಣಕ್ಕೂ ಶಾಂತಿಯುತವಾದ ಹೋರಾಟ, ಕ್ರಾಂತಿಯುತವಾದ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಈಗಾಗಲೇ ಒಂದಷ್ಟು ಬೆದರಿಕೆಗಳು ಬರ್ತಾ ಇದ್ದೇವೆ. ನಾನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಏನು ಸೌಜನ್ಯ ಪರ ಹೋರಾಟಗಾರರ ಪ್ರಮುಖ ಹೋರಾಟಗಾರರಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಹೋರಾಟಗಾರರಿಗೂ ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಇಡೀ ವ್ಯವಸ್ಥೆಯನ್ನ ಹಿಂದೊಮ್ಮೆ ನಮಗೆ ಪರಶುರಾಮ ಕ್ಷತ್ರಿಯರನ್ನ ಸರ್ವನಾಶ ಹೇಗೆ ಮಾಡಿದಾರ
ಅದೇ ರೀತಿ ಅತ್ಯಾಚಾರಿಗಳನ್ನು ಮತ್ತು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವವರನ್ನ ಸರ್ವನಾಶ ಖಂಡಿತ ನಾವು ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ. ನಮ್ಮ ಹೋರಾಟಗಾರರನ್ನು ಯಾರನ್ನು ಮುಟ್ಟುವಂತ ಕೆಲಸ ಮಾಡಬೇಡಿ. ಒಂದು ವೇಳೆ ಮಾಡಿದ್ರೆ ನಿಮಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾ, ಅದೇ ರೀತಿ ಒಂದಷ್ಟು ಫೇಕ್ ಅಕೌಂಟ್ಗಳಲ್ಲಿ ಮಹೇಶ್ ಅಣ್ಣನಾಗಿರ್ಬೋದು ಅಥವಾ ನಮ್ಮ ಪರವಾಗಿರುವಂತ ಹೋರಾಟಗಾರರ ತೇಜೋವಧೆಯನ್ನ ಮಾಡ್ತಾ ಇದ್ದೀರಿ. ನೀವು 100 ಫೇಸ್ಬುಕ್ ಫೇಕ್ ಅಕೌಂಟ್ಗಳನ್ನು ಮಾಡಿ ನಮ್ಮನ್ನ ತೇಜೋವಧೆ ಮಾಡಿದ್ರು ನಾವೇನು ಭಯ ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಸತ್ಯದ ಪರವಾಗಿದ್ದೇವೆ, ಧರ್ಮದ ಪರವಾಗಿದ್ದೇವೆ, ನ್ಯಾಯದ ಪರವಾಗಿದ್ದೇವೆ. ಈ ಎಲ್ಲ ಫೇಕ್ ಅಕೌಂಟ್ಗಳಿಗೆ ಉತ್ತರ ಕೊಡುವವಳು ಯಾರು ಅಂತ ಕೇಳಿದ್ರೆ ನಾವು ಯಾರು ಉತ್ತರ ಕೊಡುವುದಿಲ್ಲ. ಸೌಜನ್ಯಳೇ ನಿಮಗೆ ಉತ್ತರ ಕೊಡ್ತಾಳೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಿಕ್ಷೆಯನ್ನು ಸೌಜನ್ಯ ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಈ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತ್ರ, ಜೈ ಶ್ರೀರಾಮ್. ವಂದನೆಗಳು. ಹುಟ್ಟು ಹೋರಾಟಗಾರ, ಅಧರ್ಮ ನಡೆದಾಗ ಸಿಡಿದೇಳುವ ಸಿಂಹ, ಅಸತ್ಯ ವಂಚನೆಯ ವಿರುದ್ಧ ಹೋರಾಡಿದ ತೀರ, ಒಂದು ಹೆಣ್ಣು ಮಗುವಿಗಾದ ಅನ್ಯಾಯಕ್ಕಾಗಿ ಜೀವ ಪಣಕ್ಕಿಟ್ಟು ವರುಷಗಳಿಂದ ಹೋರಾಡುತ್ತಿರುವ ಹಿಂದೂ ಹುಲಿ, ಈ ದೇಶದ ರಾಷ್ಟ್ರಪತಿ, ಪ್ರಧಾನಿ, ನ್ಯಾಯಾಧೀಶರುಗಳು ನಡುಬಗ್ಗಿಸಿ ಗೌರವ ಕೊಡುವ ಪ್ರಭಾವಿ ವ್ಯಕ್ತಿಗಳ ಅನ್ಯಾಯದ ವಿರುದ್ಧ ತನ್ನ ನಂಬುಗೆಯ ಯುವ ಪಡೆಯನ್ನ ಕಟ್ಟಿಕೊಂಡು ನೀಚರ ಅನ್ಯಾಯದ ವಿರುದ್ಧ ಹೋರಾಡುತ್ತಾ ಅವರ ಹಲವು ಮುಖಗಳನ್ನು ಅನಾವರಣ ಮಾಡುತ್ತಾ ರಾಜ ಬೀದಿಯಲ್ಲಿ ಗರ್ಜನೆ ಹೋರಾಟ ಮಾಡುತ್ತಿರುವ ಕರುನಾಡ ಸಿಂಹ ನಮ್ಮೆಲ್ಲರ ಮಹೇಶ್ ಅಣ್ಣನಿಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆಯುವುದರ ಮೂಲಕ ಅವರನ್ನ ಎಡಮಂಗಲಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಪ್ರಥಮವಾಗಿ ಪಂಚಲಿಂಗೇಶ್ವರ ಈ ಗ್ರಾಮದ ಎಲ್ಲ ದೈವ ದೇವರುಗಳು, ದುರ್ಗಾ ಪರಮೇಶ್ವರಿ ಇರ್ಬೋದು, ಅಣ್ಣಪ್ಪ ಸ್ವಾಮಿ ಇರ್ಬೋದು, ರಕ್ತೇಶ್ವರಿ ಇರ್ಬೋದು, ಎಲ್ಲ ದೈವ ದೇವರಿಗೆ ಇಲ್ಲಿ ಬಂದಾಗ ಹೊಸದಾಗಿ ಕಂಡದ್ದೇನಂತ ಹೇಳಿದರೆ, ನನ್ನ ಗುರುಗಳ ಆಶೀರ್ವಾದದಲ್ಲೇ ಈ ಒಂದು ಮುಂದಿನ ಕಾರ್ಯಕ್ರಮ ನಡೀತದೆ. ಇಲ್ಲಿ ಯಕ್ಷಗಾನ ಪಾವಂಜ ಮೇಳದ ಒಂದು ಬಯಲಾಟ ನಡೀತದೆ. ಈ ಹೋರಾಟ ಇಲ್ಲಿಗೆ ನನಗೆ ಬಹಳ ಸಾರ್ಥಕತೆಯನ್ನು ತಂದು ಕೊಟ್ಟಿತ್ತು ಅಂತ ನನಗೆ ಅನಿಸ್ತಿದೆ ಇವತ್ತಿನಲ್ಲಿ. ಯಾಕಂತ ಹೇಳಿದ್ರೆ, ಏನೋ ಯೋಗೀಶ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಇಡೀ ಪ್ರಕರಣವನ್ನು ನಾಶ ಮಾಡಿದಂಥ ಒಬ್ಬ ಪಾಪಿ ಪೊಲೀಸ್ ಅಧಿಕಾರಿ ಅವನು. ಆ ತನಿಖಾಧಿಕಾರಿಯ ಒಂದು ಮನೆತನದ ದೈವಸ್ಥಾನದಲ್ಲೇ ಇವತ್ತೊಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ನನಗೆ. ಇದು ದೊಡ್ಡ ಪುಣ್ಯದ ಕೆಲಸ. ಮುಂದಿನ ದಿನಗಳಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದಂಥ ಪಾಪಿ ರಸ್ತೆಗೆ ಬಂದೇ ಬರ್ತಾನೆ ಅನ್ನುವಂಥ ಒಂದು ವಿಶ್ವಾಸ ಈ ಪಂಚಲಿಂಗೇಶ್ವರ ದೇವರ ಮಹಾಕಾಳನ ಸಾನ್ನಿಧ್ಯದಲ್ಲೇ ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಯಾಕಂತ ಹೇಳಿದ್ರೆ, ನಾವು ತುಂಬ ಕಡೆಗಳಲ್ಲಿ ಹೋರಾಟ ಮಾಡುವಾಗ ಬೀದಿ ಹೋರಾಟ ಅಂತ ಹೇಳಿ ಈ ಕಾಮಂದನ ಕಡೆಯವರು ಹೇಳ್ತಾರೆ. ಬೀದಿ ಹೋರಾಟದಿಂದ ಇವತ್ತು ಎಲ್ಲಿ ತನಕ ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಇಡೀ ದೇಶದ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಒಂದು ಸಮಾಜವನ್ನು ಹುಟ್ಟಾಕಿದ್ದೇವೆ ನಾವು. ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತಾ ಇರುವಂತಹ ಕಾಲದಲ್ಲಿ ಸತ್ಯದ, ಧರ್ಮದ, ನ್ಯಾಯದ ವಿರುದ್ಧ ನಮ್ಮವರೇ ಎದ್ದು ನಮ್ಮ ಮನೆಯ ಮಕ್ಕಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದಂತ ಒಂದು ಪ್ರಕರಣದಿಂದ ಇವತ್ತು ಇಡೀ ಧರ್ಮವನ್ನು ಸ್ಥಾಪನೆ, ಸತ್ಯವನ್ನು ಸಮಾಜಕ್ಕೆ ತೋರಿಸುವಂತ, ನ್ಯಾಯವನ್ನು ಬಿಂಬಿಸುವಂತ ಒಂದು ದೊಡ್ಡ ಮಟ್ಟದ ಹೋರಾಟ ಕಳೆದ 12 ವರ್ಷಗಳಿಂದ ಈ ಸೌಜನ್ಯನ ಒಂದು ಬೀಭತ್ಸಕರವಾದ ಅತ್ಯಾಚಾರ, ಕೊಲೆ, ಇದರಿಂದಾಗಿ ಇವತ್ತು ಸಮಾಜಕ್ಕೆ ಒಂದು
ಏನು 76 ವರ್ಷದಿಂದ ನಮಗೆ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದೋ, ಇವತ್ತು ಅದಕ್ಕಿಂತ ದೊಡ್ಡದಾದ ಸ್ವಾತಂತ್ರ್ಯ ಯಾವುದು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತೈತೆ ಒಂದು ಜಾಗದಲ್ಲಿ. ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ. ಧರ್ಮಸ್ಥಳದಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ ಇವತ್ತು ಇಡೀ ರಾಜ್ಯ, ದೇಶದ, ವಿಶ್ವದ ಜನಗಳಿಗೆ ಎಲ್ಲ ಮಾಹಿತಿಗಳಿದ್ದಾವೆ. ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಸನಾತನ ಹಿಂದೂ ಧರ್ಮದ ಪ್ರತೀಕವಾದಂತಹ ಒಂದು ಸ್ಥಳ. ಅದು ಅಲ್ಲಿ ಧರ್ಮ ಮತ್ತು ಸತ್ಯ ಎರಡು ಒಂದೇ ತರ ವಿಜೃಂಭಣೆ ಮಾಡುವಂತ ಜಾಗ. ಅದು ಒಂದು ಕಡೆಯಲ್ಲಿ ಮಹಾಕಾಳ, ಇನ್ನೊಂದು ಕಡೆಯಲ್ಲಿ ಸತ್ಯ ದೇವತೆ, ಧರ್ಮ ದೇವತೆ, ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ. ಎಂತ ವಿಶೇಷವಾದ ಜಾಗ. ಆ ಜಾಗದಲ್ಲಿ ಇವತ್ತು ಆ ದೇವಸ್ಥಾನವನ್ನು ಆಳುವಂತ ಜನಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಕಳೆದ ಶತಮಾನಗಳಿಂದ ಎಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಸುಳಿಗೆ, ವಂಚನೆ, ಇವತ್ತು ಹೇಳ್ತೇವೆ ನಾವು ಹೆಣ್ಣು, ಹೊಣ್ಣು, ಮಣ್ಣು ಮೂರರಲ್ಲೂ ಪ್ರಾಧಾನ್ಯತೆಯನ್ನು ಪಡೆದಂತಹ ಜನಗಳು ಇವತ್ತು ಇಡೀ ಸಮಾಜವನ್ನು ಹಾಳು ಮಾಡುವುದರ ಮುಖಾಂತರ ನಾವು ನಂಬುವಂತಹ ಶಕ್ತಿ, ಸನಾತನ ಹಿಂದೂಗಳು ನಂಬುವಂತಹ ಶಕ್ತಿ, ಮಂಜುನಾಥನನ್ನು ಅವಹೇಳನೆ ಮಾಡುವಂತಹ ಒಂದು ಕಾಲಘಟ್ಟವನ್ನು ನಾವು ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಇದು ಸನಾತನ ಹಿಂದೂ ಧರ್ಮದ ಅವನತಿ. ಸನಾತನ ಹಿಂದೂ ಧರ್ಮದ ಅವನತಿ ಇದು. ಇದನ್ನು ಸಮಾಜಕ್ಕೆ ಎತ್ತಿ ತೋರಿಸಬೇಕು. ಅಲ್ಲಿ ಸತ್ಯವನ್ನು ಸ್ಥಾಪನೆ ಮಾಡಬೇಕು, ಧರ್ಮವನ್ನು ಎತ್ತಿ ಹಿಡಿಯಬೇಕು, ಅಧರ್ಮವನ್ನು ನಾಶ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಇದು ಯಾವುದೇ ಓಟಿನ ಬೇಟೆಗೋಸ್ಕರ, ಯಾವುದೇ ಕುರ್ಚಿಯ ಆಸೆಗೋಸ್ಕರ, ಯಾರದೋ ಅವಹೇಳನ ಮಾಡಿ ಸಮಾಜವನ್ನು ಹಾಳು ಮಾಡುವಂತಹ ಒಂದು ಹೋರಾಟ ಇದು ಅಲ್ಲ. ಇವತ್ತು ನಾನು ಎಡಮಂಗಳದಲ್ಲಿ ನೋಡ್ತಾ ಇದ್ದೇನೆ. ಇದು ಮಂಗಳಕಾರಕವಾದಂತಹ ಒಂದು ವಾತಾವರಣ. ಇದು ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಜನ ನೀವು ಸೇರಿದ್ರಿ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಸೃಷ್ಟಿಯಾಗ್ತಿದೆ. ಉದಾಹರಣೆಗೆ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆವು. ಎಷ್ಟೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಜಗತ್ತೇ ಕಳೆದ ಸಲ ನೋಡಿತ್ತು. ರೈತರ ಹೋರಾಟಗಾರರು ಮಾಡಿದಂತ ಹೋರಾಟ ಎಷ್ಟು ಕ್ರಾಂತಿಕಾರಿಯಾಗಿತ್ತು ಅಂತ ಹೇಳಿದ್ರೆ ಇವತ್ತು ಡೆಲ್ಲಿಯ ಒಳಗಡೆ ಈ ಸಲ ಕೂಡ ಅದೇ ಹೋರಾಟ ನಡೀತಾ ಇದೆ. ಡೆಲ್ಲಿಯ ಒಳಗಡೆ ಸಾಧಾರಣ ಡೆಲ್ಲಿ ಬಿಟ್ಟು ಒಂದು 300 ಕಿಲೋಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಒಂದು ಇರುವೆ ಕೂಡ ಡೆಲ್ಲಿಯ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇ ಸೌಜನ್ಯಗಳ ಪರ ಹೋರಾಟ ಡೆಲ್ಲಿಗೆ ಹೋಯಿತು. ಏನು ಕಡ್ಲೆ ತಿಂದು ಕೈ ತೊಳಿತೇವೆ ಅಂತ ಹೇಳಿ ನಾವು ತುಳುವಿನಲ್ಲಿ ಒಂದು ಗಾದೆ ಮಾತು ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಅಂತ ಜಾಗದಲ್ಲಿ 144 ಸೆಕ್ಷನ್ ಆಗಿರುವಾಗ ಕೂಡ ಪ್ರತಿಭಟನೆಯನ್ನು ಮಾಡಿ ಎಲ್ಲೆಲ್ಲಿಗೆ ಈ ಮಗುವಿನ ಅತ್ಯಾಚಾರ, ಗ್ಯಾಂಗ್ ರೇಪ್ ಯಾರ್ಯಾರಿಗೆ ಮುಟ್ಟಬೇಕು ಎಲ್ಲರಿಗೂ ಮುಟ್ಟಿಸಿ ಬಂದಿದ್ದೇವೆ ನಾವು. ಹಾಗಾದ್ರೆ ಎಂತ ಶಕ್ತಿ ಇದು, ಎಂತ ಶಕ್ತಿ. ನಾವು ಇವತ್ತು ಹೇಳುವಂಥದ್ದು, ಇವತ್ತು ಕೋಟ್ಯಾಂತರ ಜನಗಳು ಈ ಒಂದು ಹೋರಾಟದ ಹಿಂದೆ ಇದ್ದಾರೆ. ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಅಲ್ಲಿನ ಈ ದೇಶದ ಸುಪ್ರೀಂ ಕೋರ್ಟಿನ ಒಳಗಡೆ ಒಂದು 50 ಲಾಯರ್ಗಳು ನಮ್ಮ ಪರವಾಗಿ ನಿಂತುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇವೆ. ಈ ರಾಜ್ಯದ ಹೈಕೋರ್ಟಿನ ಒಳಗಡೆ ಒಂದು ವಕೀಲರ ತಂಡವೇ ನಿರ್ಮಾಣ ಆಗ್ತಿದೆ. ಇವತ್ತು 100 ಜನ ವಕೀಲರುಗಳು ಇವತ್ತು ಯಾತಕ್ಕೋಸ್ಕರ? ಈ ಒಂದು ಅತ್ಯಾಚಾರದಿಂದಾಗಿ ಧರ್ಮದ ಹೆಸರು ಹಾಳಾಗ್ತಿದೆ, ರಾಜಕೀಯದ ಕಾರ್ಯಾಂಗದ ಹೆಸರು ಹಾಳಾಗ್ತಿದೆ,
ಶಾಸಕಾಂಗದ ಹೆಸರು ಹಾಳಾಗ್ತಾ ಇದೆ. ಇದು ಎಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಸೌಜನ್ಯ ಅನ್ನುವಂಥ ಶಕ್ತಿಯಿಂದಲೇ ಸಾಧ್ಯ ಅನ್ನುವಂಥದ್ದು ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಎಲ್ರು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೇ ಕುರ್ಚಿಯ ಬೇಟೆಗೋಸ್ಕರ, ಬರೇ ಕುರ್ಚಿಯ ಆಸೆಗೋಸ್ಕರ ಈ ಅತ್ಯಾಚಾರಿಗಳನ್ನು ಶತಮಾನಗಳಿಂದ ರಕ್ಷಣೆ ಮಾಡಿದ್ದಾರೆ. ನನ್ಗೆ ನಾಚಿಕೆ ಆಗ್ತಾ ಉಂಟು ಇಲ್ಲಿ ನಿಂತುಕೊಂಡು ಮಾತಾಡ್ಲಿಕ್ಕೆ. ಏನ್ ಹೇಳ್ತೇವೆ ನಾವು? ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳಿಗೆ ಹಕ್ಕಿದೆ. ನಾನು ಹೇಳ್ತೇನೆ, ನಾವು ನತದ್ರಷ್ಟರು ಪ್ರಜೆಗಳು. ಇವತ್ತು ಬರೇ ಒಂದು ಕಾಮಂದನ ಹಿಡಿತದಲ್ಲಿ ಇಡೀ ರಾಜಕೀಯ ಪಕ್ಷಗಳು, ಸರ್ಕಾರಗಳು, ಕಾರ್ಯಾಂಗಗಳು ಎಲ್ಲ ನತಮಸ್ತಕರಾಗಿ ಈ ಕಾಮಂದನ ಕಾಲ ಬುಡದಲ್ಲಿ ಬಿತ್ತು ಬಿತ್ತು ಸಾಯ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನಗಳಿಗೆ ಬದುಕಲಿಕ್ಕೆ ಹಕ್ಕಿಲ್ವ? ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ವಾ? ಹಾಗಾದ್ರೆ ಇಲ್ವಾ? ಹಾಗಾದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಫಂಡಮೆಂಟಲ್ ರೈಟ್ ಎಲ್ಲಿದೆ? ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾವ ಫಂಡಮೆಂಟಲ್ ರೈಟ್ ಬಂಧುಗಳಿದು? ಯಾವ ಫಂಡಮೆಂಟಲ್ ರೈಟ್ಗಳು? ಈ ಎಲ್ಲ ಕಾರ್ಯಾಂಗಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಡಿಫಾಮೇಷನ್ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ, ಸುಳ್ಳು ಕೇಸುಗಳನ್ನು ಜಡಿತಾರೆ, ಕಂಟೆಂಪ್ಟ್ ಕೇಸುಗಳನ್ನು ನಮ್ಮನ್ನು ಜೈಲಿನ ಒಳಗೆ ತಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದ್ರೆ ಯಾರು ಅತ್ಯಾಚಾರಿಗಳು ಇದ್ದಾರೋ, ಪಾಪಿಗಳು, ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತ ಕಾಮಂದರುಗಳು ಯಾರು ಇದ್ದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಒಂದೇ ಒಂದು ಕೇಸು ದಾಖಲಾಗುವುದಿಲ್ಲ, ಅವ್ರ ಮೇಲೆ FIR ದಾಖಲಾಗುವುದಿಲ್ಲ. ನಾವು ಕೇಳುವಂತದ್ದು ನಮ್ಮ ಗುರುವಾಯೂನ್ಕೆರೆ ಸೋಮನಾಥ ನಾಯಕರು ಸದಾರು 1300 1600 ಪೇಜಿನ ದಾಖಲೆ, ಸರ್ಕಾರಿ ದಾಖಲೆಗಳನ್ನಿಟ್ಟಿದ್ದಾರೆ. ಆದ್ರೂ ಕೂಡ ಈ ಕಾಮುಕರ ವಿರುದ್ಧ ಒಂದೇ ಒಂದು ಕೇಸು ದಾಖಲಾಗಲಿಲ್ಲ. ಇಷ್ಟರ ತನಕ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ನಾನು ಈ ದೇಶದ ಶಾಸಕಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ, ಈ ದೇಶದ ಕಾರ್ಯಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ. ಮುಂದೊಂದು ದಿನ ಅನಾಹುತ ತಪ್ಪಿದ್ದಲ್ಲ 76 ವರ್ಷದ ಹಿಂದಿನ ಸ್ವಾತಂತ್ರ್ಯ ಮರೆಮಾಚ್ತಾ ಇದೆ. ಹೊಸದಾಗಿ ಧರ್ಮಕ್ಕೋಸ್ಕರ ಸ್ವಾತಂತ್ರ್ಯ ಸಿಗ್ಲೇಬೇಕು ಅನ್ನುವಂತ ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗ್ತದೆ. ಭಾರತ ದೇಶದಲ್ಲಿ ಭಾರತ ಮಾತೆಯ ಹೆಸರಿನಲ್ಲಿ ಅತ್ಯಾಚಾರ ನಡೀತಿದೆ. ಭಾರತ ಮಾತೆಯ ಅತ್ಯಾಚಾರ ಸೌಜನ್ಯ ಅಲ್ಲ ಬಂಧುಗಳೇ, ಸೌಜನ್ಯ ಅಲ್ಲ. ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ. ನಾವು ಕಳೆದ 12 ವರ್ಷಗಳಿಂದ ಈ ವೇದಿಕೆಗಳಲ್ಲಿ ಇದನ್ನೇ ಹೇಳ್ಕೊಂಡು ಬಂದಿದ್ದೇವೆ. ಒಂದು ತಾಯಿಯ, ಒಂದು ತಂಗಿಯ ಒಂದು ರಕ್ಷಣೆ ನಮ್ಮಿಂದ ಪುರುಷರಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಈ ಭಾರತಾಂಬೆಯ ಮಣ್ಣಿನ ಮಕ್ಕಳು ಅನಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಪಾಪಿ ಅತ್ಯಾಚಾರಿ ಅವನನ್ನು ರಕ್ಷಣೆ ಮಾಡಿದ ಕಾಮಂದರನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ನಮ್ಮ ಪುರುಷತ್ವವನ್ನು ನಾವು ಬಲಿ ಕೊಡ್ಬೇಕಾ? ಈ ಗಂಡಸರು ಬಲಿ ಕೊಡ್ಬೇಕಾ? ನಾವು ಹೇಳ್ತಾರೆ ಏನು, ಭಾರತವನ್ನು ವಿಶ್ವಗುರು ಮಾಡ್ತೇವೆ, ಇದು ಭಾರತ ಮಾತೆ. ತಾಯಿಯನ್ನು ಪ್ರಕೃತಿ ಅಂತ ಕರಿತೇವೆ, ಧರ್ಮ ಅಂತ ಕರಿತೇವೆ, ಕಲ್ಲುಟ್ಟಿ ಅಂತ ಕರಿತೇವೆ, ದುರ್ಗಾ ಪರಮೇಶ್ವರಿ ಅಂತ ಕರಿತೇವೆ, ರಾಜರಾಜೇಶ್ವರಿ ಅಂತ ಕರಿತೇವೆ, ಚಾಮುಂಡಿ ಅಂತ ಕರಿತೇವೆ. ಆದ್ರೆ ಅದೇ ತಾಯಿಯನ್ನು
ರಾಜ್ಯ ರಸ್ತೆಯಿಂದಲೇ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಬಿಸಾಡಿದಂತ ಪಾಪಿಗಳು ಇವತ್ತು ಕೂಡ ನಮ್ಮ ಕಾಲಬುಡದಲ್ಲಿ ತಿರುಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಶಿಕ್ಷೆಯ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಅರೆ ಈ ಪಾಪಿ ದೇಶದಲ್ಲಿ ನಾವು ಬದುಕಲಿಕ್ಕೆ ಆಗ್ತದ? ಹಾಗಾದ್ರೆ ನಾವುಗಳೆಲ್ಲ ಪಾಪಿಗಳಾಗಾದ್ರೆ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲೂ ಹಾಗಾದ್ರೆ ನಾವೇನು ಮರದ ಕೊಂಬೆಯಿಂದ ಬಿದ್ದವರ, ಬಂಡೆ ಕಲ್ಲಿನ ಮಧ್ಯದಿಂದ ಹೊರಗಡೆ ಸೀಳ್ಕೊಂಡು ಬಂದವರ ನಾವುಗಳು? ಇದೇ ತಾಯಿಯ ಗರ್ಭದಿಂದ ಜನಿಸಿದವರಲ್ವಾ? ಯಾಕೆ ಬರುವುದಿಲ್ಲ ಇದು ನಿಮ್ಗೆ? ಯಾಕೆ ಬರುವುದಿಲ್ಲ ನಿಮ್ಗೆ? ಅರೆ ರಾಜ್ಯಕ್ಕೆ ವ್ಯಕ್ತಿಗಳೇ ಪಾಪಿಗಳು ನೀವು. ನಿಮ್ಮ ಮನೆಯಲ್ಲಿ ಹೆಂಗಸರಿಲ್ವಾ? ನಿಮ್ಗೆ ತಾಯಿ ಇಲ್ವಾ? ನಿಮ್ಗೆ ಅಕ್ಕ ಇಲ್ವಾ? ನಿಮ್ಗೆ ತಂಗಿ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಲ್ಲ ನಾವುಗಳು, ಮಾಡ್ಬೇಕಲ್ಲ. ಅರೆ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ವರ್ಗಗಳಿಗೆ ಪ್ರಶ್ನೆಯನ್ನು ಮಾಡ್ತೇನೆ. ಅಭಿಷೇಕ್ ಗೋಯಲ್ IPS IAS ಆಫೀಸರ್, ಇವಾಗ ಏನಾಗಿದ್ದಾನೆ? ಈ ದೇಶದ ಉನ್ನತ ತನಿಖಾ ಸಂಸ್ಥೆಯ ಒಬ್ಬ ಸದಸ್ಯ ಆಗಿದ್ದಾನೆ. ಇಡೀ ಸೌಜನ್ಯಳ ಕೇಸನ್ನು ಮುಚ್ಚಿ ತಿಂದು ನೀರು ಕುಡ್ದವ ಪಾಪಿಷ್ಟವನೊಬ್ಬ ಅಧಿಕಾರಿ. ನಾವುಗಳು ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ ಬದುಕುವಂತ ಈ ಅಧಿಕಾರಿಗಳು ಭಾಸ್ಕರ್ ರೈ, ಯೋಗೀಶ, ಸುದರ್ಶನ, ಸುಂದರ್ ಶೆಟ್ಟಿ, ಕೃಷ್ಣ ಕುಮಾರ್, ಪೊಲೀಸ್ ನವೀನ, ಬಾಬುಗೌಡ ASI, ಎಷ್ಟು ಮಂದಿ ಇದ್ದಾರೆ ಪಾಪಿಗಳು ಇವರೆಲ್ಲ. ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ, ಇವ್ರು ನೆನೆಸಿದ್ದಾರೆ. ಶತಮಾನಗಳಿಂದ ಎಷ್ಟೋ ಕೇಸನ್ನು ಮುಚ್ಚಾಕಿದ್ದಾರೆ. ಈ ಒಂದು ಸೌಜನ್ಯಗಳ ಕೇಸಲ್ಲಿ ಕೂಡ ಮುಚ್ಚಿ ಹೋಗುತ್ತೆ ಅಂತ ನೆನೆಸಿ ಎಲ್ಲವನ್ನು ಸಾಕ್ಷ್ಯ ನಾಶ ಮಾಡಿದವರು ಹೇಳ್ತಾರೆ ಅವರು, ನ್ಯಾಯ ಸಿಗುವುದಿಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಸಾಕ್ಷಿಗಳು ನಾಶ ಆಗಿದ್ದಾವೆ, ಸಾಕ್ಷಿಗಳು ಇಲ್ಲ. ಅರೆ ನಾವು ಕೇಳುವಂತ ಪ್ರಶ್ನೆ, ಅರೆ ಡಾಕ್ಟರ್ ಆದಮ್ ಏನು, ಯಾರು? ಪೊಲೀಸ್ ಆಫೀಸರ್, ತನಿಖಾಧಿಕಾರಿ ಯೋಗೀಶ ಯಾರು? ಕತ್ತೆ ಮೇಯಿಸೋನು. ಅರೆ IPS IAS ಆದಂತ ಅಭಿಷೇಕ್ ಗೋಯಲ್ ಅವನು ಯಾರು? ಅನ್ಪಡ. ಭಾಸ್ಕರ್ ರೈ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್, ಸುದರ್ಶನ್ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್, ಅವನೇನು ದನ ಕಾಯ್ತಾ ಇದ್ದನ? ಅವನೇನು ಅನ್ಪಡ? ಎಲ್ಲ ವಿದ್ಯಾವಂತರು ಸೇರ್ಕೊಂಡು ಈ ಅತ್ಯಾಚಾರಿ ಕಾಮಂದರುಗಳ ಜೊತೆ ಸೇರಿ ಇಡೀ ಪ್ರಕರಣವನ್ನು ನಾಶ ಮಾಡಿದವರು, ಇಡೀ ಪ್ರಕರಣವನ್ನು ನಾಶ ಮಾಡಿದವರು. ಅರೆ ಯೋಚನೆ ಮಾಡಬೇಕು ಈ ಸಮಾಜ. ನಾವು ಇವತ್ತು ಈ ದೇಶದ ಜನಗಳನ್ನು ಒಟ್ಟು ಮಾಡಿ ನಮ್ಮ ಜನಾದೇಶ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಪ್ರಜೆಗಳ ಹಕ್ಕು. ಪ್ರಜೆಗಳ ಹಕ್ಕನ್ನು ಕೈ ಮೀರಿ ನೀವು ಮುಂದೆ ನಡೆದ್ರೆ ಖಂಡಿತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಡುವುದಿಲ್ಲ. ನಿಮ್ಮನ್ನು ಪ್ರಶ್ನೆ ಮಾಡಿಯೇ ಮಾಡ್ತಾನೆ. ನಾನು ಕೇಳ್ತಾ ಇದ್ದೇನೆ, ಈ ದೇಶದ ಮಾನವ ಹಕ್ಕುಗಳ ಉಲ್ಲಂಘನೆ ಸಂಘಟನೆಗಳು ಎಲ್ಲಿ ಸತ್ತೋಗಿದ್ದಾವೆ? ಅರೆ ನಿಮ್ಗೆ ಮಾನವತೆ ಇದೆಯಾ? ನಿಮ್ಗೆ ರೇ ಪಾಪಿಗಳು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ವೇದಿಕೆ ಎಲ್ಲಿದ್ದಾರೆ? ಓ ಮಹಿಳಾ ಶಿಖಮಣಿಗಳು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಎಲ್ಲಿ ಸತ್ತೋಗಿದ್ದೀರಿ ನೀವು? ನೀವೇನು ತಾಯಂದಿರಲ್ವಾ? ನಿಮ್ಮ ಗರ್ಭದಲ್ಲಿ ಮಕ್ಕಳು ಜನನ ಪಡೆಯುವುದಿಲ್ವ? ಹಾಗಾದ್ರೆ ಸೌಜನ್ಯ ನಿಮ್ಮ ಮನೆಯ ಮಗಳಲ್ವಾ? ಹಾಗಾದ್ರೆ ಅವಳೊಬ್ಬಳು ಹೆಣ್ಣಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ? ಯಾಕೆ ಅರ್ಥ ಆಗ್ತಿಲ್ಲ? ಅರೆ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳು ಒಂದ ಎರಡ? ನಿನ್ನೊಬ್ರು ಫೋನ್ ಮಾಡ್ತಾರೆ ನನಗೆ, ಅಣ್ಣ 36 ವರ್ಷದ ಹಿಂದೆ ಏನು ಧರ್ಮಸ್ಥಳದ ಗೋಮಠ ಬೆಟ್ಟದಲ್ಲಿ ಕಲ್ಲಿನ ಕೆಲಸ ಮಾಡುವ ಒಬ್ಬ
ಅಲ್ಲಿಯ ರೈತರಿಗೆ ಮ್ಯಾನೇಜರ್ಗೆ ಕೇಳ್ತಾನೆ, ಆ ಮೆಟ್ಲು ಕಟ್ಟುವಾಗ ಒಂದೊಂದು ಕಲ್ಲು ಉಳಿತದಂತೆ, ಆ ಕಲ್ಲಲ್ಲಿ ನಾನೊಂದು ರುಬ್ಬುವ ಕಲ್ಲು ಮಾಡ್ತೇನೆ ಅಂತ ಕೇಳಿದಾಗ ಆ ರೈತರು ವೆಂಕಟರಮಣ ಭಟ್ರು ಅಂತ ಹೇಳಿ ಅವ್ರು ಹೇಳ್ತಾರೆ, ಮಾಡ್ಕೋಪ್ಪ, ಒಂದು ತುಂಡು ಕಲ್ಲಲ್ಲಿ ಏನಾಗ್ತದೆ. ಅವನು ಏನ್ ಮಾಡ್ತಾ ಇದ್ದ, ಮಧ್ಯಾಹ್ನ ಊಟದ ಹೊತ್ತಿಗೆ ಆಗುವಾಗ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಇರುವಾಗ ಅದನ್ನು ಸ್ವಲ್ಪ ಸ್ವಲ್ಪ ಕುಟ್ಟಿ ಕಲ್ಲು ರೆಡಿ ಮಾಡ್ತಾ ಇದ್ದ. ಸಾಯಂಕಾಲ ಕೆಲಸ ಬಿಟ್ಟ ಮೇಲೆ ಕಲ್ಲು ರೆಡಿ ಮಾಡ್ತಾ ಇದ್ದ. ವಾರದ ಸಂಬಳ ಆಗುವಾಗ ಆ ವಾರದಲ್ಲಿ ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ವೆಂಕಟರಮಣ ಭಟ್ರು ಕಲ್ಲಿನ ವ್ಯವಹಾರ ಮಾಡ್ತಾ ಇದ್ದಾರೆ, ಅಲ್ಲಿ ರುಬ್ಬುವ ಕಲ್ಲು ರೆಡಿ ಮಾಡಿ ಮಾರ್ತಾ ಇದ್ದಾರೆ ಅಂತ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವಾರದ ಸಂಬಳ ಕೊಡುವ ದಿವಸ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಹೋಗ್ತಾರೆ, ಕೆಲಸಗಾರರಿಗೆ ಸಂಬಳ ಕೊಡ್ತಾರೆ. ಕೊಟ್ಟು ಅವರು ಹೊರಗಡೆ ಹೋಗ್ತಾ ಇದ್ದಂಗೆನೆ ಇಬ್ಬರು ಅಣ್ಣ ತಮ್ಮಂದಿರು ಈ ರೀತಿ ನೆಲದಲ್ಲಿ ಹಾಕಿ ತೊಳೆದು ಆ ಭಟ್ರನ್ನು ಜಾಗದಲ್ಲೇ ಸಾಯಿಸಿದ್ದಾರೆ, ವೆಂಕಟರಮಣ ಭಟ್ರು. ಅವರ ಭಾವ ಕೂಡ ಈಗ ಅದೇ ಧರ್ಮಸ್ಥಳದಲ್ಲಿ ಈಗಲೂ ಕೂಡ ಜಾಂಡ ಊರಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ವಿಷಯಗಳು ಗೊತ್ತಿದೆ. ಇಂಥ 100 ಕೇಸುಗಳು ಇವತ್ತು ಬರ್ತಾ ಇದೆ ನಮಗೆ, 100 ಕೇಸುಗಳು. ಬೆಳಿಗ್ಗೆ ಹೊತ್ತಿಗೆ ಆ ಕೆಲಸ ಮಾಡುವವರೆಲ್ಲ ಬರ್ತಾರೆ, ಬರುವಾಗ ಭಟ್ರು ಸತ್ತಿದ್ದಾರೆ, ಅವರಿಗೆ ಹೆಣಕ್ಕೆ ಹೋಗ್ಬೇಕು ಅಂತ ಎಲ್ಲ ಕೆಲಸಕ್ಕೆ ಬರದೆ ನಿಂತಿದ್ದಾರೆ. ಅಷ್ಟೊತ್ತಿಗೆ ಒಂದು ಒಳ್ಳೆ ಸಂದೇಶ ಬರ್ತದೆ, ರಾತ್ರಿ 12 ಗಂಟೆಗೆ ಭಟ್ರನ್ನು ಮುಗಿಸಿ ಆಗಿದೆ, ಒತ್ತಿಸಿ ಎಲ್ಲ ಆಗಿದೆ ಅಂತ. ಹೇಗೆ ಸತ್ತಿದ್ದಾರೆ, ಯಾರು ತುಳಿದಿದ್ದಾರೆ, ಯಾರು ಅಣ್ತಮ್ಮ, ಯಾವುದು ಲೆಕ್ಕಕ್ಕೆ ಇಲ್ಲ. ಅವರಿಗೆ ಎಂಟಿತ್ತು, ಒಂದು ಸ್ವಲ್ಪ ಸಮಯ ಅವರ ಹತ್ರ ಇವರ ಹತ್ರ ಹೇಳ್ಕೊಂತಿದ್ರು. ಮಕ್ಕಳು 2 ಹೆಣ್ಣು ಮಕ್ಕಳು ಬರೇ ಸಣ್ಣದು ಅವಾಗ ಇದ್ದದ್ದಂತೆ. ಹಾಗಾದ್ರೆ ಆ ಮಕ್ಕಳ ಗತಿ ಏನು? ಎಷ್ಟು ಮನೆ ಹಾಳು ಮಾಡ್ತೀವಿ ಪಾಪಿಗರೆ ನೀವು, ಇದನ್ನು ಕೇಳಬೇಕಲ್ಲ. ಇವತ್ತು ಅದೆಲ್ಲ ಆ ಬ್ರಾಹ್ಮಣ ಶಾಪ, ಈ ಮಗುವಿನ ಶಾಪ. ಅದಕ್ಕಿಂತ ಹೆಚ್ಚಾಗಿ ಸೌಜನ್ಯಳು 2012ರಲ್ಲಿ ಸತ್ತಾಗ ನಾವು ತೆಗೆದಂತ ದಾಖಲೆ 2002ರಿಂದ 2012 ತನಕ ಮೈಯೆಲ್ಲ ಉರಿಯುತ್ತೆ, ನಮಗೆ ಮೈಯೆಲ್ಲ ಉರಿಯುತ್ತೆ. ಎಂತ ಪಾಪಿಷ್ಟರಿದ್ದಾರೆ ಅಂತ ನೀವು ಯೋಚನೆ ಮಾಡ್ಬೇಕು. ಆ ಗ್ರಾಮದಲ್ಲಿ, ಧರ್ಮಸ್ಥಳದಲ್ಲಿ 2002ರಿಂದ 2012 ತನಕ ನಾವು ದಾಖಲೆ, ಸರ್ಕಾರಿ ದಾಖಲೆ ತೆಗೆದದ್ದು, ನಮ್ಮ ಮನೆಯಿಂದ ತೆಗೆದ ದಾಖಲೆ ಅಲ್ಲ, ಅದು ಸರ್ಕಾರಿ ದಾಖಲೆ. ಆ ದಾಖಲೆಯಲ್ಲಿ 464 ಅಸಹಜ ಸಾವು, ಅದರಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು ಅಂತ ಇದೆ. ಆ 96 ಮಹಿಳೆಯರು ಮಕ್ಕಳು ಅಂತ ಹೇಳಿ ಹುಡುಕುವಾಗ ಅದರಲ್ಲಿ 49 ಹೆಣ್ಮಕ್ಳು ಮತ್ತು ಮಕ್ಕಳಿದ್ದು, ಎಲ್ಲ ಹೆಣ್ಮಕ್ಳು. 49 ಮಹಿಳೆ ಮತ್ತು ಮಕ್ಕಳಿದ್ದು ಅಡ್ರೆಸ್ ಇಲ್ಲ. ಆ ಮಕ್ಕಳು ಎಲ್ಲಿಂದ ಬಂದು ಸತ್ತಿದ್ದಾರೆ, ಆ ತಾಯಿಯಂದಿರು ಎಲ್ಲಿಯವರು, ಎಲ್ಲರೂ 35-40 ವರ್ಷದ ಒಳಗಿನವರು. ಆ 49ರಲ್ಲಿ 18 ಮಂದಿ ಹೆಣ್ಮಕ್ಳು, 18 ಮಂದಿ ಹೆಣ್ಮಕ್ಳು 18 ವರ್ಷದ ಕೆಳಗಿನವರು, ಅಪ್ರಾಪ್ತ ವಯಸ್ಸಿನವರು. ಏನು ಸೌಜನ್ಯಳಾಗಿ 17 ವರ್ಷ, 9 ವರ್ಷದಿದೆ, 6 ವರ್ಷದಿದೆ, 12, 14 ವರ್ಷದ್ದು ಹೆಣ್ಮಕ್ಳು ಇದ್ರು. ಆ ಎಲ್ಲ ಬಾಡಿಗಳು ಏನು 10/10/2012ರಂದು ಸೌಜನ್ಯಳ ಅರೆಬೆತ್ತಲೆ ಬಾಡಿ ಸಿಕ್ಕಿತು. ಅರೆಬೆತ್ತಲೆ ಬಾಡಿ ಸಿಕ್ಕಿತು. ಎಲ್ಲ 18 ಹುಡುಗಿಯರಿದ್ದು ಬಾಡಿ ಅದೇ ರೀತಿ ಸಿಕ್ಕಿದ್ದು, ಒಳ ಉಡುಪುಗಳಿಲ್ಲದೆ. ಹಾಗಾದ್ರೆ ಅಂತ ಸೈಲೆಂಟ್ ಕಿಲ್ಲರ್ ಮೋಹನ್ ಧರ್ಮಸ್ಥಳದಲ್ಲಿ ಯಾರಪ್ಪ ಕಾಮಂದ? ಕೇಳಬೇಕಲ್ಲ, ನಾವು ಕೇಳಬೇಕಲ್ಲ. ಆ ಧರ್ಮದ್ರೋಹಿ ಯಾರು? ಆ ಕಾಮುಕ ಯಾರು? ಆ ಪಾಪಿಷ್ಟ ಯಾರು? ಆ ಅತ್ಯಾಚಾರಿ ಯಾರು? ಕೇಳಬೇಕಲ್ಲ ನಾವು.
ಅದು ಬರೇ 10 ವರ್ಷದ ದಾಖಲೆಯಲ್ಲಿ 18 ವರ್ಷದ ಕೆಳಗಿನ 18 ಹೆಣ್ಣು ಮಕ್ಕಳು ಏನು ಸೌಜನ್ಯಳ ಬಾಡಿ ಸಿಕ್ಕಿತ ಅದೇ ತರ ಅರೆಬೆತ್ತಲೆಯಾಗಿ ಏನು ಸೌಜನ್ಯಳ ಮರ್ಮಾಂಗದೊಳಗೆ ಮಣ್ಣು ತುಂಬಿಸಿದ್ದಾರೋ ಅದೇ ರೀತಿ ಸಿಕ್ಕಿದ ಬಾಡಿಗಳು. ಏನು ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ, ಯಾವ ಸ್ಥಳ ಅದು? ಯಾಕೆ ತನಿಖೆ ಮಾಡಲಿಲ್ಲ ಇಷ್ಟ ತನಕ? ಅಲ್ಲಿಂದ ಪೊಲೀಸ್ ಅಪ್ಪನವರು ಯಾರು ತನಿಖೆ ಆಗ್ಬೇಕಲ್ಲ? ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ? ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ? ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆ 18 ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಯಾರು? ಯಾರ ಮಕ್ಕಳು? ಹೇಗೆ ಅರೆಬೆತ್ತಲೆಯಾಗಿ ಸಿಕ್ಕಿದ್ರು? ಎಲ್ಲಿ ಎಲ್ಲಿ? ಪಾಕಿಸ್ತಾನದಲ್ಲ, ತಾಲಿಬಾನಿನಲ್ಲಿ ಅಲ್ಲ, ಎಲ್ಲೋ ಬಿಹಾರದಲ್ಲಿ ಅಲ್ಲ, ಇಡೀ ಧರ್ಮ ಸ್ಥಾಪನೆಯನ್ನು ಮಾಡಿದಂತಹ ಧರ್ಮಸ್ಥಳದಲ್ಲಿ ಬೇಕಾ? ಸನಾತನ ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಅವಮಾನ ಬೇಕಾ? ಇದನ್ನು ಸಹಿಸಿಕೊಂಡು ಕೂತ್ಕೊಂಡ್ರೆ ಜನಗಳು ಏನ್ ಹೇಳ್ತಾರೆ? ದೇವರಿಲ್ಲ, ಅಲ್ಲಿ ಇಷ್ಟು ಆದ್ರೂ ಏನೂ ಆಗ್ಲಿಲ್ಲ ಅಂತ ದೇವರಿಲ್ಲ. ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅರೇ ಎಂತೆಂತ ಪಾಪಿಷ್ಟರನ್ನು ಮಾತನಾಡುವ ಮಂಜುನಾಥ ಅಂತ ನಾವು ಸಂಬೋಧನೆ ಮಾಡಿ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೇವಾ? ನಮ್ಮ ಪೊಲೀಸ್ ಅಪ್ಪನವರು ಕೂಡ ನಾನು ಬಾಕಿ ಕತೆ ಹೇಳುವಾಗ ಅದನ್ನು ವಿಡಿಯೋ ಮಾಡುವುದಿಲ್ಲ. ಅವರು ಇದನ್ನೆಲ್ಲ ಹೇಳುವಾಗ ತಕ್ಷಣ ವಿಡಿಯೋ ಮಾಡ್ತಾರೆ. ಇದು ನೋವು ನಮ್ಗೆ, ಇದು ನೋವು ನಮ್ದು. ಯಾಕೆ? ಪೊಲೀಸ್ನವರಿಗೆ ನಮ್ಮ ಹತ್ರ ದಾಖಲೆ ಇದೆ ಸ್ವಾಮಿ. ಪೊಲೀಸ್ನವರಿಗೆ ಸರ್ಕಾರದ ಸಂಬಳ ಬೇರೆ, ಈ ಅತ್ಯಾಚಾರಿಗಳ ಸಂಬಳ ಬೇರೆ. ತಿಂಗಳಿಗೆ ಅತ್ಯಾಚಾರಿಗಳ ಸಂಬಳ ಬೇರೆ, ಸರ್ಕಾರದ ಸಂಬಳ ಬೇರೆ. ಯಾಕೆ? ಇಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಇಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ. ನಿಮ್ಗೆ ತಿಳಿದಿರಬಹುದು, ನಮ್ಮ ಅಣ್ಣ ಈಗ ಹೇಳಿದ್ರು, ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದ್ರು. ಆ ಧರ್ಮಸ್ಥಳದಲ್ಲಿ ಒಂದು ಸಲ ಯಾವುದೋ ಒಂದು ಪೊಲೀಸ್ ಗಾಡಿ ಬಂದಿತ್ತು, ಹೊರಗಿನ ರಾಜ್ಯದ್ದು, ಆಂಟಿಕ್ ಫೋರ್ಸ್ ಅಂತ ಹೇಳಿ, ಅವ್ರದ್ದು ಏನೋ ರೆಪೆಟಿಕ್ ಆಂಟಿಕ್ ಫೋರ್ಸ್ ಅಂತ ಹೇಳಿ, CRP ಅವರು. ಅಲ್ಲಿ ಯಾರೋ ಅಲ್ಲಿಯ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದವರು, ಬಾಲ್ ಆ ಬಸ್ಸಿನ ಹತ್ರ ಬರ್ತದೆ. ಬಸ್ಸಿನ ಹತ್ರ ಬಂದ ತಕ್ಷಣ ಬಾಲ್ ಬಸ್ಸಿನ ಒಳಗಡೆ ಹೋಗ್ತದೆ. ಇವರು ಬಸ್ಸಿನ ಒಳಗಡೆ ಬಾಲು ತೆಗಿಲಿಕ್ಕೆ ಹೋಗ್ತಾರೆ ಅಲ್ಲಿಯ ಹುಡುಗರು. ಅಷ್ಟೇ ಆಗಿದ್ದು ಫೈರಿಂಗ್ ಆಗಿಬಿಡ್ತದೆ. ಒಬ್ಬ ದಲಿತ ಯುವಕ ಅಲ್ಲಿ ಟಾಯ್ಲೆಟ್ ಒಳಗಡೆ ಕೂತಿದ್ದ, ಅಲ್ಲಿಗೆ ಗುಂಡು ಬೀಳ್ತದೆ, ಅಲ್ಲೇ ಸತ್ತು ಹೋಗ್ತಾನೆ. ಇನ್ನೊಬ್ಬ ಈಗ ಆ ಪಂಗನಾಮ ಅಂತ ಒಬ್ಬ ಇದ್ದಾನಲ್ಲ ಧರ್ಮಸ್ಥಳದಲ್ಲಿ, ಭಾಸ್ಕರ್ ಅಂತ ಹೇಳಿ, ಅವನ ತಮ್ಮ ಉದಯ ಅಂತ ಹೇಳಿ ಅವನ ಕಾಲಿಗೆ ಬೀಳ್ತದೆ. ವಿಷಯ ಏನು ಯಾರಿಗೂ ಗೊತ್ತಿಲ್ಲ. ಇಷ್ಟ ಆದೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆ ಬಸ್ನ ಒಳಗಡೆಯಿಂದ ಆ ಧರ್ಮಸ್ಥಳ ಸ್ಟೇಷನ್ನ ಪೊಲೀಸ್ನವರೇ ಒಂದು 15-20 kg ಒಂದು ತಾಮ್ರದ ದೊಡ್ಡ ಒಂದು ತುಂಡನ್ನು ತಗೊಂಡು ಹೋಗ್ತಾರೆ ಆ ಗಾಡಿಯಿಂದ. ಏನದು ಅಂತ ಕೇಳಿದ್ರೆ ಆಂಟಿಕ್ಸ್, RPM ಆ ಬಸ್ಸಿನ ಒಳಗಡೆ ಇದ್ದದ್ದು. ಅದನ್ನು ಕೊಂಡೋಗಿ ಅದೇ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ 200 ಲೀಟರ್ ನೀರಿಡುವಂತ ಡ್ರಮ್ಮಿನ ಒಳಗಡೆ ಇರ್ತಾರೆ. ಡ್ರಮ್ಮಿನ ಒಳಗಡೆ ಇಟ್ಟು ಅದನ್ನು ರಕ್ಷಣೆ ಮಾಡ್ತಾರೆ. ನೋಡುವಾಗ ಏನು, ವ್ಯಾಪಾರಕ್ಕೆ ತಂದಂತ, ಹೊರ ರಾಜ್ಯದಿಂದ ತಂದಂತ ಆಂಟಿಕ್ಸ್ ಅದು. ಅದು ಹೇಗೆ ಅಲ್ಲಿಗೆ ಬಂತು? ವ್ಯಾಪಾರಸ್ಥರು ಯಾರು? ಒಬ್ಬ ನತದೃಷ್ಟ ದಲಿತ ಸತ್ತೋದ, ಇನ್ನೊಬ್ಬ ಬಜರಂಗದಳದ ಅವನ ಕಾಲು ಕಳ್ಕೊಟ್ಟ. ವ್ಯಾಪಾರ ಏನು? ಧರ್ಮಸ್ಥಳ.
ಆಂಟಿಕ್ಸ್ ಬಿಸ್ನೆಸ್. ಅದೇ ಆಂಟಿಕ್ಸ್ ಅನ್ನು ಕೊಂಡೋಗಿ ನೇತ್ರಾವತಿಯಲ್ಲಿ ಒಂದು 3-4 ಆಳು ನೀರು ಇರುವಂತ ಜಾಗದಲ್ಲಿ ಅದನ್ನು ಒದಗಿಸಿರ್ತಾರೆ ಇದೇ ಪೊಲೀಸ್ನವರು. ಮತ್ತೆ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈಗ ಯಾರು ಮಾಡಿದ್ದೀರಲ್ಲ? ನಾನು ಹೇಳುವಂಥದ್ದು, ಪೊಲೀಸ್ ಯಾರಿಗೆ, ಕಾರ್ಯಾಂಗ ಯಾರಿಗೆ? ನಮ್ಮಂತ ಪಾಪದವರಿಗ? ಸತ್ಯ ಮಾತಾಡಿದ್ರೆ ನಮ್ಮ ಬಾಯನ್ನು ಮುಚ್ಚಿಸ್ಲಿಕ್ಕ? ನಮ್ಮನ್ನು ಕೂಡ ಕೊಲೆ ಮಾಡಲಿಕ್ಕೆ ಪ್ಲಾನ್ ನಡೀತಿದೆ. ನಾನು ಹೇಳುವಂತದ್ದು, ಈ ರಾಜ್ಯದ ಇಂಟೆಲಿಜೆನ್ಸ್ ಅಲ್ಲಿ ಮಾಹಿತಿ ಇದೆ. ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣವರ ಇಡೀ ಫ್ಯಾಮಿಲಿಯನ್ನು ಮುಗಿಸ್ಲಿಕ್ಕೆ, ವಿಷ ಹಾಕಿ ಮುಗಿಸ್ಲಿಕ್ಕೆ ಪ್ಲಾನ್ ನಡೀತಿದೆ ಅಂತೇಳಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಇದೆ. ಹಾಗಾದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು? ಇದೇ ಪಂಚಲಿಂಗೇಶ್ವರ, ಇದೇ ದುರ್ಗಾ ಪರಮೇಶ್ವರಿ, ಅದೇ ಮಂಜುನಾಥ, ಅದೇ ಅಣ್ಣಪ್ಪಯ್ಯ, ನಾವು ನಂಬಿದ ಶಕ್ತಿಗಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಧರ್ಮ ಯಾವತ್ತು, ಸತ್ಯ ಯಾವತ್ತು ದೇವರಾಗಿರ್ತಾರೆ. ನಾವೆಲ್ಲರೂ ಸೇರಿ ಇದರ ರಕ್ಷಣೆಯನ್ನು ಮಾಡುವ, ಇದು ನಮ್ಮ ಉದ್ದೇಶ. ನಮ್ಗೆ ಯಾವುದೇ ಕಾಮಂದನವರ ಮೇಲೆ ನಮ್ಗೇನು ನೋವಿಲ್ಲ. ಯಾರು ಅತ್ಯಾಚಾರ ಮಾಡಿದ್ರೆ ಇನ್ನೂ ಅವಕಾಶ ಇದೆ, ಬನ್ನಿ. ನಾನು ಈ ಗ್ರಾಮದ ಎಲ್ಲಾ ಸಾನ್ನಿಧ್ಯಗಳಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ, ಪ್ರಮಾಣವನ್ನು ಮಾಡ್ತೇನೆ. ನಾವು ಕಳೆದ 12 ವರ್ಷಗಳಿಂದ ಯಾರ್ಯಾರು ಅತ್ಯಾಚಾರಿಗಳು ಅಂತ ಮನೆಯವರು ನಾವು ಇವತ್ತಿನ ತನಕ ಹೇಳ್ಕೊಂಡು ಬಂದಿದ್ದೇವೋ ಅವರೇ ಅತ್ಯಾಚಾರಿಗಳು. ಇದು ಈ ಪಂಚಲಿಂಗೇಶ್ವರ ಮಹಾದೇವನ ಆಣೆ. ಇದನ್ನೆಲ್ಲ ಮುಚ್ಚಿಸಿದವರಾಗಿನ ಪೊಲೀಸ್ನವರು, ಆಗಿನ ತನಿಖಾಧಿಕಾರಿಗಳು, ಆಗಿನ SP, ಆಗಿನ ಸರ್ಕಲ್, ಆಗಿನ ಡಾಕ್ಟರ್ಸ್ಗಳು ಹೇಳ್ತೇವೆ ನಾವು, ಬನ್ನಿ ನಮ್ಮ ಎದುರುಗಡೆ ಬನ್ನಿ. ನೀವೆಲ್ಲ ದೈವ ದೇವರನ್ನು ನಂಬುವವರಲ್ಲ, ಬನ್ನಿ. ಹಾಗೆ ಆಗಿದ್ರೆ ಇಷ್ಟು ತನಕ ಮಾಡ್ಬೇಕಿತ್ತಲ್ಲ, ನೀವು ಪ್ರಮಾಣ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ನಾವು ಹೇಳಂಥದ್ದು, ನಾವು ಧರ್ಮದ ರಕ್ಷಣೆಗೆ ಅಂತ ಹೊರಟವರು. ನಾವು 40 ವರ್ಷಗಳಿಂದ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ನಾವು ಮಾಡಿದವರು. ನಾವು ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ದೇಶದ ಏನು ಸಂಸ್ಕೃತಿ, ಏನು ಧರ್ಮ ಇದೆಯೋ, ಈ ಭಾರತ ಮಾತೆಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡ್ತಿದ್ದೆ. ರಾಜಕ್ಕೆ ವ್ಯಕ್ತಿಗಳ ಬಾಲಗೊಂಚಿಗಳಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಒಂದು ಸಂಘಟನೆಯ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಇವತ್ತು ನಮ್ಮ ಎಲ್ಲ ಸನಾತನ ಹಿಂದೂ ಧರ್ಮದವರ ಜವಾಬ್ದಾರಿಯನ್ನು ಪುನರಪಿಯಾಗಿ ನಾವು ನೆನಪು ಮಾಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಏನ್ ಹೇಳ್ತಾರೆ? ಸತ್ಯಯುಗದ ಪ್ರಾರಂಭ ಆಗ್ತದೆ. ಅದು ಸೌಜನ್ಯದಿಂದ, ಅದು ಆ ಧರ್ಮಕ್ಷೇತ್ರದಿಂದ, ಅದು ಆ ನ್ಯಾಯಪೀಠದಿಂದ. ಅದಕ್ಕೋಸ್ಕರ ನಾವು ಯಾವುದನ್ನು ಲೆಕ್ಕಕ್ಕಿಡದೆ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ಬರೇ ಬಾಯಲ್ಲಿ ಮಾತ್ರ ಹೇಳೋದಲ್ಲ, ಹೇಳ್ತೇವೆ. ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ನೆತ್ತರು ಈ ಮಣ್ಣಿನಲ್ಲಿದೆ. ಹಾಗಾದ್ರೆ ನಾವುಗಳು ಏನ್ ಮಾಡ್ತಿದ್ದೇವೆ? ನಾವುಗಳು ಪಾಪಿ ರಾಜಕೀಯ ಪಕ್ಷದ ನತದೃಷ್ಟ ನಾಯಕರ ಹಿಂದುಗಡೆ ನತಮಸ್ತಕರಾಗಿ ಓಡಾಡ್ತಿದ್ದೇವೆ. ಇದಕ್ಕಿಂತ ನೀಚ ಕೃತ್ಯ ಬೇಕಾ? ಇದಕ್ಕಿಂತ ದೊಡ್ಡ ಧರ್ಮ ವಿರೋಧಿ ಬೇಕಾ? ನಾನು ಹೇಳುವಂಥದ್ದು, ರಾಜಕೀಯ ಅನ್ನುವಂಥದ್ದು ಕ್ಷಣಿಕ ಮಾತ್ರ. ಧರ್ಮ ನಿರಂತರ. ಇದನ್ನು ರಕ್ಷಣೆ ಮಾಡುವ ಧರ್ಮದ ರಕ್ಷಣೆ ಈ ಭಾರತ ದೇಶದ, ಅಖಂಡ ಭಾರತದ ಸಂಕಲ್ಪ ಕಲ್ಪನೆ ಏನಿದೆ ಅದು ಮಾತ್ರ ಆಗುವಂಥದ್ದು. ಮತ್ತೆ ರಾಜಕೀಯದಿಂದ ಇದು ಆಗುವುದಿಲ್ಲ ಅಂತ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನು ಯಾರೂ ಸೌಜನ್ಯ ಆಗಬಾರ್ದು, ಯಾರು ಕೂಡ ಸೌಜನ್ಯ ಆಗಬಾರ್ದು. ಆ ಒಂದು ಮಗುವಿನಿಂದ ಏನು ಶತಮಾನದಿಂದ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಆಗಿದೆಯೋ ಅದಕ್ಕೆ ಎಂಡ್ ಆಗಬೇಕು. ಅದನ್ನು ಇದೀಗಲೇ ನಾವು ಮಾಡಿ ಆಗಿದೆ.
ಯಾಕಂತ ಹೇಳಿದ್ರೆ ಕಳೆದ 12 ವರ್ಷಗಳಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೇ ಅತ್ಯಾಚಾರ ಕೊಲೆ ನಡೀಲಿಲ್ಲ. ಇದು ಸೌಜನ್ಯಳ ಹೋರಾಟದ ಶಕ್ತಿ. ಬೀದಿ ಹೋರಾಟ ಅಂತ ಹೇಳ್ತಿರಲ್ಲ, ಇದು ಸೌಜನ್ಯಳ ಹೋರಾಟದ ಶಕ್ತಿ. ಇದು ಶಕ್ತಿ, ಸೌಜನ್ಯಳ ಹೋರಾಟದ ಶಕ್ತಿ. ಎಲ್ಲಿ ಆ ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದವರಿಗೆ 5, 6, 7 ಸಾವಿರ ಸಂಬಳ ಇತ್ತ, ಇವತ್ತು 15, 20, 25 ಸಾವಿರ ರೂಪಾಯಿ ಸಂಬಳ ಆಗಿದೆ. ಆ ಬಡವರ ಮನೆಗೆ ಇವತ್ತು ಮೃಷ್ಟಾನ್ನ ಭೋಜನ. ಇದು ಸೌಜನ್ಯಳ ಶಕ್ತಿ, ಇದು ಸೌಜನ್ಯಳ ಶಕ್ತಿ. ಭಕ್ತಿಯ ದಂಧೆ ಮಾಡಿಕೊಂಡು ಇಡೀ ಸಮಾಜವನ್ನು ಸಾಲದ ಕೂಪದಲ್ಲಿ ದೂಡಿದಂತ ಪಾಪವನ್ನು ದೂರ ಮಾಡ್ತಾ ಇದ್ದೇವೆ ಇವತ್ತು. ಅದು ಸೌಜನ್ಯಳ ಶಕ್ತಿ. ಬಡ್ಡಿ ವ್ಯವಹಾರವನ್ನು ಕಮ್ಮಿ ಮಾಡ್ತಿದ್ದೇವೆ. ಯಾರ್ಯಾರ ಜಾಗವನ್ನು ಒಳಗೆ ಹಾಕಿ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಕೊಲೆ ಮಾಡಿ ಬಿಸಾಡ್ತಿದ್ದಂತ ಪ್ರಕರಣಗಳು ಇವತ್ತು ಎಲ್ಲಿದ್ದಾವೆ? ಎಲ್ರಿಗೂ ಧೈರ್ಯ ಬಂದಿದೆ ನೀನ್ ಯಾರು ಅಂತ ಹೇಳಿದ್ರೆ ನೀನ್ ಯಾರು ಅಂತ ಕೇಳಲಿಕ್ಕೆ. ಇದು ಸೌಜನ್ಯ ಹೋರಾಟದ ಶಕ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಸತ್ಯದ ಶಕ್ತಿ ನಿರಂತರವಾಗಿ ನಡೀಲಿ, ಧರ್ಮಸ್ಥಾಪನೆ ಆಗಲಿ. ನಾವು ಇವತ್ತು ಇದ್ದೇವೆ. ಏನು ಈ ಅತ್ಯಾಚಾರಿಗಳು ತಿಳ್ಕೊಂಡಿದ್ದಾರೆ, ನಮ್ಗೆ 1000 ವರ್ಷದ ಆಯುಷ್ ಉಂಟು ಅಂತ ಹೇಳಿ ಲಕ್ಷ ಲಕ್ಷ ಕೋಟಿ ಸಂಪಾದನೆ ಮಾಡಿಟ್ಟು ಸಾಕಾಗುವುದಿಲ್ಲ. ನಾವು ಹಾಗೆ ಬದುಕುವವರಲ್ಲ. 60, 70 ವರ್ಷದ ಏನು ದೇವರು ಕೊಟ್ಟಂತ ಆಯುಷ್ಯ ಇದೆಯಾ, ಅದರಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ಕೊಡ್ಬೇಕಾ ಅಷ್ಟನ್ನು ಕೊಟ್ಟು ಬದುಕುವಂತ ಜನಗಳು ನಾವು. ಅದಕ್ಕೋಸ್ಕರ ಯಾರು ತಿಳ್ಕೊಳ್ಬೇಡಿ, ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರೋಧಿಗಳಲ್ಲ, ಯಾವುದೇ ಜಾತಿ ಮತ ಪಂಥ ಪಂಗಡ ಯಾವುದಕ್ಕೂ ವಿರೋಧಿಗಳಲ್ಲ. ನಾವು ಸನಾತನ ಹಿಂದೂ ಧರ್ಮದಿಂದ ಬಂದವರು. ನಮ್ಮ ಧರ್ಮದ ರಕ್ಷಣೆ ನಮ್ಮಿಂದಲೇ ಸಾಧ್ಯ, ಅನ್ಯಮತೀಯರಿಂದ ಸಾಧ್ಯ ಇಲ್ಲ, ಅಲ್ಪಸಂಖ್ಯಾತರಿಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಈ ಹೋರಾಟ ನಿಲ್ತದೆ ಅನ್ನುವಂತ ಒಂದು ಸಂಶಯ ಇತ್ತು. ಇವತ್ತು ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಹೇಳಿ, ಏನು ಚುನಾವಣೆ ನೀತಿ ಸಂಹಿತೆ ಅಂತ ಹೇಳಿ. ನಾಳೆ ಕೂಡ ಒಂದು ಹೋರಾಟ ಇದೆ. ಯಾವ ರೀತಿಯಲ್ಲಿ ಚುನಾವಣೆ ನೀತಿ ಸಂಹಿತೆ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇದು ರಾಜ್ಯಕ್ಕೆ ಹೋರಾಟ ಅಲ್ಲ. 12 ವರ್ಷದಿಂದ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಹೋರಾಟ ಯಾವುದೇ ಒಂದು ಹೆಣ್ಣು ಮಗಳ ಇದರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಬರಲಿಲ್ಲ. ಇದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇನ್ನೊಮ್ಮೆ ಮನವರಿಕೆ ಮಾಡ್ತೇನೆ, ಸೌಜನ್ಯಳ ಅತ್ಯಾಚಾರ ಆಗಿದ್ದು ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ. ಇದು ಸರಿಯಾಗಿ ನಿಮ್ಮ ಗಮನಕ್ಕೆ ತಗೊಳ್ಳಿ. ಯಾಕೆ ಅಂತ ಹೇಳಿ ನಿಮ್ಮ ದೈವ ದೇವರ ಹತ್ರ ಪ್ರಶ್ನೆ ಮಾಡಿ, ನಿಮ್ಮ ಗ್ರಾಮ ದೇವತೆಗಳ ಹತ್ರ ಪ್ರಶ್ನೆ ಮಾಡಿ, ನಿಮ್ಗೆ ಆಗ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿ. ಇದು ಮುಂದಿನ ದಿನಗಳಲ್ಲಿ ಎಲ್ಲರ ಕಣ್ಣಿನಲ್ಲಿ ಅದು ಒಂದು ದೇವಿ ಶಕ್ತಿಯಾಗಿ ಬರಲಿಕ್ಕೆ ಇದೆ. ಅದಕ್ಕೋಸ್ಕರ ಎಲ್ಲರಿಗೆ ವಂದಿಸುತ್ತಾ ಅವಕಾಶ ಕೊಟ್ಟದ್ದಕ್ಕೆ ನನ್ನೆರಡು ಮಾತನ್ನು ನಿಲ್ಲಿಸಿದರೆ ಒಂದೇ ಮಾತರಂ. ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ 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 ಬೋಲೋ ಭಾರತ್ ಮಾತಾ ಕಿ. ಸೌಜನ್ಯ ನ್ಯಾಯಪರ ಹೋರಾಟ ಎಡಮಂಗಲದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಆಂದೋಲನ ಸಭೆ ಯಶಸ್ವಿಯಾಗಿದೆ. ಮುಂದೆ ಧನ್ಯವಾದ ಸಮರ್ಪಣೆ ಶ್ರೀ ರಾಮಕೃಷ್ಣ ರೈ ಮಾಲಿಂಗಿರಿ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಡಮಂಗಲ ಇವರಿಗೆ. ಆದರಣೀಯ ಸನಾತನ ಬಂಧುಗಳೇ, ಈಗಾಗಲೇ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಒಂದು ಕಾರ್ಯಭಾಗವು ಮುಕ್ತಾಯದ ಹಂತಕ್ಕೆ ಬಂದಿದೆ. ನಮಗೆಲ್ಲರಿಗೂ ಈ ಒಂದು ದುರಂತ ಕಥೆಯನ್ನು ಅಕ್ಷರ ಕೂಡ ಭಾವನಾತ್ಮಕವಾಗಿ ನಮ್ಮ ಮುಂದೆ ಇಟ್ಟು ಆ ಮುಖಾಂತರವಾಗಿ ಪಾಪಿಸ್ಟರಿಗೆ ಶೀಘ್ರ ರೀತಿಯಲ್ಲಿ ಭಗವಂತನು ಶಿಕ್ಷೆಯನ್ನು ವಿಧಿಸಬೇಕು, ಆ ಮುಖಾಂತರವಾಗಿ ಧರ್ಮ ನ್ಯಾಯ ಸತ್ಯ ಗೆಲ್ಲಬೇಕು ಅನ್ನುವ ರೀತಿಯ ಒಂದು ಸ್ಫೂರ್ತಿದಾಯಕವಾದಂಥ ಮಾತನ್ನು ಆಡಿದ ನಮ್ಮೆಲ್ಲ ಹಿರಿಯರು, ಸಕ್ರಿಯವಾಗಿ ಜನಮಾನಸದಲ್ಲಿ ನೆಲೆಗೊಂಡವರು ಶ್ರೀಯುತ ಮಹೇಶ್ ಶಕ್ತಿ ಬರೋಡಿ ಇವರಿಗೆ ಕ್ಷೇತ್ರದ ವತಿಯಿಂದ, ಈ ಹೋರಾಟ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ತ್ರೀ ಶಕ್ತಿಯಾಗಿ ಎಲ್ಲ ವಿವರಗಳನ್ನು ಈ ವೇದಿಕೆಯಲ್ಲಿ ಮಂಡಿಸಿದ ನಮ್ಮೆಲ್ಲರ ಸಹೋದರಿ ರವಿ ಪ್ರಸನ್ನ ಇವರಿಗೆ ಕೂಡ ಈ ವೇದಿಕೆ ಮುಖಾಂತರ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೂ
ಈ ಕಾರ್ಯಕ್ರಮದ ಮುಂದಾಳತ್ವ ಹಾಗೂ ಹಿರಿತನವನ್ನು ಹೊತ್ತು ನಮಗೆಲ್ಲರಿಗೂ ಧರ್ಮ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯುವಲ್ಲಿ ನಮ್ಮ ಬೆನ್ನು ತಟ್ಟುವಂಥ ನಮ್ಮ ಮಾರ್ಗದರ್ಶಕರು ಹಿರಿಯರಾದಂಥ ಈ ಸಮಿತಿಯ ಅಧ್ಯಕ್ಷರು ಗೌರವಾನ್ವಿತರಾದಂಥ ಜಾಲ್ತಾರು ಇಲ್ಲಿನಗೌಡರು ಇವರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಹರೀಶ್ ಮಹೇಶ್ವರಣ್ಣ ನೇರಳಾಗಿ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಜಾಗೃತಿ ಮೂಡಿಸಿದಂಥ ನಮ್ಮ ಸಹೋದರ ಅನಿಲ್ ಇವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಗಡಿ ಅಧ್ಯಕ್ಷರು, ಇವರು ಕೂಡ ವಿಶೇಷವಾದ ಅಭಿನಂದನೆಗಳು. ಹಾಗೂ ನೀತಿ ತಂಡದ ನಾಯಕನಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿ ತನ್ನ ಭಾವನೆಗಳನ್ನು ಈ ಜನಮಾನಸದಲ್ಲಿ ವ್ಯಕ್ತಪಡಿಸಿಕೊಂಡು ಜಾಗೃತಿ ಮೂಡಿಸಿದಂಥ ನಮ್ಮ ಸಹೋದರ ಜಯಂತ್ ಪೂಜಾರಿ, ಇವರಿಗೆ ಕೂಡ ಈ ವೇದಿಕೆ ಮುಖಾಂತರ ಈ ಹೋರಾಟ ಸಮಿತಿಯ ಮುಖಾಂತರ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಎಲ್ಲ ವೇದಗಳನ್ನು ಬಚ್ಚಿಟ್ಟುಕೊಂಡು ನಮ್ಮ ಪುಣ್ಯಕ್ಷೇತ್ರವಾದ ಎಡಮಗಳ ಶ್ರೀ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯಕ್ಕೆ ಬಂದು ದೇವಗಳ ಶಿರವಾಗಿ ತನ್ನ ದುಃಖವನ್ನು ಎಲ್ಲ ಸಮರ್ಪಣೆ ಮಾಡಿಕೊಂಡು ಈ ವೇದಿಕೆಯಲ್ಲಿ ಭಾವನಾತ್ಮಕವಾಗಿ ಮಾತಾಡಿ ನಮಗೆಲ್ಲರಿಗೂ ಪ್ರೀತಿಪಾತ್ರರಾದಂಥ ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡ ಇವರಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಕಾರ್ಯಕ್ರಮ ನಿರೂಪಕರು ಹಾಗೂ ಧ್ವನಿ ವರ್ಧಕ ತಂಡದವರು ಹಾಗೂ ಪತ್ರಿಕಾ ಮಾಧ್ಯಮದವರು ತಮಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದಂಥ ನಮ್ಮ ಎಲ್ಲ ಕೂಡುಗಟ್ಟಿನ ಭಕ್ತಾದಿಗಳು ಹಾಗೂ ಊರ ಪರವೂರ ಅಭಿಮಾನಿಗಳಿಗೆ ಕೂಡ ಈ ವೇದಿಕೆ ಮುಖಾಂತರ ಪಂಚಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯ ವತಿಯಿಂದ ಹಾಗೂ ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಇನ್ನು ಕೂಡ ಇಂತಹ ಧರ್ಮ ಸತ್ಯ ಕಾರ್ಯಕ್ಕೆ ಶ್ರೀ ಪಂಚಲಿಂಗೇಶ್ವರ ದೇವರು, ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರು ಹಾಗೂ ಸಮಸ್ತ ಎಲ್ಲ ಅತಿಶಯವಾದಂಥ ಶಕ್ತಿ ಸಾನ್ನಿಧ್ಯ ದೇವಗಳು ಎಲ್ಲ ರೀತಿಯ ಪೂರ್ಣ ರೀತಿಯಲ್ಲಿ ನಮಗೆ ಅನುಗ್ರಹಿಸಲಿ, ಆ ಮುಖಾಂತರವಾಗಿ ಸತ್ಯ ಧರ್ಮ ನ್ಯಾಯ ಗೆಲ್ಲಲಿ ಅನ್ನುವಂಥ ಮಾತನ್ನು ಹೇಳಿಕೊಳ್ತಾ ಈ ಅಭಿನಂದನಾ ಭಾಷಣ ಬರಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಮಣ್ಣಿಗೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಆಗಮಿಸಿದ್ದಾರೆ. ಚೌಕಿ ಪೂಜೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತ ಬಂಧುಗಳು ಚೌಕಿ ಪೂಜೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಆ ನಂತರ ಅನ್ನ ಸಂತರ್ಪಣಾ ಕಾರ್ಯ ನಡೆಯಲಿದೆ. ಚೌಕಿ ಪೂಜೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತ ಬಂಧುಗಳು ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗರ ಕ್ಷೇತ್ರ ಭಾವಂಜಿ ಯಕ್ಷಗಾನ ಬಯಲಾಟ ಶ್ರೀ ದೇವಿ ಮಹಾತ್ಮೆ ನಡೆಯಲಿದೆ. ಚೌಕಿ ಪೂಜೆ ನಡೆದ ನಂತರ ಸಾರ್ವಜನಿಕ ಅನ್ನಸಂತರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ನಂತರ ಯಕ್ಷಗಾನ ಬಯಲಾಟ
ಗಣಪತಿಭ್ಯಾಂ ನಮಃ ಗಜಮುಖದ ಗಣಪತಿ